ಕೋಳಿದು 2,000 ಕೋಳಿಗೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗ್ತದೆ ಬ್ಯಾಂಕಲ್ಲಿ. ಸಾಕು ಪ್ರಾಣಿಗಳನ್ನು ಯಾರು ಕೂಡ ರಸ್ತೆಗೆ ಬಿಡುವ ಹಾಗೆ ಇಲ್ಲ. ಮನೆಯ ಮೇಲ್ಛಾವಣಿಗಳಲ್ಲಿ ಸೋಲಾರ್ ಅಳವಡಿಸಿದ್ದಾರೆ. ಅಂದರೆ 1 ಕಿಲೋವಾಟ್ ಅಳವಡಿಸಿದರೆ 30,000 ರೂಪಾಯಿ ಸಬ್ಸಿಡಿ ಸಿಗ್ತದೆ. ನೀವು ಅಂಥ ದೂರುಗಳಿದ್ದರೆ ಲಿಖಿತವಾಗಿ ಕೊಡಿ, ನಾವು ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ತೇವೆ. ಮನೆ ಪೊಲೀಸ್ ಅಂತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಜನರ ಸಾಮಾನ್ಯರಿಗೆ ಪರಿಚಯ ಮಾಡಿಕೊಂಡಿದ್ದೇವೆ. ಅಲ್ಲ, ಇಲ್ಲಿಗೆ ಹೌದು ಹೌದು ನಿಮ್ಮ ಒಂದು ಇದು ಮಾಡಿ ಕಳಿಸಿಲ್ಲ ನಮಗೆ ಕೊಳತಿಗೆ ನಿರ್ಣಯ ತಗೊಳ್ಳಿ. ಇಲ್ಲಿ ಡಿ ಗ್ರೂಪ್ ಒಂದೇ ಇದೆ ಈಗ. 2 ಪೋಸ್ಟ್ ಖಾಲಿ ಇದೆ. ಡಾಕ್ಟ್ರು ಪೋಸ್ಟ್ ಒಂದು, ಜೂನಿಯರ್ ಇನ್ಸ್ಪೆಕ್ಟರ್ ಒಬ್ಬರು ಖಾಲಿ ಇದೆ. ಹಾಂ, ಡಿ ಗ್ರೂಪ್ 1 3 ಪೋಸ್ಟ್ ಖಾಲಿ ಇದೆ. ಹೌದು ಹೌದು, ನಾವು ಚಾರ್ಜ್ ಇದೆ ಅಷ್ಟೇ. ಈಗಾಗಲೇ ಶಾಸಕರಿಗೆ ಮನವಿಯನ್ನು ಮಾಡಿಕೊಂಡು ಶಾಸಕರು ಪತ್ರವನ್ನು ಮಾನ್ಯ ಪಶುಸಂಗೋಪನಾ ಸಚಿವಾಲಯಕ್ಕೆ ಕಳಿಸಿದ್ದಾರೆ. ಆದರೆ ವೈದ್ಯಾಧಿಕಾರಿಗಳ ಕೊರತೆಯಿಂದಾಗಿ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಅಲ್ಲ, ಭರ್ತಿ ಆಗುವಾಗ ಅಲ್ಲ, ಅದಕ್ಕೆ ಬೇಕಾದ ಲೆಟರ್ ಆಗಿದೆ, ಆದರೆ ನಿರ್ಣಯ ಆಗಿದೆ, ಶಾಸಕರಿಗೆ ಪತ್ರ ಆಗಿದೆ, ಶಾಸಕರು ಪತ್ರ ಮಾಡಿದ್ದಾರೆ. ಅದರ ಒಂದು ನಿರ್ಣಯಗಳನ್ನು ಬರ್ಕೊಳ್ಳಿ ಅಲ್ಲಿರು. ನಾವು ಈ ಮುಂದಿನ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತೀವಿ. ಡೇಟ್ ಪಂಚಾಯಿತಿಯಿಂದ ಕೊಡ್ತಾರೆ ನಿಮಗೆ, ಪ್ರಚಾರವೂ ಆಗ್ತದೆ. ಮುಂದಿನ ತಿಂಗಳಲ್ಲಿ ಮಾಡ್ತೇವೆ. ಎಲ್ಲ ಕಡೆ ಆಗ್ತಾ ಉಂಟು. ಈಗ ನೆಕ್ಸ್ಟ್ ಮಂತ್ ಸೆಪ್ಟೆಂಬರಲ್ಲಿ ಮಾಡ್ತೇವೆ. ನಾಯಿಗಳಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ, ಆ್ಯಂಟಿ ರ್ಯಾಬಿಸ್ ಕೊಡಲಿಕ್ಕೆ ಪ್ರತಿ ವರ್ಷ ಮಾಡ್ತಾ ಇರೋದು. ಮುಂದೆ ನಾವು ದುಡ್ಡು ಕೊಡಬೇಕಿತ್ತು, ಗ್ರಾಮ ಪಂಚಾಯತ್ ದುಡ್ಡು ಕೊಟ್ಟು ಮಾಡ್ತಾ ಇದ್ದಂಥದ್ದು ಈಗ ಸರ್ಕಾರದಿಂದಲೇ ಫ್ರೀ ಆಗಿ ಬರುವಂಥದ್ದು. ಹಾಗಾಗಿ ಎಲ್ಲೆಲ್ಲಿ ಯೂನಿಟ್ಗಳನ್ನು ಮಾಡ್ತೇವೆ ಅಲ್ಲಿಗೆ ನಾಯಿಗಳನ್ನು ತರುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ. ಅದು ಕೆಲವು ಸಲ ತರುವುದೇ ಇಲ್ಲ, ಮತ್ತು ಸಾಯಂಕಾಲ ಆಗುವಾಗ ಇನ್ನೊಂದು ನಾಯಿ ಅಂತ ಹೇಳ್ತಾರೆ. ಅದು ಕಷ್ಟ ಆಗ್ತದೆ ಅಂತ ನಾವು ಏನು ಕ್ಯಾಂಪ್ ಮಾಡ್ತೇವೆ, ಒಂದು ದಿನಕ್ಕೆ 15 ಕಡೆ ಕ್ಯಾಂಪ್ ಮಾಡ್ತೇವೆ. ಒಂದು 3-4 ರಿಕ್ಷಾಗಳನ್ನು ಗ್ರಾಮ ಪಂಚಾಯತಿಯಿಂದ ಮಾಡಿಕೊಡ್ತೇವೆ, ಒಂದು ಜೀಪುಗಳನ್ನು. ಹಾಗೆ ಕೊಟ್ಟರೆ ಅಲ್ಲಿ ಆ ಜನ ಇರಬೇಕಾಗ ಅವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅಂತ ಅಲ್ಲಿ ಇರಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ 4-5 ಕ್ಯಾಂಪ್ ಒಬ್ಬ ಮಾಡಬೇಕಾಗ್ತದೆ. ಅರ್ಧ ಗಂಟೆ ಇರ್ತದೆ. ಅರ್ಧ ಗಂಟೆಯಲ್ಲಿ ಹೆಚ್ಚಿಗಾದ್ರೂ ತೊಂದರೆ ಇಲ್ಲ, 5-10 ನಿಮಿಷ ಆದ್ರೂ ನಾವು ಇರ್ತೇವೆ, ಏನು ತೊಂದರೆ ಇಲ್ಲ. ನಾಯಿಗಳನ್ನ ಆ ಪಾಯಿಂಟಿಗೆ ತರಬೇಕು, ತಂದ್ರೆ ನಾವು ನೋಡಿ. ನಮಗೆ ಮತ್ತೆ ಕೊಳತಿಗೆ ಗ್ರಾಮಕ್ಕೆ ಪಶು ಸಖಿ ಅಂತ ಇದ್ದಾರೆ, ಅವರು ಎಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅವರು ಮಾಡಬೇಕು ಅಂತ ಹೇಳುವಂಥದ್ದು. ಅವರನ್ನು ಬಳಸಿಕೊಂಡು ಸ್ವಲ್ಪ ನೀವು ಅಲ್ಲಿ ಇದು ಮಾಡಬಹುದು ಅಂತ ಆಫೀಸಲ್ಲಿ ಹೇಳಿರ್ತೇವೆ. ಯಾರಾದರೂ ರೈತರು ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಪಶು ಸಖಿ ಯಾರು? ನಿಮ್ಮ ಶೀಲಾವತಿ ಅವರು ನೋಡಿ, ಅವರು ಪಶು ಸಖಿ ಆಗಿರ್ತಾರೆ. ನಿಮಗೆ ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ಕೊಡಿಸ್ಲಿಕ್ಕೆ ಅವರು ಅದರ ಬಗ್ಗೆ ಕೆಲಸ ಮಾಡಬೇಕು. ನೀವು ಆಸ್ಪತ್ರೆಗೆ ಮತ್ತು ಆಲ್ ಸೊಸೈಟಿಯ ಮಧ್ಯೆ ಒಂದಷ್ಟು ಬಾಂಡಿಂಗ್ ಇರಬೇಕು. ಅಲ್ಲದಿದ್ದರೆ ನೀವು ಯಾರು ಅಂತಲೇ ಯಾರಿಗೆ ಗೊತ್ತಾಗೋದಿಲ್ಲ ಅಲ್ಲ. ಗೊತ್ತಿರಬೇಕು, ಸ್ವಲ್ಪ ನೀವು ಸಹ ಬರಬೇಕು ಅವರಿಗೆ. ಅವ್ರ ಪಂಚಾಯತಿಗೆ ಇರುವಂಥದ್ದು ಅಂದರೆ ಅವರಿಗೆ ಆಫೀಸಿಗೆ ಇಲ್ಲಿ ಆಸ್ಪತ್ರೆ ಮತ್ತು ಆಲ್ ಸೊಸೈಟಿಯಿಂದ ಒಂದಷ್ಟು ಮಾಹಿತಿಗಳನ್ನು ನೀವು ತಗೊಳ್ಬೇಕು. ಯಾರ್ಯಾರಿಗೆ ಏನೇನು ಅನುದಾನ ಸರ್ಕಾರದಿಂದ ಏನಿದೆ ಅದನ್ನು ಮನೆ ಬಾಗಿಲಿಗೆ ತಲುಪಿಸಲಿಕ್ಕೆ ಬೇಕಾಗಿ ಅವರನ್ನು ಆಯ್ಕೆ ಮಾಡಿರುವಂಥ. ಹೌದು, 85% ಇದೆ. 15% ಜಾನುವಾರು ಮಾಲಕರು ಭರಿಸಬೇಕಾಗ್ತದೆ. ಅದೇ ಮಾಡ್ಬೋದು. ನೀವು ಕೋಳಿದೊಂದು ಹೇಳಿದ್ರಲ್ಲ, ಕೋಳಿದು 2,000 ಕೋಳಿಗೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗ್ತದೆ ಬ್ಯಾಂಕಲ್ಲಿ. KCC ಫಾರ್ಮ್ ಅಂತೇಳಿ ಇರ್ತದೆ. KCCಯಲ್ಲಿ ನೀವು ಅರ್ಜಿ ಕೊಟ್ಟರೆ ನಮಗೆ ಕೋಳಿ 2,000 ಕೋಳಿಗಳಿಗೆ 2 ಲಕ್ಷದವರೆಗೆ ಸಾಲ ಸೌಲಭ್ಯ ಇದೆ. 2 ದನಕ್ಕೆ 36,000 ಸಿಗ್ತದೆ. ಯಾರಾದರೂ ಮಾಡುವವರು ಇದ್ರೆ ನೀವು ಅರ್ಜಿ ಕೊಡಿ, ಅದು ಎಲ್ಲ ನಾವು ಭರ್ತಿ ಮಾಡಿ ಕಳಿಸ್ತೇವೆ. ಹೌದು, ಮರಿಗಳನ್ನು ಸಾಕ್ಲಿಕ್ಕೆ. ಮರಿಗಳನ್ನು ಸಾಕ್ಲಿಕ್ಕೆ
ಅದು ಅನುಗ್ರಹ ಇನ್ಶೂರೆನ್ಸ್ ಇಲ್ಲದಿದ್ದರೂ ನಿಮಗೆ 15,000 ಸಿಗ್ತದೆ. ಇಲ್ಲ, ಇನ್ಶೂರೆನ್ಸ್ ಇಲ್ಲದಿದ್ದರೂ ಸಿಗ್ತದೆ. ಇನ್ಶೂರೆನ್ಸ್ ಇದ್ದರೆ 50,000ದಿಂದ 70,000ವರೆಗೆ ಇನ್ಶೂರೆನ್ಸ್ ಮಾಡಿಸ್ಬೋದು. ಯಾವುದು? ಅಲ್ಲ ರಿಜಿಸ್ಟರ್ ಮಾಡಿಸಿದ ಹಾಗೆ, ಅದು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗ. ಇವ್ರು ಕೇಳುವಂಥದ್ದು, ಒಬ್ಬ ಇನ್ಶೂರ್ ಮಾಡಿರ್ತಾನೆ, ಅವನಿಗೆ 15,000 ಅದು ಮತ್ತೆ ಇದು ಎರಡು ಸಿಗ್ತದಂತ? ಇಲ್ಲ, ಒಂದು ಸಿಗ್ತದೆ, ಒಂದು ಸಿಗ್ತದೆ. ಹೌದು. ಅದು ಟ್ಯಾಗ್ ಅಂದರೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗ್ತದೆ. ಅದು ಇನ್ಶೂರೆನ್ಸ್ ಅಂತ ಕ್ಲೇಮ್ ಆಗೋದಿಲ್ಲ, ಅದು ನಿಮ್ಮದಂತೇಳಿ ಟ್ಯಾಗ್ ಹಾಕ್ತೇವೆ, ನಿಮ್ಮ ಹೆಸರಿಗೆ ದುಡ್ಡು ಬರ್ತದೆ. ಅಕಸ್ಮಾತ್ತಾಗಿ ಏನಾದರೂ ಸತ್ತು ಹೋದಾಗ ನಿಮಗೆ ಆಧಾರ ಇದ್ದಾಗೆ ಅದಕ್ಕೆ ಆಧಾರ. ಅದು ಹಾಂ, ವೈದ್ಯಾಧಿಕಾರಿ ಬೇಕಂತೇಳಿ ಮನೆ ಕೊಡುವಾಗ ಅದನ್ನು ಇಲ್ಲ, ಅದು ಸರ್ಕಾರದ ನಿಯಮದ ವಿರುದ್ಧ ಆಗ್ತದೆ. ಅದಕ್ಕೆ ಆಗುದಿಲ್ಲ. ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳು ಅದರಿಂದ ಸೃಷ್ಟಿ ಆಗಬಹುದು ಅಂತ. ಯಾಕಂತ ಹೇಳಿದ್ರೆ ಈಗ ದನ ಸತ್ತಿದೆ, ಯಾರಾದರೂ ಒಬ್ಬ ಆ ರೀತಿಯ ಸಮಸ್ಯೆಗಳಾಗುದಿದ್ರೆ ಅದಕ್ಕೆ ಬೇಕಾಗಿ ಪೋಸ್ಟ್ಮಾರ್ಟಮ್ ಅನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ನನ್ನ ನಂಬರನ್ನು ನೋಟ್ ಮಾಡ್ಕೊಂಡು ಬಿಡಿ. ನೀವು ಎನಿ ಟೈಮ್ ನನಗೆ ಫೋನ್ ಮಾಡಿ, ನಿಮಗೆ ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಗ್ತದೆ ಅಷ್ಟು ಸೌಲಭ್ಯ ಇದು ಮಾಡಿ ಕೊಡ್ತೇನೆ. 966 ಬರ್ಕೊಳ್ಳಿ, 966 341 966 341 6860. ನೀವು ಯಾವುದೇ ಸಮಯದಲ್ಲಾಗಲಿ ನನಗೆ ಫೋನ್ ಮಾಡಿ, ನಿಮಗೆ ಆದಷ್ಟು ಸೇವೆಯನ್ನು ಕೊಡಲಿಕ್ಕೆ ನಾವು ಸದಾ ಸಿದ್ಧರಾಗಿರ್ತೇನೆ. ಹೇಗೆ ಸಮಸ್ಯೆ ಆಗಿದೆ ಅಂದರೆ, ನಮಗೆ ಗ್ರಾಮ ಪಂಚಾಯತ್ಗೆ ಏನು ಮಾಹಿತಿ ಬಂತು ಅಂತ ಹೇಳಿದರೆ, ಒಂದು ದನ ಸತ್ತಿದೆ ಅಂತ ಆಯಿತು. ದನ ಸತ್ತು ಇನ್ನು ಅಲ್ಲೇ ಇರುವಂಥದ್ದಲ್ಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಅದನ್ನು ಗುಂಡಿಗೆ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದೆವು. ಎಲ್ಲ ಆದ ಮೇಲೆ ಹೇಳ್ತಾರೆ ಅದು ಕಡ್ದು ಕೊಂದದ್ದು ದನ ಅಂತ. ಫೋಟೋ ಎಲ್ಲ ತೆಗೆದಿಡ್ಲಿಕ್ಕೆ ಹೇಳಿದೆ. ದನ ಕಡ್ದು ಯಾರೋ ಕಡ್ದಿದ್ದಾರೆ, ಅದಕ್ಕೆ ಅದು ಸತ್ತಿದೆ ಅಂತೇಳಿ. ಆ ನಂತರ ಈಗ ಅವರನ್ನು ನಾವು ಯಾರನ್ನು ಗುಂಡಿಗೆ ಹಾಕ್ಲಿಕ್ಕೆ ಹೇಳಿದ್ದೇವೋ ಮತ್ತು ಕಡ್ದವರು ತಪ್ಪೊಪ್ಪಿಗೆಯನ್ನು ಅವರ ಹತ್ರನೂ ಕೇಳಿದ್ದಾರೆ. ಹಾಗಾಗಿ ಈಗ ಅದನ್ನೊಂದು ಮಾತುಕತೆ ಮಾಡಿಕೊಂಡು ಅವರಿಗೆ ಏನಾದರೂ ಪರಿಹಾರ ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡುವ ಅಂತ ಹೇಳಿದೆ. ಯಾಕಂದರೆ ಅವ್ರದ್ದು ತಪ್ಪು ಅಂತ ಒಪ್ಪಿಕೊಂಡಿದ್ದಾರೆ. ರಾತ್ರಿ ಅವರ ಮನೆಗೆ ದನ ಹೋಗಿದಂತೆ, ರಾತ್ರಿ ಓಡಿಸಿ ಅವರು ಕತ್ತಿಯನ್ನು ಬಿಸಾಡಿದ್ದಾರೆ, ದನ ಸತ್ತಿದೆ. ಅಲ್ಲ, ಇಲ್ಲಿ ಎರಡೆರಡು ಸಮಸ್ಯೆ ಅಂದರೆ ನಾವು ಅದನ್ನು ಕೇಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದರೆ, ದನಗಳನ್ನು ಬಿಡುವ ಹಾಗಿಲ್ಲ, ದನಗಳನ್ನು ಸಾಕು ಪ್ರಾಣಿಗಳನ್ನು ಬಿಡುವ ಹಾಗಿಲ್ಲ. ಬಿಟ್ಟರೆ ಜವಾಬ್ದಾರಿ ಯಾರು ಅಂದರೆ ಬಿಟ್ಟವರೇ ಜವಾಬ್ದಾರಿ ಆಗ್ತಾರೆ ಅದಕ್ಕೆ. ಹಾಗಾಗಿ ಅವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ನಾವು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಅವರಿಗೆ ಪರಿಹಾರವಾಗಿ ಏನು ಕೊಡಬೇಕು ಅದನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂತುಕೊಳಿಸಿ ಮಾತಾಡುವ ಅಂತೇಳಿ ವಸಂತಕುಮಾರ್ ಅಯ್ಯ ಮತ್ತು ನಾವು ಇದ್ದುಕೊಂಡು ಪಂಚಾಯತಲ್ಲೇ ಅವರನ್ನು ಕರೆಸಿ ಮಾತಾಡಿದೆ. ಇವರ ಮಗಳ ಹತ್ರನೂ ಹೇಳಿದೆ, ನೋಡಿ ಅವರನ್ನು ಕರ್ಕೊಂಡು ಬಂದು ಮಾತಾಡುವ ಅಂತೇಳಿ ಒಂದು ನೋಡಿ. ಮತ್ತು ಯಾರಾದರೂ ನಾಯಿಗಳನ್ನು ಗ್ರಾಮದ ಬೀದಿಗಳಿಗೆ ತಂದು ಬಿಡುವಂಥದ್ದು ಕಡ್ಡಾಯವಾಗಿ ನಿಷೇಧ ಮಾಡಿದೆ. ಯಾರೂ ಕೂಡ ನಾಯಿಯನ್ನು ಬಿಡುವಾಗಿಲ್ಲ. ಬಿಟ್ಟರೆ ಅವರ ಮೇಲೆ ಕೇಸ್ ಹಾಕಲಿಕ್ಕೆ ಇದಾಗಿದೆ. ಯಾರು ಕೂಡ ನಾಯಿಗಳನ್ನು ಬಿಡುವಾಗಿಲ್ಲ ಅಂತ. ಎಷ್ಟು ನಾಯಿಗಳನ್ನು ಇಲ್ಲಿ ತಂದು ಪೇಟೆಯಲ್ಲಿ ಬಿಡ್ತಾರೆ ಜನ ಅಂತ ಹೇಳಿದರೆ, ಜನವಸತಿ ಪ್ರದೇಶದಲ್ಲಿ. ಅದು ನಾಳೆ ನಾಯಿ ಯಾರಿಗೋ ಕಚ್ಚಿದ್ದು, ಅದಕ್ಕೆ ರ್ಯಾಬಿಸ್ ಇಂಜೆಕ್ಷನ್ ಇಲ್ಲ, ಜನರಿಗೆ ಸಮಸ್ಯೆ ಆಗುವಂಥದ್ದು, ಒಬ್ಬರಿಗೆ ಸಮಸ್ಯೆ. ಅದು ಮೊನ್ನೆ ವಿದ್ಯಾಧಿಕಾರಿಯವರು ಒಂದು ಫೋಟೋ ತೋರಿಸಿದ್ದು, 17 ವರ್ಷದ ಹುಡುಗ ಒಂದು ನಾಯಿಗೆಚ್ಚಿ ಸತ್ತಿರುವಂಥದ್ದು. ಯಾರಿಗೆ? ನಮಗೆ ನಷ್ಟ ಅಲ್ವ ಅದು. ಅಂಥ ಒಂದು ಹುಡುಗ ಸಾಯುವುದು ಅಂತ ಹೇಳಿದರೆ ನಾವು ಈಗ ಆ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ರ್ಯಾಬಿಸ್ ಇಂಜೆಕ್ಷನ್ನು ನಾವು ಎಲ್ಲ ನಾಯಿಗಳಿಗೂ ಕೊಡಿಸಬೇಕು ಮತ್ತು ಬೀದಿ ನಾಯಿಗಳನ್ನು ಆದಷ್ಟು ಕಡಿಮೆ ಮಾಡುವಂಥದ್ದನ್ನು ಮಾಡಬೇಕಾಗ್ತದೆ. ಅದು ನಮ್ಮದೇ ಎಲ್ಲರ ಜವಾಬ್ದಾರಿ ಅಲ್ವಾ. ಪಂಚಾಯತ್ ಬಾಗಿಲಲ್ಲಿ ಬಂದು ಹೋಟ್ಲ ಹತ್ರ ಒಂದು ನಾಯಿಯನ್ನು ಬಿಡೋದು ಅಂತ ಹೇಳಿದರೆ ತುಂಬ ಅಂದರೆ ಆಡುಗಳ ಕಾಟ ಬರ್ತದೆ ಸರ್. ಸಾಕು ಪ್ರಾಣಿಗಳನ್ನು ಯಾರು ಕೂಡ ರಸ್ತೆಗೆ ಬಿಡುವ ಹಾಗೆ ಇಲ್ಲ. ಯಾರು ಕೂಡ ರಸ್ತೆಗೆ ಬಿಡುವ ಹಾಗೆ ಇಲ್ಲ. ಇವರ ಸಮಸ್ಯೆ ಅದು. ಈಗ ಅದುವೇ ದನವನ್ನು ಅವರು ಯಾವಾಗ ಬಿಟ್ಟದ್ದು, ಹಗಲು ಅವರು ಕಡಿದುಕೊಂಡಿದ್ರು ಒಂದು ಇದಾಗ್ತಿದ್ರು. ಇವರು ರಾತ್ರಿ ಅವರು ಕತ್ತಿ ಬಿಸಾಡಿದ್ದಾರೆ. ಅದಕ್ಕೆ ಯಾರು ಕೂಡ ದನಗಳನ್ನು ಬಿಟ್ಟರೆ ಜವಾಬ್ದಾರಿ ತಾವೇ ಆಗ್ತೀರಿ ಹೊರತು ಅದಕ್ಕೆ ಇನ್ನೊಬ್ಬರನ್ನು ಹೊಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿದರೂ ಕೂಡ ಏನಾಗ್ತದೆ? ಹೌದು, ಆ ಥರ ಬಿಡಲಿಕ್ಕಿಲ್ಲ ಅದು. ಎಲ್ರಿಗೂ ನಮಸ್ಕಾರ. ನಾನು ಮೆಸ್ಕಾಂ ಇಲಾಖೆ ಮಾಹಿತಿ ಕೊಳ್ಳಲು ಬಂದಿದ್ದೇನೆ. ಮೆಸ್ಕಾಂ ವತಿಯಿಂದ ಈಗ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆ ಜಾರಿಯಲ್ಲಿದೆ. ಹಾಗೆಯೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತಿ ಬಿಜ್ಲಿ ಯೋಜನೆ
ಇದರಲ್ಲಿ ಮನೆಯ ಮೇಲ್ಛಾವಣಿಗಳಲ್ಲಿ ಸೋಲಾರ್ ಅಳವಡಿಸಿದ್ದಾರೆ. ಅಂದರೆ 1 ಕಿಲೋವಾಟ್ ಅಳವಡಿಸಿದರೆ 30,000 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಹಾಗೆ 2 ಕಿಲೋವಾಟ್ ಸೋಲಾರ್ ಅಳವಡಿಸಿದರೆ 60,000 ರೂಪಾಯಿ ಸಬ್ಸಿಡಿ. ಹಾಗೆ 3 ಕಿಲೋವಾಟ್ ಅಳವಡಿಸಿದರೆ 3 ಕಿಲೋಮೀಟ್ರಿಂದ 10 ಕಿಲೋಮೀಟರ್ ತನಕ 78,000 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಅಂದರೆ ಹೆಚ್ಚಿನ ಗ್ರಾಹಕರು ಇದಕ್ಕೆ ಅವಲಂಬಿಸ್ಬೋದು. ಗೃಹ ಜ್ಯೋತಿ ಯೋಜನೆಯಲ್ಲಿದ್ದವರು ಇದು ಮಾಡೋದು ಬೇಡ, ಯಾಕಂದರೆ ಇದರಲ್ಲಿ ನಾವು ಬೆನಿಫಿಷಿಯಲ್ ತಗೊಂಡ್ರೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗ್ತದೆ. ಹಾಗೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾಮಗಾರಿಗಳು ಅಡ್ಕರಗುಂಡಿ SC ಕಾಲೋನಿಗೆ ಎಂದು ಹೆಚ್ಚುವರಿ ಪರಿವರ್ತಕ ಮಂಜೂರಾತಾಗಿದೆ. ಹಾಗೆ ಉಬರಾಜೆಗೆ 25 KVA ಪರಿವರ್ತಕ ಇದನ್ನು 63 KVAಗೆ ಪರಿವರ್ತಕವನ್ನು ಹೆಚ್ಚುವರಿ ಮಾಡಲಾಗಿದೆ. ಹಾಗೆ ತಂತಿ ಬದಲಾವಣೆ ಕಟ್ಟಪುಣಿ TCಯದ್ದು ತಂತಿ ಬದಲಾವಣೆಗಾಗಿದೆ. ಹಾಗೆ ಪೆರ್ಲಂಪಾಡಿ CRC ಪಳ್ಳಿಗೇಟು ಈ 3 ಪರಿವರ್ತಕಗಳಾದ ತಂತಿ ಬದಲಾವಣೆಗೆ ಕೂಡ ಮಂಜೂರಾತಿಗೊಂಡಿರುತ್ತದೆ. ಹಾಗೆಯೇ ಈಗ ಕಾಮಗಾರಿ ನಡೆಯುತ್ತಿರುವುದು ತಂತಿ ಬದಲಾವಣೆ ಬಾಯಂಬಾಡಿ ದೇವಸ್ಥಾನ ಪರಿವರ್ತಕದ್ದು, ಹಾಗೆ ಪಾಂಬಾರ ಪರಿವರ್ತಕ. ಇಷ್ಟು ಕಾಮಗಾರಿಗಳು ಈ ಗ್ರಾಮ ಪಂಚಾಯತ್ನಲ್ಲಿ ನಡೀತಾ ಇದೆ. ಹೆಚ್ಚು ನನ್ನ ವ್ಯಾಪ್ತಿಗೆ ಬರುವ 5 ಗ್ರಾಮ ಪಂಚಾಯತ್ನಲ್ಲಿ ಈ ಕೊಳ್ತಿ ಗ್ರಾಮ ಪಂಚಾಯತ್ಗೆ ಹೆಚ್ಚು ಅನುದಾನ ಈ ಸಲ ಬಂದಿದೆ. ಕೊಳ್ತಿಗೆ ಅಡ್ಕರಗುರಿ ಎಲ್ಲ ಹಾಕಿದ್ದೀರಿ. ಈಗ ಅಲ್ಲಿ ಪಾಡ್ಚೋಡು ಅನ್ನುವಲ್ಲಿ ಈಗ ಸ್ಯಾಂಕ್ಷನ್ ಆಗಿ ಬಂದದ್ದನ್ನು ಯಾಕೆ ಅದು ನಿಂತಿದೆ? ಆ ಕೆಲಸ ಕಾಮಗಾರಿಗಳು ಆಗುವಾಗ ಆ ಕೆಲಸವನ್ನು ನಿಲ್ಲಿಸಿದಿರಿ ನೀವು ನಾವು? ಯಾಕೆ? ಅಲ್ಲಲ್ಲ, ಒಂದು ನಿಮಿಷ. ಪಾರ್ಚೋಡನ್ನು ನಾವು ನಿಲ್ಲಿಸಿದಲ್ಲ, ಅದು KFDC ಅವರ ಒಬ್ಜೆಕ್ಷನ್ ಆದ ಕಾರಣ ಅದು ಪೆಂಡಿಂಗ್ ಆಯಿತು. ಅವರಂದರೆ ಲೈನು ಅಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ, ಆದ ಕಾರಣ ಅದು ಪೆಂಡಿಂಗ್ ಆಗಿದೆ. ಸರ್, ನಮ್ಮ ಬೇಡಿಕೆ ಈಗಾಗಲೇ ಅಲ್ಲಿ ಪಾಡ್ಚೋಡು ಕಾಲೋನಿಗೆ ಈಗಾಗಲೇ ಒಂದು ಲೈನ್ ಬಂದಿದೆ, ಅದರಲ್ಲಿ HT ಲೈನ್ ಮಾಡ್ಬೋದಲ್ಲ? ಅಲ್ಲ, ಅದು ಲೈನಲ್ಲಿ ಅದಂದರೆ ಕಾಡಲ್ಲಿ ಬಂದ ಕಾರಣ ಮೇಂಟೆನೆನ್ಸ್ ಕಷ್ಟ. ಈಗ ಅಲ್ಲಿಗೆ JJM ಅಲ್ಲಿ ಮಂಜೂರಾತಿಗೊಂಡಿದೆ ಒಂದು, ಅಂದರೆ ಅಲ್ಲಿ ಲೈನ್ ಹೋಗಲಿಕ್ಕೆ ಅದೇ KFDC ಅವರು ಬಿಡೋದ ಕಾರಣ ಪೆಂಡಿಂಗ್ ಆಗಿದೆ. ಈಗ KFDC ಇಲಾಖೆಯವರಂತೂ ಬಿಡುವುದಿಲ್ಲ ಅಂತ ಮೊದಲೇ ಗೊತ್ತಿತ್ತು, ಮಾನ್ಯ ಅಧ್ಯಕ್ಷರಿಗೆ ಗೊತ್ತು, ಉಪಾಧ್ಯಕ್ಷರು ನೋಡಿದ್ದಾರೆ, ಎಲ್ಲ ಗೊತ್ತಿದ್ದು ನೀವು ಅದರೊಳಗೆ ಹಾಕುದು ನಮ್ಮ ತಪ್ಪಲ್ವ ಸರ್? ಅಲ್ಲ, ಈಗ ನಾವು ಹೇಳೋದು ಆ ಮೊದಲು ಬಂದದ್ದನ್ನೇ ಸ್ವಲ್ಪ ಹೆಚ್ಚುವರಿಯಾಗಿ ದೊಡ್ಡ ಇದು ಮಾಡಲಿಕ್ಕೆ ಬರೋದಿಲ್ಲ. ಕಂಬ ಅದು ಈಗ ಸಣ್ಣದಿರುವುದು ಕಂಬ, ದೊಡ್ಡ ಕಂಬ ಹಾಕಿ ಮಾಡ್ಬೋದಲ್ಲ ಅದೇ ಲೈನಲ್ಲಿ? ನಮ್ಮ ಬೇಡಿಕೆ ಅದು ಸರ್, ಅದು ನಿಂತದ್ದಕ್ಕೆ ಇದಲ್ಲ, ಅದೇ ಲೈನಲ್ಲಿ ಹೆಚ್ಚುವರಿಯಾಗಿ ಬರ್ಬೋದಲ್ಲ? ನೋಡು, ಆ ಬಗ್ಗೆ ಪರಿಶೀಲನೆ ಮಾಡ್ತೇವೆ ನಾವು. ಅಂದರೆ ಈಗ ಅವರಿಗೆ ಬಂದ ಲೈನ್ ಕಾಡಿನ ಮಧ್ಯಂತರವಾಗಿ ಬಂದಿದೆ. ಈಗ ನಾವು ಸರ್ವೆ ಮಾಡಿದಂಥದ್ದು ಅರಣ್ಯ ಇದು KFDCಯಿಂದ ರೋಡಲ್ಲಿ ತಗೊಂಡೋಗಿದ್ದು ಸರ್ವೆ ಮಾಡಿದ್ದು. ಈಗ ಅಲ್ಲಿ ಗೆಲ್ಲು ಕಡಿಲಿಕ್ಕೆ ಆ ಊರಿನವರು ಎಲ್ಲರೂ, ಆ ಕಾಲೋನಿಯವರು ಎಲ್ಲರೂ ರೆಡಿ ಇದ್ದಾರೆ. ನೀವೊಂದು ಆದೇಶ ಕೊಟ್ಟರೆ ಇಷ್ಟು ಗೆಲ್ಲು ಕಡೀರಿ, ಅಥವಾ ಅವರೇ ಊರಿನವರು ಮಾತಾಡಿಕೊಂಡು ಏನಾದರೂ ಅದರಲ್ಲಿ ಹೆಚ್ಚು ಕಮ್ಮಿ ಇದ್ದರೂ ಅವರು ರೆಡಿ ಇದ್ದಾರೆ. ನಮಗೆ ನಮ್ಮ ಬೇಡಿಕೆ ಏನಂದರೆ ಈಗ ಅದೇ ಲೈನಲ್ಲಿ ಬರಲಿ ಅಂತೇಳಿ, ಈಗ ನಿಂತು ಹೋದ ಕಾಮಗಾರಿಯನ್ನು ಮುಂದುವರಿಸಿ ಆ ಲೈನಲ್ಲಿ ಅಂತೇಳಿ ನಮ್ಮ ಬೇಡಿಕೆ. ನೋಡು, ಆ ಬಗ್ಗೆ ನಾನು ಪರಿಶೀಲನೆ ಮಾಡಿ ಬಾಲ ಈಗಾಗಲೇ ನಾವು ಆ ಕಾಲೋನಿಯ ಬಗ್ಗೆ ಮಾತಾಡೋದಾದ್ರೆ, ಇದುವರೆಗೆ ನಾವು ಇಲ್ಲಿ ಮೊದಲಿದ್ದ ಪಂಚಾಯತ್ ಬಾಡಿಯವರು ಸಾಧಾರಣ ಒಂದು 10 ವರ್ಷ ಆಯಿತು ಆ ಕಾಲೋನಿಗೆ ಕರೆಂಟ್ ಆಗಿ. ಅದಕ್ಕಿಂತ ಮುಂಚೆ ಅವರು ದೀಪದ ಬೆಳಕಲ್ಲಿ ಜೀವನ ಮಾಡ್ತಿದ್ದವರು. ಈಗಾಗಲೇ ಆ ಪಂಚಾಯತಿನ ಒಂದು ಮುತುವರ್ಜಿಯಿಂದಾಗಿ ಇಲ್ಲ ಈಗ ಅಲ್ಲಿಗೆ ಕರೆಂಟ್ ಆಗಿದೆ. ಈಗ ಹೆಚ್ಚುವರಿಗೆ ಬರುವಾಗ ಆ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಇದು ನೀರಾವರಿ ಯೋಜನೆ ಆಗಬೇಕಾದ್ರೂ ಕೂಡ ಕರೆಂಟಿನ ಅಗತ್ಯ ಇದೆ. ಈಗ ನಾವು ಕೇಳೋದು, ನಮ್ಮ ಅಲ್ಲಿ ಊರಿನವರ ಆಕ್ಷೇಪಣೆ ಯಾರುದಿಲ್ಲ, KFDCನವರು ಆಕ್ಷೇಪಣೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅದು ಇಲಾಖೆ ಬೇರೆ, ಅವರ ಪರ್ಮಿಷನ್ ಬೇಕು, ಅದು ಇದು ಬೇಕು, ಎಲ್ಲ ಬೇಕು. ಇಲ್ಲಿ ಮೊದಲು ಬಂದದರಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಮಾಡಲಿ ಸರ್. ಒಂದು ಆ ಊರಿನವರು ಬಾಲ ಒಂದು ಅಭಿವೃದ್ಧಿಯಲ್ಲಿ ಕೂಡ ಬಾಲ ಹಿಂದಿದ್ದಾರೆ. ಕರೆಂಟ್ ಆದ್ರೂ ಆಗಲಿಲ್ಲ, ಖಂಡಿತವಾಗಿ ಮಾಡ್ತೇವೆ ಸರ್. ನಾನು ಅದೇ ಏರಿಯಾದವ. 2011ನೇ ಇಸ್ವಿಯಲ್ಲಿ ಆ ಬೈಲೋಡಿ ಪಾರ್ಚೋಡಿ ಕಾಲೋನಿಗೆ ನಮ್ಮ ಏರಿಯಾಕ್ಕೆ ಕರೆಂಟ್ ಬರಬೇಕಾದ್ರೆ ನಾನು ಅದರ ಸತತ ಪ್ರಯತ್ನವನ್ನು ಪಂಚಾಯತ್ ಮುಖಾಂತರ ನಾನು ಮಾಡಿದವ. ಇನ್ನೊಮ್ಮೆ ಅದೇ ಏರಿಯಾಕ್ಕೆ ಕರೆಂಟ್ ಕನೆಕ್ಷನ್ಗೆ ಅಂತೇಳಿ ಸಂಬಂಧಪಟ್ಟ ಪಂಚಾಯತ್ನವರು ಬಂದು ಎಲ್ಲಿಂದಲೂ ಲೈನು ತೆಗಿಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅದನ್ನು ರಿಪೋರ್ಟ್ ಹಾಕಿ ಅಂತ ಹೇಳಿದರು. ಆಗ ಅವರ ಕಾಲು ಹಿಡಿದು ಬೇಡಿದವ ನಾನು. ಅದೇ ನಾನು ಹೇಳ್ತಾ ಇದ್ದೇನೆ, ಅದೇ ಟೈಮಲ್ಲಿ ಪರಿವರ್ತಕವನ್ನು ಅಳವಡಿಸಬೇಕಾದ್ರೆ ಆಗಲೂ KFDC ಅವರ ಆಬ್ಜೆಕ್ಷನ್ ಇತ್ತದಕ್ಕೆ ಅವರನ್ನು ಕನ್ವಿನ್ಸ್ ಮಾಡಿ ಅವರಲ್ಲಿ ನಾನು ಅವರಿಗೆ ಮನದಟ್ಟು ಮಾಡಿ ಆ ಪಂಚಾಯತ್ ಬಾರ್ಡ್ರಲ್ಲಿ ಈಗಲೂ ಪರಿವರ್ತಕ ಇರೋದು. ರಾಮರವರು ಹೇಳಿದ ಹಾಗೆ ಆ ಇದು ರಬ್ಬರ್ ಇದರ ಬೌಂಡ್ರಿ ಇದೆ, ಬೌಂಡ್ರಿಯಲ್ಲೇ ತಗೊಂಡು ಹೋದರೆ ಈಗ ನೀವು ಎಲ್ಲಿ ಪರಿವರ್ತಕವನ್ನು ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿದಿರೋ
ಅದರಿಂದ ಒಂದು 10 ಸ್ಪ್ಯಾನ್ ಈ ಕಡೆಗೆ ಬೇರೊಂದು ಟಾಪ್ ಸರಿಯಾದ ಜಾಗ ಇದೆ. ಅದರ ರಬ್ಬರ್ KFDC ವಿಭಾಗಕ್ಕೆ ಬರೋದಿಲ್ಲ, ಅಂದರೆ ನಮ್ಮ ಪ್ರೈವೇಟ್ ಲ್ಯಾಂಡಿನ ಪ್ರಾಪರ್ಟಿಯ ಈ ಬೌಂಡ್ರಿಯಲ್ಲಿ ಹೋಗ್ತದೆ. ಹಾಗೆ ಮಾಡಿದರೆ ಯಾವುದೇ ಅಬ್ಜೆಕ್ಷನ್ ಬರೋದಿಲ್ಲ. ನೋಡಿ, ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮ ಕೈಗೊಳ್ಳಿ. ಅದೇ ಆ ಥರ ಮಾಡಿ ಬರುವಾಗ ನಮ್ಮ ಸಂಪರ್ಕ ಮಾಡಿ. ಆಯ್ತಾಯ್ತು, ಬರ್ತದೆ. ಈಗ ಏನಾಗಿದೆ ಅಂದರೆ, ನಾವು ಆ ಟೈಮಲ್ಲಿ ಕರೆಂಟ್ ಲೈನ್ ಬರುವಾಗ ಬರೇ ಲೈಟಿಂಗ್ಸಿಗೆ ಮಾತ್ರ ಅಂತೇಳಿ 25 ಅಶ್ವಶಕ್ತಿಯ ಇದನ್ನು ಹಾಕಿದ್ದಾರೆ. ಈಗ ಏನಾಗಿದೆ, ಎಲ್ಲ ಸಂಬಂಧಪಟ್ಟ ಮುಂದೆ ನಮಗೆ ಕೇಳುವಾಗ ಯಾರು ಲೈನು ಕೊಡಲಿಲ್ವೋ ಅವರು ಕೂಡ ಈಗ ಅದರಿಂದ ಸಂಬಂಧಪಟ್ಟ ಎಲ್ಲ ಪಂಪ್ ಸೆಟ್ಗಳನ್ನು ಮಾಡಿಕೊಂಡಿದ್ದಾರೆ. 60 HP ಲೋಡ್ ಇದೆ ಈಗ ಆ TCಗೆ. 25 TC ಇದರದ್ದು ಅಶ್ವಶಕ್ತಿ TC ಇರೋದು. ಹಾಗೆ ನೀವು ಈಗೇನೋ ನಮಗೆ ನಡೀತದೆ ಲೈಟಿಂಗ್ಸು. ಇನ್ನು ಮುಂಬರುವ ಬೇಸಿಗೆ ಕಾಲದಲ್ಲಿ ಕೃಷಿ ಪಂಪ್ ಸೆಟ್ ವರ್ಕ್ ಖಂಡಿತ ಅಂತ ಆಗುವುದಿಲ್ಲ. ನೋಡಿ, ಆ ಬಗ್ಗೆ ಕ್ರಮ ಕೈಗೊಳ್ಳುತ್ತಾನೆ. ಅಲ್ಲಿ ಲೈನ್ ಹೋಗ್ಲಿಕ್ಕೆ ಅಭ್ಯಂತರ ತಡೆ ಇದ್ರೆ ಅಲ್ಲ, ನೀವು 25 KV ನಾವು 63 ಮಾಡಿ ಕೊಡ್ತೇವೆ ನಾವು. ಈಗ ಪ್ರೆಸೆಂಟ್ ಹೋಗುವಂತ ಲೈನು ನನ್ನ ತೋಟದ ಮಧ್ಯಭಾಗದಲ್ಲಿ ನಾನು ಹೇಳಿ ಮಾಡಿಸಿದವ. ಕಂಬ ಅಷ್ಟು ಸ್ಯಾಂಕ್ಷನ್ ಆಗುದಿಲ್ಲ ಅಂತ ಹೇಳೋದಕ್ಕೆ ನನ್ನ ತೋಟದ ಮಧ್ಯದಲ್ಲಿ ಹಾಕಿ ಅಂತ ಹೇಳಿದೆ. ನೀವು ಕೂಪಿನ ಬೌಂಡ್ರಿಯಲ್ಲಿ ಬನ್ನಿ, ಅಲ್ಲಿ ಈಗ ಪರಿವರ್ತಕ ಸುಮಾರು ಒಂದು 10 ಸ್ಪ್ಯಾನ್ ಮುಂದೆ ಹೋಗಿದೆ ಪರಿವರ್ತಕದಿಂದ. ಅದನ್ನೇ ಕಂಟಿನ್ಯೂ ಮಾಡಿದರೆ ಅವರು ಹೇಳಿದಾಗೆ ಅದರಲ್ಲಿ ಕಂಬ ಹಾಕಿ ಮಾಡಲಿಕ್ಕೆ ಸಾಧ್ಯ. ಮೊನ್ನೆ ನೀವು ಬರುವಾಗಲೂ ನನ್ನನ್ನು ಖಂಡಿತವಾಗಿ ಈಗ ನಮಗೊಂದು ಪ್ರಸ್ತಾವನೆ ಉಂಟಲ್ಲಿ, ನಮ್ಮ ಪಾಪುತಡ್ಕದಿಂದ ಅಲ್ಲಿಗೆ ಹೋಗುವಂತ ರಸ್ತೆಗಳನ್ನ ಮಾಡಬೇಕು ಅಂತ ಹೇಳುವಂತ ಒಂದು ಬೇಡಿಕೆ ಅಲ್ಲಿ ಸಂಸುಂದರಯ್ಯವರು. ಅದರ ಬಗ್ಗೆ ನಾನು ಹೇಳುವ ಈಗ ಆ ಒಂದು ಬೇಡಿಕೆ ಇದೆ ಅಲ್ಲಿ. ಇದನ್ನ ನಾವು ಈಗ ನೋಡಿದ್ರೆ ಆ ಲೈನ್ಗಳನ್ನೇ ಅಲ್ಲ ಬಾಲಕೃಷ್ಣರೇ, ಆ ಪಾಪುತಡ್ಕದಿಂದ ಮೊನ್ನೆ ಭರತ್ ಮತ್ತು ಬಾಲಕೃಷ್ಣರವರು ಅದನ್ನು ಅಲ್ಲಿಂದ ಒಬ್ಬರ ಹತ್ರ ಯಾರೋ ಹತ್ರ ಮಾತಾಡಿದರೆ ನಮ್ಮ ವಿಜಯ ಅಂತಂದು ಯಾರು ನಾರಣಪ್ಪ ಗೌಡ್ರು ಮತ್ತು ಕಾಮತ್ರ ಜಾಗ ದಾಟಿದ್ರೆ ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದನ್ನು ನಾರಣಪ್ಪ ಗೌಡ್ರು ಮತ್ತು ಕಾಮತ್ರು ವರ್ಗ ಮಾಡಲಿಕ್ಕೆ ಮುಂದೆ ನಾನು ಕೂಡ ಶ್ಯಾಮಸುಂದರ್ ರೈಗಳು ಕೂಡ ಮಾತಾಡಿ ಆ ಮಾರ್ಗವನ್ನು ಮಾಡುವಂತ ಪಂಚಾಯತ್ ಮೀಟಿಂಗ್ ಅಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿದೆ. ಅದನ್ನ ಮಾಡಿದ್ರೆ ಕರೆಂಟ್ ಲೈನ್ ಕೂಡ ನಮಗೆ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಅವಕಾಶಗಳಾಗ್ತದ ಅಂತ. ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸ್ವಾರ್ಥ ಹಿತಾಸಕ್ತಿಗಳು ಕೆಲವು ಜನ ಅದರಲ್ಲೇ ಆಗಬಾರ್ದು ಇದರಲ್ಲೇ ಆಗಬಾರ್ದು ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಅದರಿಂದಾಗಿ ನಾನು ಶಾಮಣ್ಣನ ಕೈ ಬಿಟ್ಟದನ್ನು. ಅದೇ ಸಮಸ್ಯೆ ಮಾರ್ಗ ಕೂಡ ಕಾಮತ್ರು ಒಪ್ಪಿಕೊಂಡಿದ್ರು. ಮತ್ತು ಅಲ್ಲೇ ಬಂದು ಮೇಯ್ನ್ ಮಾರ್ಗ ಇದು KFDC ಸೈಡಲ್ಲಿ ಮಾಡಿಕೊಂಡು ಹೋಗಿ ಅದರ ಸೈಡಲ್ಲಿ ಕರೆಂಟು ಕೂಡ ಮಾಡುವಂತ ನಾವು ಮಾತಾಡಿ ಮನೆಗೆ ಹೋಗಿದ್ದೇವೆ. ಶುರುಗೆ ಕೆಲವು ಜನ ಒಪ್ಪಿಕೊಂಡ್ರು, ಆಮೇಲೆ NSIT ಬೋಡ್ಚಿ ಆಂಬೇಟಿ ಬೋಡ್ಚಿ ಹೀಗೆ ಅಂತ ಹೇಳಿದ್ರು. ಇದು ನೋಡಿ, ಅದನ್ನೊಂದು ಪ್ರಯತ್ನ ಮಾಡುವ. ಯಾಕಂದ್ರೆ ಅದು ನಿಮ್ಮ ಹೋರಾಟ, ನಾವು ಅದಕ್ಕೆ ಫುಲ್ ಸಪೋರ್ಟ್ ಇದ್ದೇವೆ ನೋಡಿ. ಇವರು ಕೂಡ ಅದಕ್ಕಾಗಿ ಭಾರಿ ಪ್ರಯತ್ನ ಪಡ್ತಿದ್ದಾರೆ. ನಾನು ಕೂಡ ಆಗಾಗ ಮಾತಾಡಿಕೊಂಡಿರ್ತೇವೆ. ನೋಡುವ, ಆಯ್ತಾ ಸರ್? ಅದನ್ನೊಂದು ಇದು ಮಾಡಿ ನೋಡುವ. ಹಾಂ ಸರ್, ಓಕೆ. ಹೇಗೆ ಅದು ಮಾಡಿ ಕೊಡ್ತೇವೆ, 25-63 ಮಾಡಿ ಕೊಡ್ಬೋದು. ಅದ್ರ ಬಗ್ಗೆ ನಾನೊಂದು ಹೇಳ್ತೇನೆ. ಹೌದು, ಅದು ASTಯಿಂದ ಬಿಲ್ಲಲ್ಲಿ ಕೆಳಗಡೆ ಕೊಡ್ತಾ ಇದ್ದಾರೆ. ASTಯಿಂದ ನಾವು ಕರೆಂಟ್ ಈಗ ಫಸ್ಟಿಗೆ ನೀವು ಕರೆಂಟ್ ತೆಗೊಳ್ಳುವಾಗ ಅಂದರೆ ಸ್ಯಾಂಕ್ಷನ್ ಡೆಪಾಸಿಟ್ ಕಡಿಮೆ ಇತ್ತು. ಈಗ ನಿಮ್ಮ ಕಳೆದ 1 ವರ್ಷದ ಎವರೇಜ್ ತಗೊಂಡು ಅಂದರೆ 12 ತಿಂಗಳನ್ನ ಸರಾಸರಿ ತಗೊಂಡು ನಿಮಗೆ ಸ್ಟಾರ್ಟಿಂಗ್ ಕರೆಂಟ್ ತಗೊಳ್ಳುವಾಗ ಎಷ್ಟು ಖರ್ಚಾಗ್ತಿತ್ತು, ಈಗ ಎಷ್ಟು ಖರ್ಚಾಗ್ತಿದೆ, ಅದರ ಬ್ಯಾಲೆನ್ಸ್ ಅಮೌಂಟನ್ನು 2 ತಿಂಗಳು ನಾವು ಡೆಪಾಸಿಟ್ ಇಟ್ಕೊಳ್ಳುವಂಥದ್ದು. ಯಾಕಂದರೆ ಕೆಲವೊಂದು ಬಾಡಿಗೆ ಮನೆಯಲ್ಲಿದ್ದವರು ನಾವು ಕರೆಂಟ್ ಬಿಲ್ ಈಗ ನೀವು 1 ತಿಂಗಳು ಖರ್ಚು ಮಾಡಿದ ಮೇಲೆ ನಾವು ಬಿಲ್ ಕೊಡುವಂಥದ್ದು 30 ದಿನ ಆದಮೇಲೆ. ಆಮೇಲೆ 15 ದಿನ ಗ್ರೇಸ್ ಪೀರಿಯಡ್ ಕೊಡ್ತೇವೆ, ಯಾಕಂದರೆ ಬಿಲ್ ಕಟ್ಟಲಿಕ್ಕೆ ಟೈಮು. ಅದರಲ್ಲಿ ಕಟ್ಟಲಿಲ್ಲ 1% ಇಂಟ್ರೆಸ್ಟ್ನಾಗೆ ಪುನಃ 15 ದಿವಸ ಕೊಡ್ತೇವೆ. ಟೋಟಲ್ 30 ದಿನ ಆಗ್ತದೆ. ಆಗ ನಾವು ಬಿಲ್ ಕೊಟ್ಟು 2 ತಿಂಗಳ ನಿಮಗೆ ಬಿಲ್ ಕೊಟ್ಟಿರ್ತೇವೆ ಆಲ್ರೆಡಿ. ಅದು ಕೆಲವೊಂದು ಗ್ರಾಹಕರು ಏನು ಮಾಡ್ತಾರೆ ಅಂದರೆ ಬಿಟ್ಟು ಹೋಗ್ತಾರೆ, ಅವರು ಬಿಲ್ ಕಟ್ಟಲಿಕ್ಕೆ ರೆಡಿ ಇಲ್ಲ. ಆ ಟೈಮಲ್ಲಿ ಈ ಡೆಪಾಸಿಟನ್ನು ನಾವು ಅದಕ್ಕೆ ಬಿಲ್ ಮರ್ಜ್ ಮಾಡಿಕೊಳ್ತೇವೆ. ಅದಕ್ಕೆ ಬೇಕಾಗಿ ಇಲಾಖೆಯಿಂದ ಇರೋದು. ಅಲ್ಲಿಗೆ ಸವಣೂರಿನವ್ರು ಬರುವಂಥದ್ದು. ಸವಣೂರವ್ರು ಬರುವುದಾದರೆ ಲೈನ್ ಸರಿ ಮಾಡಬೇಕು, ಅವರೇ ಸರಿ ಮಾಡಬೇಕಲ್ಲ. ಎಲ್ಲ ಸವಣೂರವ್ರು ಬರೋದು. ಸವಣೂರವರು ಬರುವುದಿಲ್ಲ. ಲಾಸ್ಟ್ ನಾವು ಗ್ರಾಮ ಬೆಳ್ಳಾರಿಗೆ ಕೊಡಬೇಕು, ಅಲ್ಲದಿದ್ರೆ ಕೊಳ್ತಿಗೆ ಅವರು ನೋಡುವಾಗ ಇರಬೇಕು. ನಾವು ಬೆಳ್ಳಾರೆ ಲೈನ್ ಮ್ಯಾನ್ಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಮಗೆ ಬರುವುದಿಲ್ಲ, ಅದು ಸವಣೂರಿಗೆ ಹೋಗಿ ಹೇಳಿ ಅಂತ. ಮಣಿಕರ ಕಾಯರ್ಗುರಿ ಎಲ್ಲ ಸವಣೂರು ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಅಲ್ಲಿ ಕಾಯರ್ಗುರಿ ತನಕ ಬರ್ತಾರೆ ಅವರು. ಬರ್ತದೆ. ಹಾಗೆ ಸವಣೂರು ಲೈನ್ ಮ್ಯಾನ್ ಆದರೆ ಸವಣೂರಿನವರೇ ಬರಬೇಕಲ್ಲ.
ಬೆಲ್ಲರ ಬಂದು ರಿಪೇರಿ ಮಾಡೋದು ಯಾಕೆ? ಅಲ್ಲ ಮಾಡಬಾರ್ದಂತಲ್ಲ, ಮಾಡ್ಬೋದು. ನಮ್ಮನ್ನು ಸಹ ನಮ್ಮಲ್ಲೇ ಹೋಗುವ ಲೈನ್ ಸಹ ಸರಿ ಮಾಡಬೇಕಲ್ಲ. ಮೊನ್ನೆ ಒಂದು ಪೀಸ್ ಹೋಗಿತ್ತು, ಮರದ ಗೆಲ್ಲು ಬಿದ್ದು ಲೈನ್ ಆಫ್ ಮಾಡಲಿಕ್ಕೆ ಕೇಳುವುದಿಲ್ಲ ಅವರು. ಬೇಡ, ನೀವು ಲೈನ್ ಆಫ್ ಮಾಡಿ ಕೊಟ್ಟರೆ ನಾವೆಲ್ಲ ಗೆಲ್ಲೆಲ್ಲ ಕಡಿತೇವೆ ನಾವು. ಇಲ್ಲಿ ನಾವು ಲೈನ್ ಆಫ್ ಮಾಡಲಿಕ್ಕೆ ಬೆಲ್ಲರಲ್ಲಿ ಕೇಳಬೇಕು. ಇಲ್ಲಿ ಬಿಲ್ ಏನಾದ್ರು ಕಟ್ಟದಿದ್ದರೆ ಕಟ್ ಮಾಡಲಿಕ್ಕೆ ಸೌಂಡ್ನವರು ಬರ್ತಾರೆ, ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಕುಂಬ್ರಕ್ಕೆ ಹೋಗಬೇಕು. ಈ ಥರ ಉಂಟು ಟಿ ಸಿ. ನೋಡ, ನಾನು ಅಲ್ಲಿ ಜೈಗಳಿಗೆ ಮಾಹಿತಿ ಕೊಡ್ತೇನೆ. ಏನಾದರೂ ಒಂದು ರಿಪೇರಿ ಮಾಡಬೇಕಾದ್ರೆ ಮೊನ್ನೆ ನಮ್ಮ ವಾರ್ಡ್ ಸಭೆಯಲ್ಲಿ ತುಂಬ ಚರ್ಚೆ ಆಯಿತು. ಏನಂದ್ರೆ ಒಂದು ಕಂಬ ಹತ್ತಿದ್ದಾರೆ ಅವರಿಗೆ. ಈಗ ಮೊನ್ನೆ ಗ್ರಾಮ ಪಂಚಾಯತ್ ಸ್ಟ್ರೀಟ್ ಲೈಟ್ ಮಾಡಿದ್ದೀರಿ, ಅದು ಆಕ್ಚುಲಿ ಸವಣೂರು ಸೆಕ್ಷನ್ ಇದು ಮಣಿಕರ ಬರ್ಕೊಳ್ಳಿ. ಅದು ಇಲ್ಲಿ ನೋಡಿ, ಒಂದು ಕಂಬ ಹತ್ತಿದ್ದಾರೆ ಲೈನ್ ಮ್ಯಾನ್ 200 ರೂಪಾಯಿ ಕೊಡ್ಬೇಕಂತ ಅವರಿಗೆ. ಒಂದು ಕಂಬ ಇಲ್ಲಿ ಕೇಳಿ, ಈಗೆಲ್ಲ ಮೊನ್ನೆ ವಾರ್ಡ್ ಸಭೆಯಲ್ಲಿ ಇಲಾಖೆಯಿಂದ ಕೆಲಸ ಮಾಡೋದಕ್ಕೆ ಯಾರಿಗೆ ದುಡ್ಡು ಕೊಡ್ಲಿಕ್ಕಿಲ್ಲ. ಎಲ್ಲ ಈಗ ನಾವು ಮಳೆಗಾಲದಲ್ಲಿ ಇಷ್ಟೆಲ್ಲ ಕಂಬ ಹಾಕ್ತೇವೆ, ಯಾರಿಗೆ ಸಹ ಯಾರ ಕೈಯಿಂದಲ್ಲ ಪಾರ್ಟಿಯಿಂದ ದುಡ್ಡು ತಗೊಳ್ಳಿಲ್ಲ, ಕ್ರಮವೂ ಕೂಡ ಇಲ್ಲ. ಇಲ್ಲ ಸರಿ, ಆಗ ಮಾನವೀಯ ದೀಕ್ಷೆಯಲ್ಲಿ ಅವರಿಗೆ 100 ರೂಪಾಯಿ ಅಲ್ಲ, ಕೊಡುವುದು ತಪ್ಪು, ನೀವು ಕೊಡುವುದು ತಪ್ಪು. ನಿಜವಾಗಿ ಸರ್ ತಪ್ಪಲ್ಲಿ ನಮಗೆ ಕರೆಂಟ್ ಬೇಕಲ್ಲ. ಅಲ್ಲ, ನಿಜವಾಗಿ ಅದು ಇಲಾಖೆ ಮಾಡಲೇಬೇಕು. ನಿಮಗೆ ಇಲ್ಲಿ ಕೇಳಿ ನೋಡಿ, ನಾನು ಸತ್ಯ ಒಂದು ನಿಮಿಷ ಯಾರಿಗಾದ್ರೂ ನಾವು ಕೆಲಸ ಮಾಡಿದವರಿಗೆ ದುಡ್ಡು ಕೊಟ್ರೆ ಬಹುಶಃ ಅದನ್ನ ಲಂಚ ಕೊಟ್ಟದ್ದು ಅಂತ ನೀವು ಹೇಳಬಾರ್ದು. ಯಾರಾದ್ರೂ ಕೂಡ ಲಂಚ ಕೊಡ ನಾವು ಅಲ್ಲ, ಯಾರಿಗಾದ್ರೂ ನಾವು ಕೆಲಸ ಮಾಡಿದವನಿಗೆ ದುಡ್ಡು ಕೊಟ್ರೆ ಅವ ಕೇಳಿದ್ರೆ ಮಾತ್ರ ಅದು ತಪ್ಪಾಗ್ತದೆ ಅಷ್ಟೇ. ಅವ ಡಿಮಾಂಡ್ ಮಾಡಿದ್ರೆ ಕೇಳಿದ್ರೆ ಮಾತ್ರ ತಪ್ಪಾಗ್ತದೆ ಹೊರತು ನೀವಾಗಿ ಅವ ಕೆಲಸ ಮಾಡಿದಕ್ಕೆ ಕೊಟ್ಟರೆ ಅದು ಹೇಳಲಿಕ್ಕೆ ಇಲ್ಲ, ಲಂಚ ಆಗುದಿಲ್ಲ. ಸರಿ, ಯಾಕಂದ್ರೆ ನಮ್ಮ ಇಲಾಖೆಯಿಂದ ಅಂತ ನಡಲಿಲ್ಲ, ನನ್ನ ಮನಸ್ಸಿಗಂತೂ ಬರಲಿಲ್ಲ. ಯಾರು ಸಹ ಹೇಳಿದಿಲ್ಲ, ಕಂಪ್ಲೇಂಟ್ ಯಾರು ಸಹ ಹೇಳಿಲ್ಲ. ನಮ್ಮ ಸ್ಟಾಫ್ಗಳ ದುಡ್ಡು ಕೇಳಿದ್ದಾರೆ, ಆ ಥರದ್ದು ಎಲ್ಲಿ ಸಹ ಬರಲಿಲ್ಲ. ಹೇಳಿಲ್ಲ ಅಂತೆಲ್ಲ ಇಲ್ಲ. ಒಂದು ವಿಚಾರ ಉಂಟು, ಬೇಡ ಹೇಳುವುದು ಬೇಡ. ನಾನೇ ಒಂದು ಕಂಬ ಹಾಕಿ ಸವಣೂರವರು ಬಂದು ನೋಡಿ ಲೈನ್ ಆಗಿ ಕಂಬ ಹಾಕಿದ್ದಾರೆ. ಕಂಬ ಹಾಕಿ ನನ್ನಲ್ಲಿ ತುಂಬ ಡಿಮಾಂಡ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಮೊತ್ತ ತಗೊಳ್ಳಿದ್ದಾರೆ. ಯಾರು ಅಂತ ನಾನು ಹೇಳುವುದಿಲ್ಲ. ಖಾಸಗಿ ವ್ಯಕ್ತಿಗಳು ತಗೊಂಡ್ರೆ ನೀವು ಖಾಸಗಿ ವ್ಯಕ್ತಿಗಳೆಲ್ಲ ನಮ್ಮ ಲೈನ್ ಮೆನ್ನವರೇ. ಅಲ್ಲ, ಆ ಥರ ಇದ್ರೆ ನೀವು ನಮಗೆ ಫ್ರೀ ಕಂಬ ಇಲಾಖೆಯಿಂದ ಕೊಟ್ಟರೆ ಹಾಕೋದು ಕಾಂಟ್ರಾಕ್ಟರ್ ಹಾಕೋದು ಚಾರ್ಜ್ ಮಾತ್ರ ಅವಳು ತಗೊಳ್ಬೇಕಲ್ಲ. ನೀವು ಅಂಥ ದೂರಗಳಿದ್ರೆ ಲಿಖಿತವಾಗಿ ಕೊಡಿ, ನಾವು ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ತೇವೆ. ಅದು ಮಣಿಕರಕ್ಕಾಗ ಟಿ ಸಿ ಯಾರು ಸರಿಯಾದ ನಮಗೆ ಲೈನ್ ಮ್ಯಾನ್ ಬೇಕು, ಯಾರು ಅಂತ ಬೇಕು, ನಿಗದಿತ ಜನ ಯಾರು ಅಂತ ಬೇಕು ಅದರಲ್ಲಿ. ಅದೇ ಅವರು ಲಿಖಿತವಾಗಿ ಕೊಡ್ಲಿ. ಅದು ಯಾಕೆ ಲೈನ್ ಮ್ಯಾನ್ ಈಗ ಅವರು ದುಡ್ಡು ಕೇಳಿದ ಹೌದಂದಿದ್ರೆ ಲಿಖಿತವಾಗಿ ಕೊಡ್ಲಿ, ಆ ಬಗ್ಗೆ ನಾವು ಇಲಾಖೆ ಕ್ರಮ ಕೈಗೊಳ್ತೇವೆ. ಅಲ್ಲ, ಅವರು ಹೇಳುವುದಂತೆ. ಅಲ್ಲ, ಯಾರಾದ್ರೂ ತಗೊಳ್ಳಿಕ್ಕಿಲ್ಲ. ಮೆಸ್ಕಾಂ ಇಲಾಖೆಯಿಂದ ನೋಡಿ, ಇಷ್ಟು ಗಾಳಿ ಮಳೆ ಬರುವಾಗ ಕಂಬ ಕಟ್ಟಾಗ್ತದೆ, ಡಿಪಾರ್ಟ್ಮೆಂಟ್ ಇಂದಲೇ ಮಾಡುವಂಥದ್ದು. ನಿನ್ನೆ ಮೊನ್ನೆ ನಾನು ಬೆಲ್ಲರ ಲೈನ್ ಮ್ಯಾನ್ಗೆ ಫೋನ್ ಮಾಡಿದಾಗ ನಾವು ಟಿ ಸಿ ಆಫ್ ಮಾಡಿದರೆ ಸವಣೂರವರು ಬೈತಾರೆ, ಅದು ನಮಗೆ ಬರುವುದು ಟಿ ಸಿ ಅಂತ ಹೇಳಿ. ಮತ್ತೆ ಯಾರಾದ್ರೂ ಲೈನ್ ಮ್ಯಾನ್ಗಳು ಬೈತಾರೆ ಅಂತ ಹೇಳಿದ್ರೆ ನೀವು ಯಾರಿಗೂ ಅವರಿಗೆ ಇದು ಮಾಡಬೇಕಾದಿಲ್ಲ. ಲೈನ್ ಮ್ಯಾನ್ಗೆ ಬೈಯುವ ಅಧಿಕಾರ ಯಾವುದೂ ಇಲ್ಲ, ಯಾರಿಗೂ ಇಲ್ಲ. ಯಾರನ್ನು ಕೂಡ ಲೈನ್ ಮ್ಯಾನ್ಗಳು ಬೈದ್ರೆ ನೀವು ಕೂಡಲೇ ಕಂಪ್ಲೇಂಟ್ ಮಾಡಿ. ಲೈನ್ಗಳು ಯಾರಿಗೆ ಬೈಯುವಾಗಿಲ್ಲ. ಅದೇ ನಮಗೆ ಬೇಕಾದ್ರೆ ಈ ಮಣಿಕಾರ ವಿಲಾಸರ ಮನೆ ಹತ್ತಿರ ಇರುವ ಟಿ ಸಿಗೆ ಲೈನ್ ಮ್ಯಾನೇ ಯಾರು ಮತ್ತೆ ದುಡ್ಡು ಅವರು ಡಿಮಾಂಡ್ ಮಾಡ್ಲಿಕ್ಕಿಲ್ಲ. ಕೆಲವು ಸಲ ಒಂದು ಲೈನ್ ಅನ್ನು ಎಳಿಲಿಕ್ಕೆ ಅದೆಲ್ಲ ಇದ್ರೆ ಅದನ್ನ ನೀವು ಎಸ್ಟಿಮೇಷನ್ ಮಾಡಬೇಕಾಗ್ತದೆ. ಮಾಡುದಿದ್ರೆ ಅಲ್ಲ, ಎಸ್ಟಿಮೇಷನ್ ಮಾಡಿ ಮಾಡುವಂಥದ್ದು. ಈಗ ನಾವು ಬೆಲ್ಲಂಬಡಿಲಿ 1-2 ಲೈನ್ ಹೇಳಿದೆವು, ಅದನ್ನೆಲ್ಲ ಕೆಲವೊಂದು ಹೇಳಲಿಕ್ಕಿಲ್ಲ. ಅದೊಂದು ಕಾನೂನು ರೀತಿಯ ಇದು ಅಲ್ಲ ಅದು. ಹಾಗಾಗಿ ಅವರು ಡಿಮಾಂಡ್ ಮಾಡಿದರೆ ಇಷ್ಟು ಕೊಡಿ, ಇಲ್ಲ ಇದ್ರೆ ಮಾಡುದಿಲ್ಲ ಅಂತಾದ್ರೆ ನೀವು ಯಾರಿಗಂತ ದುಡ್ಡು ಕೊಡಬೇಡಿ, ಕೂಡಲೇ ಕಂಪ್ಲೇಂಟ್ ಮಾಡಿ. ನಿಮಗೆ ಕಂಪ್ಲೇಂಟ್ ಮಾಡ್ಬೋದು. ನಿಮಗೆ ಅದಲ್ಲದ ಗ್ರಾಹಕರ ಸೇವಾ ಕೇಂದ್ರ ಇದೆ, 191 ಕಂಪ್ಲೇಂಟ್ ಮಾಡ್ಬೋದು, ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ಅಲ್ಲ, ಹಣ ಕೇಳುವುದಿಲ್ಲ, ಇದು ಕೆಲಸವನ್ನು ಮುಂದೂಡ್ತಾ ಹೋಗ್ತಾರೆ. ನಮ್ಮನ್ನು ಇಲ್ಲ, ಆ ಥರ ಮಾಡ್ಲಿಕ್ಕೆ ಇಲ್ಲ. ಗ್ರಾಮೀಣ ಭಾಗದಲ್ಲಿ 24 ಗಂಟೆಯಲ್ಲಿ ಅದೇ ಲೈನಿಗೆ ಏನಾದ್ರು ಫ್ಯೂಸ್ ಆಫ್ ಕಾಲ್ ಇದ್ರೆ ವೈರ್ ಕಟ್ ಆದ್ರೆ ಮಾಡಿ ಕೊಡ್ಬೇಕು ಅಂತ. ಆ ಟಿ ಸಿಗೆ ಯಾರು ಲೈನ್ ಮ್ಯಾನ್ ಅಂತ ನಿರ್ಣಯ ಆಗ್ಬೇಕು ನಮಗೆ ಇಲ್ಲಿ. ಅದಕ್ಕೆ ಅವರೊಂದು ಬೇರೆ ಟಿ ಸಿ ಮಾಡಿದ್ದಾರೆ. ಹೇಗೆಂದ್ರೆ ಸರ್ ಅವರಿಗೆ ಸುಳ್ಯದವರಿಗೆ ಒಂದು ಬೇರೆ ಟಿ ಸಿ ಮಾಡಿದ್ರೆ ಸರಿ ಆಗ್ತದೆ. ಇದು ನಮ್ಮಿಂದ ಅವರಿಗೆ ಬೆಳ್ಳಾರವರಿಗೆ ತುಂಬ ಕರೆಂಟ್ ಹೋಗ್ತದೆ, ತುಂಬ ಮನೆಗೆಲ್ಲ ಕರೆಂಟ್ ಹೋಗಿ. ಅಲ್ಲ, ನಿಮ್ಮ ಸಮಸ್ಯೆ ಈಗ ನನ್ನ ವ್ಯಾಪ್ತಿ ಬರ್ತಾ ಇಲ್ಲ. ನಾನು ಆ ಶಾಖಾಧಿಕಾರಿಗಳಿಗೆ ಮಾತ್ರ ಜೈಗಳಿಗೆ ಹೇಳ್ತೇನೆ, ಬೆಳ್ಳಾರೆ ಮತ್ತು ಸವಣೂರು ಜೈಲಿಗೆ ಕೇಳಿ ನೋಡ್ತೇನೆ ಈ ವಿಷಯ ಅಂತ. ಇದು 3-4 ವರ್ಷದಿಂದ ಹೇಳ್ತಾ ಇದ್ದೇವೆ. ಇಲ್ಲಿ ನೀವು ಸಹ ಹೇಳೋದು ಹೀಗೆ, ನಿಮಗೆ ಬರುವುದಿಲ್ಲ. ಸರಿ, ನಿಮಗೆ ಬರುವುದಿಲ್ಲ, ಅದು ಬರುವುದು ಸವಣೂರಿನವರಿಗೆ. ಅಲ್ಲ, ನೀವೊಂದು ವಿಷಯ ಮಾಡಿ, ಗ್ರಾಮ ಪಂಚಾಯತ್ ನಿರ್ಣಯ ಮಾಡಿ, ಈ ಥರ ಪರಿವರ್ತಕ ಒಂದೊಂದು ಇಲ್ಲಿಗೆ ಕೊಡ್ಬೇಕು, ಇಲ್ಲ ಸವಣೂರು ಆ ಥರ ನಿರ್ಣಯ ಮಾಡಿ. ಅಂದ್ರೆ ಇವರಿಗೆ ಸಂಬಂಧಪಟ್ಟದಲ್ಲ, ಅದು ಇಲಾಖೆಗೆ ಸಂಬಂಧಪಟ್ಟದ್ದು. ಇಲಾಖೆಗೆ ಮಾತಾಡಿಕೊಂಡು ಅದನ್ನು ನಿರ್ಣಾಯಕ ತಗೊಳ್ಳುವ. ಅದೇ ಸರಿ, ನಿಮಗೆ ಆ ತರ ಮಾಡಿದ್ದಾರೆ ಇದ್ರೆ ಒಂದು ನಮಗೆ ಅದೇ ಲೈನ್ ಮ್ಯಾನ್ ಯಾರು, ರಿಪೇರಿಗೆ ಯಾರು ಅಂತ ಬೇಕು. ಅಲ್ಲ, ಅವರಿಗೊಂದು ನಿಗದಿತ ಜನ ಯಾರು ಅಂತ ಹೇಳುವಂತದ್ದನ್ನು ಹೇಳಿ. ಈಗ ಒಬ್ಬ ಲೈನ್ ಮ್ಯಾನ್ ಯಾರು ಅಂತ ಹೇಳುವಂತ ಒಂದು ಸಮಸ್ಯೆ ಆದ್ರೆ
ಆ ಏರಿಯಾ ಟ್ರಾನ್ಸ್ಫಾರ್ಮರ್ ಯಾರಿಗೆ ಬರ್ತದೆ ನೋಡಿದೆ, ಯಾವ ಶಾಖೆಗೆ ಬರ್ತದೆ ಅಂತ, ಮತ್ತು ಆ ಲೈನ್ ಮನೆ ಯಾರಂತ ನಿಮಗೆ ಹೇಳ್ತೀನಿ. ಅವರು ವಸಂತ ಕಲ್ಲಂಪಾಡಿಯ ನಿಮಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸುವಂತದ್ದು. ಯಾಕಂತೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗಿದೆ. ಇಲ್ಲಿ ವಿದ್ಯುತ್ತಿನಲ್ಲಿ ಅಭಾವ ಅಂತ ಬಂದಾಗ ತಕ್ಷಣ ನಮಗೆ ಸ್ಪಂದಿಸಿದಂತ ನಮ್ಮ ಪವರ್ ಮ್ಯಾನ್ಗಳು ಇಬ್ಬರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ, ರಾತ್ರಿ ಹಾಗೂ ಕೆಲಸ ಮಾಡಿದ್ದಾರೆ. ಈ ಗ್ರಾಮ ಸಭೆಯ ಮೂಲಕ ನಾವು ಅವರನ್ನು ಅಭಿನಂದಿಸುವ ಜೊತೆಗೆ ಇವರು ಪ್ರತಿ ಸಂದರ್ಭದಲ್ಲಿ ನಮಗೆ ಅಲ್ಲಿ ಬಂದು ಜೈಯವರು ಬಂದು ನಮಗೆ ಆ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂಥವ್ರು. ಅವರಿಗೂ ಪವರ್ ಮ್ಯಾನ್ಗಳಿಗೂ ನಮ್ಮ ಕಡೆಯಿಂದ ನಿಮಗೆ ಅಭಿನಂದನೆಗಳು. ಸಹಕಾರ ನೀಡಿದ ಎಲ್ಲ ಗ್ರಾಮಸ್ಥರು ಕೂಡ ತುಂಬ ಧನ್ಯವಾದಗಳು. ನನ್ನ ಪರವಾಗಿ ನಿಮಗೆ ಅಭಿನಂದನೆಗಳು. ಆದರೆ ನಮ್ಮದು ಸಮಸ್ಯೆ ನಿಮ್ಮ ಹತ್ರ ಹೇಳಿದ್ದು ನಮಗೆ ಗ್ರಾಮ ಸಭೆಯಲ್ಲೇ ಹೇಳಬೇಕಾಗ್ತದೆ ಈ ಸಮಸ್ಯೆ ಹೇಳೋದು. ಬೆಳ್ಳಾರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಳ್ತಿಗೆ ಗ್ರಾಮ ಪಂಚಾಯತ್ ಇವತ್ತು ಗ್ರಾಮ ಸಭೆ ನಡೀತಿದೆ. ಈ ಗ್ರಾಮ ಸಭೆಗೆ ನಮ್ಮನ್ನು ಬರಮಾಡಿಕೊಂಡಿದ್ದೀರಿ, ಸಂತೋಷ. ಈ ಗ್ರಾಮ ಸಭೆಯಲ್ಲಿ ಇಷ್ಟೊಂದು ಜನ ಸೇರಿದ್ದೀರಾ. ನಿಮ್ಮ ಗ್ರಾಮ ಪಂಚಾಯತ್ಗೆ ಒಳಪಟ್ಟ ಯಾವುದೇ ಕಾಮಗಾರಿ ಆಗಿ ಇತರಿತ ಅಭಿವೃದ್ಧಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಜನ ಸೇರಿದ್ದೀರಿ, ತುಂಬ ಸಂತೋಷ. ಅದೇ ರೀತಿ ನಾನು ಪೊಲೀಸ್ ಇಲಾಖೆಯಿಂದ ಸಂಬಂಧಪಟ್ಟ ಅಪರಾಧಗಳ ಬಗ್ಗೆ ನಾನು ಹೇಳುವುದಿಲ್ಲ. ಪೊಲೀಸ್ ಇಲಾಖೆಯಿಂದ ತಮಗೆ ಆದಂಥ ಮಾಹಿತಿಗಳನ್ನು ಕೆಲವನ್ನು ಹೇಳಲು ಬಯಸ್ತೇನೆ. ಯಾಕೆಂದರೆ ಈ ಹಿಂದೆ ನಮ್ಮಲ್ಲಿ ಜನಸ್ನೇಹಿ ಎಂಬ ಪೊಲೀಸ್ ವ್ಯವಸ್ಥೆ ಇತ್ತು. ಈ ಜನಸ್ನೇಹಿ ಎಂಬ ಪೊಲೀಸ್ ವ್ಯವಸ್ಥೆ ಗ್ರಾಮಕ್ಕೆ ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಗ್ರಾಮದಲ್ಲಿ ನಡೆಯತಕ್ಕಂಥ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಿತ್ತು. ಅದೇ ರೀತಿ ಗ್ರಾಮಗಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಾದರೂ, ಮನೆಯಲ್ಲಿ ಇರುವಂಥ ಸಮಸ್ಯೆಗಳಿರ್ಬೋದು, ದಾರಿಯಲ್ಲಿರುವಂಥ ಸಮಸ್ಯೆಗಳು, ಕೆಲವು ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವುದು ನಮ್ಮ ಗ್ರಾಮ ಸ್ನೇಹಿ ಪೊಲೀಸ್ ಅವರು. ಅದನ್ನು ಉನ್ನತೀಕರಿಸಿ ಈಗ ಮನೆ ಪೊಲೀಸ್ ಅಂತ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಜನರ ಸಾಮಾನ್ಯರಿಗೆ ಪರಿಚಯ ಮಾಡಿಕೊಂಡಿದ್ದೇವೆ. ಈ ಮನೆ ಭೇಟಿ ಪೊಲೀಸ್ ಕಾರ್ಯಕ್ರಮದಲ್ಲಿ ಒಬ್ಬ ಸಿಬ್ಬಂದಿ ತಮ್ಮ ಮನೆ ಹತ್ರನೇ ಬಂದು ನಿಮ್ಮ ಸಮಸ್ಯೆಗಳನ್ನು ಕೇಳಿ ನಿಮಗೆ ಏನಾದರಲ್ಲಿ ಪರಿಹಾರ ಬೇಕು, ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತ ನಿಮಗೆ ಮಾಹಿತಿ ನೀಡ್ತಾರೆ. ಅಲ್ಲದೆ ಅಪರಾಧ ಸಂಬಂಧಪಟ್ಟಂತೆ ಸೈಬರ್ ಅಪರಾಧ ಇರ್ಬೋದು, ಮಹಿಳೆಯರ ಮೇಲಿನ ದೌರ್ಜನ್ಯ ಇರ್ಬೋದು, ಮಕ್ಕಳ ಮೇಲಿನ ದೌರ್ಜನ್ಯ ಇರ್ಬೋದು, ಅಥವಾ ಇನ್ಯಾವುದೇ ಸಮಸ್ಯೆಗಳು ನಿಮ್ಮಲ್ಲಿ ಬಂದರೆ ಕೂಡಲೇ ಆ ಸಿಬ್ಬಂದಿಗೆ ಒಂದು ದೂರವಾಣಿ ಕರೆ ಮಾಡಿದರೆ ಆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸ್ತಾರೆ. ಸಂಬಂಧಪಟ್ಟ ಅವರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೊಳ್ಳುವಂಥ ಕಾರ್ಯವನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡ್ತದೆ. ಅದೇ ರೀತಿ ನಿಮಗೆ ಇತ್ತೀಚೆಗೆ ಒಂದು 112 ವಾಹನ ಎಮರ್ಜೆನ್ಸಿ ERSS ಅಂತೇಳಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಕೂಡ ನಿಮಗೆ ಬಹಳ ಸದುಪಯೋಗ ಪಡಿಸುವಂಥದ್ದು. ನೀವು ಎಲ್ಲೇ ಇದ್ದರೂ ಎಲ್ಲೇ ಇದ್ದರೂ ನಿಮ್ಮ ಮನೆಯಲ್ಲಿ ಸಮಸ್ಯೆ ಆದರೆ ನೀವು ಎಷ್ಟೇ ದೂರ ಇದ್ದರೂ ಆ ದೂರವಾಣಿ ನಂಬರಿಗೆ ಕರೆ ಮಾಡಿದರೆ ಆ ಕರೆ ಮಾಡಿ ಅದು ರಿಜಿಸ್ಟರ್ ಆಗ್ತದೆ. ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ಬರ್ತದೆ. ಕಂಟ್ರೋಲಿಂದ ಆ ವಾಹನಕ್ಕೆ ಬರ್ತದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಸಮಸ್ಯೆ ಏನನ್ನು ಹೇಳಿದರೆ ಅದು ಎಲ್ಲಿ ನಡೀತದೆ ಅದೇ ಜಾಗಕ್ಕೆ ಬಂದು ನಿಮ್ಮ ಸಮಸ್ಯೆಯನ್ನು ಆ ವಾಹನ ಕೂಡ ಪರಿಹರಿಸ್ತದೆ. ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿರ್ಬೋದು ಅದನ್ನು ಅಲ್ಲೇ ಪಕ್ಕ ನೆರವೇರಿಸಿಕೊಡ್ತಾರೆ. ಬಹಳ ಕಠಿಣವಾಗಿದ್ದರೆ ನಮ್ಮ ಠಾಣೆಗೆ ಬಂದು ವಿಚಾರಿಸಿ ಅದರ ಬಗ್ಗೆ ಮುಂದಿನ ಕ್ರಮವನ್ನು ನಾವು ತಗೊಳ್ತೇವೆ. ಹಾಗೆಯೇ ಈ ಹೆದ್ದಾರಿ ಗಸ್ತು ವಾಹನ ಅಂದರೆ ವಾಹನದಲ್ಲಿ ಸಂಚರಿಸುವ ಪಾದಚಾರಿಗಳಿಗೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಹೆದ್ದಾರಿ ಗಸ್ತು ವಾಹನ ಅಂತ ಇದೆ. ಅದನ್ನು ಕೂಡ ನೀವು ಕರೆ ಮಾಡ್ಬೋದು. ನಿಮ್ಮ ಏನೇ ಸಮಸ್ಯೆ ಅಲ್ಲಿ ಸಂಭವಿಸಿದರೂ ಕೂಡಲೇ ಅದೇ ವಾಹನದಲ್ಲಿ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕಾ ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕಾ ಅದನ್ನು ಕೂಡ ನಮ್ಮ ಹೆದ್ದಾರಿ ಗಸ್ತು ವಾಹನದವರು ಮಾಡ್ತಾರೆ. ಅಲ್ಲದೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ಯಾವುದೇ ಕಾನೂನುಗಳ ಬಗ್ಗೆ ನಾವು ಹೇಳೋದಾದರೆ ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಠಾಣೆ ಹತ್ತಿರ ತಂದು ಅದು ಬಹಳ ನಮಗೆ ಅಷ್ಟೊಂದು ಪ್ರಾಮುಖ್ಯತೆ ಅಲ್ಲ. ಯಾಕೆಂದರೆ ಗ್ರಾಮ ಮಟ್ಟದಲ್ಲಿ ಅದನ್ನು ಕೂಡ ಬಗೆಹರಿಸುವುದು. ತುಂಬ ಹಿರಿಯರಿದ್ದೀರಿ, ತಿಳಿದವರಿದ್ದಾರೆ, ಇಲ್ಲಿ ನಮಗೆ ಅತ್ಯುತ್ತಮ ಸ್ನೇಹಿತರಿದ್ದಾರೆ. ಅವರ ಮೂಲಕ ನೀವು ಅದನ್ನು ಬಗೆಹರಿಸಿಕೊಳ್ಬೋದು. ಠಾಣೆಗೆ ಬರುವಂಥ ಪ್ರಮೇಯನೇ ಇರುವುದಿಲ್ಲ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಗಳು, ಪಕ್ಕದ ಮನೆಯಲ್ಲಿ ಕೋಳಿ ಹೋಯಿತು, ನಾಯಿ ಹೋಯಿತು, ಅಥವಾ ಮರದ ಗೆಲ್ಲು ಕಡಿದ್ರು, ದಾರಿಗೆ ಹೋದರು, ಇದನ್ನೆಲ್ಲ ನೀವು ಮನೆಯಲ್ಲಿ ಬಗೆಹರಿಸುವಂಥ ವಿಚಾರ. ಸ್ಟೇಷನ್ಗೆ ಬಂದು ನೀವು ಅದನ್ನು ದಿನ ವೇಸ್ಟ್ ಮಾಡೋದಕ್ಕಿಂತ ಕಾನೂನು ಚೌಟಿನಲ್ಲಿ ಅವರು ಬಗೆಹರಿಸ್ತಾರೆ. ಯಾಕೆಂದರೆ ಗ್ರಾಮಸ್ಥರಿಗೆ ಎಲ್ಲ ಕಾನೂನಿನ ಬಗ್ಗೆ ಕೆಲವು ತಿಳಿದವರು ಇರ್ತಾರೆ, ತಿಳಿದು ಅದರಲ್ಲಿ ತಿಳಿದವರು ಹೆಚ್ಚಿರ್ತಾರೆ. ಹಾಗೆಯೇ ಈ ಸಮಸ್ಯೆಗಳಿಗೆ ಯಾವುದನ್ನು ಸಂಧಿಸಬೇಕಾದ್ರೆ ನಿಮ್ಮ 112 ಅಥವಾ 100 ನಂಬರ್ಗೆ ಫೋನ್ ಮಾಡ್ಬೋದು. ಬೇರೆ ಏನು ಸಮಸ್ಯೆ ಇದ್ದರೆ ನಮ್ಮಲ್ಲಿ ಕೇಳ್ಬೋದು. ನಾವು ಅದಕ್ಕೆ ಬೇಕಾದಂಥ ಒಂದು ಯಾವುದೇ ಉತ್ತರಗಳನ್ನು ನೀಡಬಹುದು ಸರ್.
ಸಂತೋಷ. ಕುಂದುಕೊರತೆ ಬಳಕೆ ನಾವು ಈಗಾಗಲೇ ಕಾಲೋನಿಯಲ್ಲಿ ಮಾಡ್ತಾ ಇದ್ದೇವೆ. ಅದು ನೀವು ನಿಮ್ಮ ಗಮನಕ್ಕೂ ಬರ್ಬೋದು. ಯಾಕಂದರೆ ನಾವು ಪೊಲೀಸ್ ಠಾಣೆಯಲ್ಲಿ ಮಾಡ್ತೇವೆ, ಪ್ರತಿ ತಿಂಗಳು 2ನೇ ವಾರ ಅದು ಮಾಡ್ತೇವೆ. ಮಾಡಿ ತಮಗೆ ನಿಗದಿ ಮಾಡಿ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಆದರೂ ಕುಂದುಕೊರತೆ SC/ST ಕುಂದುಕೊರತೆ ಬಗ್ಗೆ ಅಲ್ಪ ಪ್ರಮಾಣದಷ್ಟೇ ಜನರು ಬರ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಅವರಿಗೂ ಅರಿವು ಮೂಡಿಸಬೇಕು. ಯಾಕಂದರೆ ತುಂಬ ಜನ ಸೇರಿದರೆ ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೋದು. ಖಾಲಿ ಒಂದು 10 ಜನ ಬಂದರೆ ಅದರ ಗುಣಮಟ್ಟ ನಮಗೆ ಅರ್ಥ ಆಗೋದಿಲ್ಲ. ಅಲ್ಲದೇ ಉಪವಿಭಾಗ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕೂಡ ಮೀಟಿಂಗ್ ನಡೀತದೆ. ಇಲ್ಲಿಯೂ ಕೂಡ ನಾವು ಎಲ್ಲರಿಗೂ ಪ್ರತಿ ನಮ್ಮ ಗ್ರಾಮ್ಯ ವ್ಯಾಪ್ತಿಯಲ್ಲಿ ದೂರವಾಣಿ ಮಾಡಿ ಇಂಥ ದಿನ ಮೀಟಿಂಗ್ ಇದೆ ಅಂತ ಹೇಳುವಾಗ ನಮ್ಮ ವ್ಯಾಪ್ತಿಯಲ್ಲಿ ಕೇವಲ 4 ಜನ ಮಾತ್ರ ಜಿಲ್ಲಾ ಮಟ್ಟದ ಮೀಟಿಂಗ್ಗೆ ಹೋಗ್ತಾರೆ. ಅದು ಆಗಬಾರ್ದು. ನಾವು ಗಮನಿಸ್ತಾ ಇದ್ದೇವೆ, ನಿಮಗೂ ಅರಿಬೋದು. ನೀವು ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ಗೆ ಭಾಗವಹಿಸ್ಬೋದು. ಅಲ್ಲಿ ಕೂಡ ಸಾಧಾರಣ ಒಂದು ಮಿನಿಮಮ್ ಅಂದರೆ ಒಂದು 15 ಜನ ಇರ್ತಾರೆ ಇಡೀ ಜಿಲ್ಲೆಯಲ್ಲಿ. ಅದು ಕೂಡ ನಮಗೆ ಭಾರಿ ಬೇಜಾರದ ಸಂಗತಿ. ಯಾಕೆಂದರೆ ದಲಿತ ಸಮಿತಿ ಅಂದರೆ ತುಂಬ ನಾಯಕರು ಇರ್ತೀರ. ಎಲ್ಲರೂ ಅದನ್ನು ಗಮನ ಇಟ್ಟು ನೀವು ಅಲ್ಲಿ ಭಾಗವಹಿಸಿದರೆ ನಿಮ್ಮ ಸಮಸ್ಯೆಗಳನ್ನು ಅಲ್ಲೇ ಪರಿಹರಿಸ್ಬೋದು. ಯಾಕೆಂದರೆ ನಾವು ಅದನ್ನು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಅಲ್ಲೇ ಭಾಗವಹಿಸೋದಿಲ್ಲ. ಮತ್ತು ನಮ್ಮ ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ಮಾಡೋದು ಅಂತ ನಮಗೂ ಅರ್ಥ ಆಗೋದಿಲ್ಲ. ಗ್ರಾಮ ಮಟ್ಟದಲ್ಲಿ ನಾವು ಕರೆದ್ರೆ ನೀವು ಬರುವುದು ಕಡಿಮೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದನ್ನು ಸ್ವಲ್ಪ ನೀವು ತಿಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ನಿಮ್ಮ ಪರಿಹಾರಕ್ಕೆ ಸೂಕ್ತ ಪರಿಹಾರವನ್ನು ನೀಡುವ. ಒಳ್ಳೆಯದು. ಆಯಿತು. ನಿಮ್ಮ ಆಶ್ವಾಸನೆ ಏರಿಸ್ಕೊಳ್ತೇನೆ. ನಾನು ಬಂದಿದ್ದೇನೆ, ಅದರ ಬಗ್ಗೆ ನಾನು ಮುತುವರಿಸಿ ಎಲ್ಲ ನಿಮಗೆ SC/ST ಸಂಬಂಧಪಟ್ಟ ಮೀಟಿಂಗ್ಗಳನ್ನು ನಾನೇ ಕರೆದು ಅದರಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡುವ. ಓಕೆ ಸರ್. ಬೇರೆ ಸರ್, ನೀವು ಎಂತೆಂಥ ಕೇಸನ್ನು ನೀವು ಬೆಳ್ಳಾರೆ ಪೊಲೀಸ್ ಠಾಣೆಯವರು ಹಿಡಿದಿದ್ದೀರಾ. ಯಾಕಂದರೆ ನಮ್ಮ ಈ ಒಂದು ಕೇರಳಕ್ಕೆ ನಾವು ಹತ್ತಿರ ಆದ ಕಾರಣ ಇಲ್ಲಿ ಡ್ರಗ್ಸಿನ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ಇಲ್ಲಿ ಹೈಸ್ಕೂಲಿಗೆ ಹೋಗುವ ಮಕ್ಕಳಿಂದ ಶುರುವಾಗಿ ಯುವಕರು ಎಲ್ಲರೂ ನಿಮಗೆ ಗೊತ್ತಿರುವಂಥ ವಿಚಾರ. ಅಂದರೆ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನೀವು ಅದಕ್ಕೆ ಒಂದು ಕ್ರಮವನ್ನು ನೀವು ಕೈಗೊಳ್ಳಬೇಕಾಗ್ತದೆ. ಯಾಕಂದರೆ ಇಲ್ಲಿ ಒಂದು 9ನೇ ಕ್ಲಾಸು 10ನೇ ಕ್ಲಾಸಿನ ಮಕ್ಕಳು ಕೂಡ ಅದನ್ನು ತಗೊಳ್ಳುವಂತಹ ಒಂದು ಸನ್ನಿವೇಶಗಳೇ ಇದೆ. ಆಯಿತು. ಹೌದು. ಮನೆಯ ಹೆಣ್ಣು ಮಕ್ಕಳು ಒಂದಷ್ಟು ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ತಮ್ಮ ಮಕ್ಕಳ ಮೇಲೆ ಗಮನ ಇಟ್ಟುಕೊಳ್ಳಿ. ತುಂಬ ಜನ ಮಕ್ಕಳು ಈ ರೀತಿಯ ಮನೆಯಲ್ಲಿ ಹೇಳಿದ್ದನ್ನು ಕೇಳದ ಮಕ್ಕಳಿದ್ದಾರೆ. ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದಷ್ಟು ಹ್ಯಾಬಿಟ್ಗಳು ಎಲ್ಲೋ ಪೇಟೆಯಲ್ಲಿದ್ದಂಥದ್ದು ಗ್ರಾಮೀಣ ಪ್ರದೇಶಕ್ಕೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಪ್ರತಿಯೊಬ್ಬಂತೆ ತಗೊಳ್ಬೇಕು. ನಾವು ಒಬ್ಬರನ್ನು ನೀವು ಇಂಥ ಇದು ಮಾಡ್ತೀರಿ ಅಂತ ಹೇಳಿದರೆ ಅವರ ತಾಯಿ ಅದಕ್ಕಿಂತ 3 ಫೀಟ್ ಎತ್ತರಕ್ಕೆ ಹೋಗ್ತಾರೆ. ನನ್ನ ಮಗನನ್ನು ಹಾಗೆ ಹೇಳಿದರು, ನನ್ನ ಮಗನನ್ನು ಹೇಗೆ ಹೇಳಿದರು ಅಂತ ಹೇಳುವಂಥದ್ದನ್ನೇ ಹೇಳ್ತಾರೆ. ನಾನು ಹೇಳೋದು, ಅವರ ಮಗನ ಉಳಿವಿಗಾಗಿ ನಾವು ಪ್ರಯತ್ನ ಮಾಡುವಂಥದ್ದು. ಇದು ಒಬ್ಬನನ್ನು ಏನು ಕಡಿಮೆ ಮಾಡಲಿಕ್ಕೆ ಮಾಡುವಂಥದ್ದಲ್ಲ. ಸುಮಾರು ಜನ ಮಕ್ಕಳನ್ನು ನಾವು ಗಮನಿಸಿದ್ದೇವೆ. ಈ ರೀತಿಯ ಇದಿದೆ. ಆದರೆ ನಾವು ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನಾಗ್ತದೆ, ನಮ್ಮ ಮೇಲೆ ಏನು ಮಾಡ್ತಾರೆ ಅವರು, ನನ್ನ ಮಗನ ಮೇಲೆ ಕೇಸು ಮಾಡಿದ್ದ ಅಂತ. ಇದನ್ನು ಮಹಿಳೆಯರು ಭಾಳಷ್ಟು ಜಾಗೃತೆಯಿಂದ ವ್ಯವಸ್ಥೆ ಮಾಡಬೇಕು. ಇವತ್ತು ನಮಗೆ ಸಣ್ಣ ವಿಚಾರ ಕಾಣಬಹುದು, ಆದರೆ ನಾಳೆ ಯಾರಿಗೂ ದಾರಿ ನಡೀಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಗೆ ಈ ವ್ಯವಸ್ಥೆ ಬರ್ತದೆ. ಹಾಗಾಗಿ ಪೊಲೀಸ್ನವರು ಕ್ರಮ ತಗೊಳ್ತಾರೆ. ಅದಕ್ಕಿಂತಲೂ ಮುಂದೆ ತಾಯಂದಿರು ಮನೆಯಲ್ಲಿ ಅವರನ್ನು ಗಮನಿಸುವಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ. ಅದರಲ್ಲಿ ನನ್ನ ಮಗ ಅವನ ಮಗ ಅಂತ ಇಲ್ಲ. ನಾವು ಯಾವರನ್ನು ಅಡಗಿಸುವಂಥ ಕೆಲಸ ಆಗಬಾರದು. ನಮ್ಮ ಮಗ ತಪ್ಪು ಮಾಡಿದರೆ ಅದನ್ನು ತಪ್ಪು ಅಂತಲೇ ಹೇಳಬೇಕು. ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಸಿಕೊಂಡು ಹೋಗುವಂಥದ್ದು ಮಾಡಬೇಕು. ಪೊಲೀಸ್ ಇಲಾಖೆ ಸಹಕರಿಸ್ತದೆ, ಆದರೆ ನಾವು ಸಹಕಾರ ಮಾಡಬೇಕಲ್ಲ. ನಾವು ಸಹಕಾರ ಮಾಡದಿದ್ದರೆ ಕಷ್ಟ ಆಗ್ತದೆ. ಭಾಳಷ್ಟು ಎಲ್ಲ ಕಾಲೋನಿಗಳಲ್ಲಿ ರಾಮ ಹೇಳಿದಾಗೆ ಪೆಟ್ಟು ಮಾಡುವಂಥದ್ದು ದೊಡ್ಡ ಸಂಗತಿ ಅಲ್ಲ. ಇವತ್ತು ಪೆಟ್ಟು ಮಾಡಿದರೆ ನಾಳೆ ಒಂದು ಕೇಸ್ ಆಗ್ತದೆ, ಮುಗೀತದೆ. ಆದರೆ ಇಂಥ ವಿಚಾರಗಳು ಭಾಳ ಗಂಭೀರವಾದಂಥ ಪ್ರಕರಣಗಳಿರ್ತದೆ. ಅದನ್ನು ಜಾಗೃತವಾಗಿ ನಿಭಾಯಿಸುವಂಥದ್ದು, ಅದು ಪಬ್ಲಿಕಲ್ಲಿ ಹೇಳಲಿಕ್ಕೂ ಆಗದಂಥ ಕೆಲವೊಂದು ವಿಚಾರಗಳಿದೆ. ಅದನ್ನು ಕೂಡ ಜಾಗೃತೆಯಿಂದ ವಹಿಸ್ಕೊಳ್ಬೇಕು ಅಂತೇಳಿ.
ಮಣಿಕರ ಬಸ್ ಸ್ಟ್ಯಾಂಡ್ ಹತ್ರ? ಮಣಿಕರ ಬಸ್ ಸ್ಟ್ಯಾಂಡ? ರಾತ್ರಿ ಒಂದು ಸಮಯ ಹೇಳಿ ಒಂದು 8-9 ಗಂಟೆ ಆಗೋ ತನಕ ಸರ್. ಸಂಜೆ 3 ಗಂಟೆ ನಂತರ? ಸಂಜೆ ಅಲ್ಲ, ರಾತ್ರಿ ರಾತ್ರಿ 7 ಗಂಟೆ ನಂತರ? 7 ಗಂಟೆ ನಂತರ. ಈಗ ಅದೆಲ್ಲ ಬಲ್ಲೆ ಎಲ್ಲ ಇದ್ದು ಅಲ್ಲಿ ಕುಡಿಲಿಕ್ಕೆ ಚೆಂದ ಆಗ್ತದೆ. ಅದು ಒಂದು ಬಾಟ್ಲಿ ಹಾಕಿದರೆ ಒಂದು ಲೋಡಲ್ಲಿ ಸಿಗ್ಬೋದು, ಅಷ್ಟು ಉಂಟು. ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ರಾತ್ರಿ ಕೂತ್ಕೊಳ್ಳುವವರನ್ನ ಸುಮ್ಮನೆ ಬಸ್ ಸ್ಟ್ಯಾಂಡ್? ಹೌದು, ಸುಮ್ಮನೆ ಅದು ರಾತ್ರಿ ಒಂದು ರೈಡ್ ಬಂದರೆ ಒಮ್ಮೆ ಎಕ್ಕಡಕದಲ್ಲೇ ಹಾಗೆ ಆಯಿತು. ಅಲ್ಲಿ ಒಂದು ಗಲಾಟೆ ಆಗಲಿಕ್ಕೆ ಸಣ್ಣ ಕಾರಣಗಳೇ ಅದೇ. ಅದು ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂತ್ಕೊಳ್ಳುವಂಥದ್ದು ರಾತ್ರಿ 10 ಗಂಟೆವರೆಗೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳುವಂಥದ್ದು. ಯಾರಾದರೂ ಅಪರಿಚಿತರು ಬಂದರೆ ನಾವು ಸೂಕ್ತ ಕಾಣ್ಕೊಳ್ಬೇಕು. ನೆರೆಯಲ್ಲಿ ನಮ್ಮ ಗ್ರಾಮದವರು ಸ್ವಲ್ಪ ಒಂದು 5 ನಿಮಿಷ ಏನು ಕೂತ್ಕೊಂಡು ಹೋದರೆ ಪರವಾಗಿಲ್ಲ. ಜಾಸ್ತಿ ಹೊತ್ತು ಟೈಮ್ ಕಳೆದ್ರೆ ಅದರ ಬಗ್ಗೆ ನಾವು ಸೂಕ್ತ ಕಾನೂನು ಕ್ರಮ ಇರುತ್ತೆ. ಇತ್ತೀಚೆಗೆ ಅಲ್ಲಿ ಯಾವುದೋ ಒಬ್ಬ ಬೇರೆ ಕಡೆಯಿಂದ ಒಂದು 4 ಜನ ಬಂದಿದ್ದರು, ವಿವಾಹ ಅಂತ ಕೇಳಿ ಬಂದಂತೆ. ನಾವು ಅವ್ರನ್ನ ಗಮನಿಸಿದಾಗ ಅವರು ಏನೋ ಅದೇ ಇವು ಎಣ್ಣೆ ಕುಡ್ಕೋದು ಏನೋ ಇದ್ದರಂತೆ. ಅವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಸಣ್ಣ ಪ್ರಕರಣ ದಾಖಲಿಸಿ ಈಗ ಫೈನ್ ಕಟ್ಟಿಸಿದ್ದೇವೆ. ನಮ್ಮ ಅದೊಂದು ಖುಷಿ ವಿಚಾರ. ಅವರು ನೀವು ಮಾಹಿತಿ ಕೊಡ್ತೀರಾ, ನಾವು ಕೂಡಲೇ ಬರ್ತೇವೆ. ನೀವು ಅದಕ್ಕೇನು ನೀವು ಬೇಜಾರು ಪಡೋದಿಲ್ಲ. ನೀವು ಯಾರು ಎಷ್ಟು ಹೊತ್ತಿಗೆ ಯಾವ ಬಸ್ ಸ್ಟ್ಯಾಂಡಲ್ಲಿ ಇದ್ದೀರ ಅಂದರೆ ನಮಗೆ ಮಾಹಿತಿ ಕೊಡಿ. ನಾವು ಆ ತಕ್ಷಣ ನಾವು ಬಂದು ಅವರನ್ನು ಮುಂದಿನ ಕ್ರಮದ ಬಗ್ಗೆ ಪಾಲನೆ ಮಾಡ್ತೀವಿ. ಆಯಿತು, ನೀವು ಅದರ ಬಗ್ಗೆ ಸೂಕ್ತ ಮಾಹಿತಿ ನೀಡಿ. ನಿಮ್ಮಲ್ಲಿ ನಾಯಕರಿದ್ದಾರೆ, ಅವರಿಗೆ ಮಾಹಿತಿ ನೀಡಿ. ಅವರು ಮಾಹಿತಿ ನೀಡಿದ ತಕ್ಷಣ ನಮಗೆ ಇಲ್ಲಿಂದ ಬರೋದಕ್ಕೆ ಅನ್ನೋದು 10 ನಿಮಿಷ ಅಷ್ಟೇ. ಅದರ ಬಗ್ಗೆ ನಾವು ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸ್ತೇವೆ. ಬೀಟ್ ನಂಬರ್ ಕೊಡ್ತೇವೆ ನಾವು. ಏನು ಸಮಸ್ಯೆ ಏನಲ್ಲಿ? ಕಸದ ಬಗ್ಗೆ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು. ಅಲ್ಲಲ್ಲಿ ಅವರು CC ಕ್ಯಾಮರಾಗಳನ್ನು ಹೊಡಿಸ್ತಾರೆ. CC ಕ್ಯಾಮರಾ ನೋಡಿಬಿಟ್ಟು ಯಾರು ಕಸ ಹಾಕ್ತಾರೆ ಅದರ ಬಗ್ಗೆ ಅವರೇ ಕಾನೂನು ಕ್ರಮ ತಗೊಳ್ತಾರೆ ಅಥವಾ ದಂಡ ಹಾಕ್ತಾರೆ. ಅಲ್ಲ, ಅದೆಂತಾಗಿದೆ ಹೋದ, ನಮ್ಮ ಗ್ರಾಮ ಬರುವುದಿಲ್ಲ ಅಲ್ಲಿ. ಗ್ರಾಮ ಅಂದರೆ ಬೆಳ್ಳಾರೆ ಗ್ರಾಮಕ್ಕೆ ಬರ್ತದೆ ಆ ಜಾಗ, ಅಲ್ಲಿ ಆಗ್ತಾರೆ. ಹೌದು, ಅವರು ಹೇಳಿದ್ದು ವಿಷಯ ಸರಿ. ಇದು ಆಯಿತು, ನಾವು ಪಂಚಾಯತಿಗೆ ಅವರಿಗೆ ಮನವರಿಕೆ ಮಾಡ್ತೇವೆ. ಈಗಾಗಲೇ ನಾವು ಕೆಲವೊಂದು ನೋಟಿಸ್ಗಳನ್ನು ನೀಡ್ತೇವೆ. ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆಗಳನ್ನು ನೀವು ಅದನ್ನು ಪರಿಹರಿಸಿಕೊಳ್ಬೇಕು ಅಂತೇಳಿ. ಅಲ್ಲದೆ ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇಲ್ಲಿ ಸೋಲಾರ್ ದೀಪಗಳನ್ನು ಅಳವಡಿಸಿದರೆ ಅದರ ಬಗ್ಗೆ ಸ್ವಲ್ಪ ಸೂಕ್ತ ಗಮನ ಹರಿಸಬೇಕು. ಅದರ ಬಗ್ಗೆ ಎಲ್ಲ ಕೆಲವೊಂದು ಕಡೆ ಕಂಬನೇ ಕಿತ್ಕೊಂಡು ಹೋಗಿ ಅದರ ಪ್ಯಾನೆಲ್ ಎಲ್ಲ ತಗೊಂಡು ಹೋಗಿರ್ತಾರೆ. ಅದರ ಬಗ್ಗೆ ಗ್ರಾಮ ಪಂಚಾಯತ್ ಸೂಕ್ಷ್ಮ ಮುತುವರ್ಜಿಗೊಳಿಸಬೇಕು, ಗಮನ ಇಟ್ಟುಕೊಳ್ಬೇಕು. ಅಲ್ಲದೆ ನಿಮಗೆ ಸಾರ್ವಜನಿಕೋಸ್ಕರ ಈಗಾಗಲೇ ಪಾಸ್ಪೋರ್ಟು PCC ಮತ್ತು ಇತರ ಸೌಲಭ್ಯಗಳು ಇದನ್ನು ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ 2-3 ದಿನದಲ್ಲಿ ಬಗೆಹರಿಸುವಂಥ ವ್ಯವಸ್ಥೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿದೆ. ನೀವು ಅದಕ್ಕೆ ಅಲೆದಾಡುವಂಥ ವ್ಯವಸ್ಥೆಯೇ ಇಲ್ಲ. ನೀವು ಅಲ್ಲಿ ಅರ್ಜಿ ಹಾಕಿದರೆ ಇಮಿಡಿಯೇಟ್ ನಮ್ಮ ಸ್ಟೇಷನ್ ಕೂಡ ಬರ್ತದೆ. ನಾವು ಅದನ್ನು ಕೂಡಲೇ ವಿಲೇವಾರಿ ಮಾಡ್ತೇವೆ. 1 ದಿನ 2 ದಿನ. ಅದರ ಬಗ್ಗೆ ನೀವು ಯಾರು ಚಿಂತೆ ಮಾಡಿ. ಪಾಸ್ಪೋರ್ಟ್ ಕೂಡ ಹಾಗೆ, ಪಾಸ್ಪೋರ್ಟ್ ಜಿಲ್ಲಾ ಕೇಂದ್ರದಲ್ಲಿ ನೀವು ಅಪ್ಲೈ ಮಾಡಿದರೆ ಏಕಕಾಲದಲ್ಲಿ ನಮ್ಮ ಸ್ಟೇಷನ್ಗೆ ಬರ್ತದೆ. ಆ ಪಾಸ್ಪೋರ್ಟ್ನ ಬಗ್ಗೆ 2-3 ದಿವಸದಲ್ಲಿ ನಿಮ್ಮ ಮನೆಗೆ ಪಾಸ್ಪೋರ್ಟ್ ಬರ್ತದೆ. ಅಲ್ಲದೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ PCC ಅಂತ ಒಂದು ಇರಬೇಕು. ಅವರಿಗೆ ಗುಣನಡತೆ ಬಗ್ಗೆ, ಆ ಗುಣನಡತೆ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ನಿಮ್ಮ ಮೇಲೆ ಯಾವುದೇ ಅಪರಾಧಗಳಿರ್ಬೋದು. ಆ ಸರ್ಟಿಫಿಕೇಟ್ ಸಿಗಬೇಕಂದ್ರೆ ಅಪರಾಧಗಳಿದ್ದರೆ ನಿಮಗೆ ಯಾವುದೇ ಸರ್ಟಿಫಿಕೇಟ್ ಸಿಗೋದಿಲ್ಲ, ಯಾವುದೇ ಕೆಲಸ ಸಿಗೋದಿಲ್ಲ, ಯಾವುದೇ ಕಂಪನಿಯಲ್ಲಿ ಕೂಡ ಕೆಲಸ ಸಿಗೋದಿಲ್ಲ. ಗುಣನಡತೆ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಕೆಲಸ. ಯಾವುದೇ ಇಲಾಖೆ ಆಗ್ಬೋದು ಅಥವಾ ಬೇರೆ ಕಂಪನಿಗಳಲ್ಲಿರ್ಬೋದು, ಅಥವಾ ಪೆಟ್ರೋಲ್ ಪಂಪ್ಗಳಲ್ಲಿರೋದು, ಖಾಸಗಿ ಕಂಪನಿಗಳಲ್ಲಿರೋದು ಕೂಡ ಯಾವುದೇ ಹೇಳಬೇಕಾದ್ರೆ ಅದರ ವೆರಿಫಿಕೇಷನ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಏನಾದರೂ ಅಪರಾಧಗಳಿಗೆ ಕಂಡು ಬಂದರೆ ಅದರ ನಿಮಗೆ ಯಾವುದೇ ಕೆಲಸ ಸಿಗೋದಿಲ್ಲ. ಆದ ಕಾರಣ ಸ್ವಲ್ಪ ಜಾಗೃತರಾಗಿರಬೇಕು ಯುವಕರು. ನಾನು ಉಪವಲಯಾಧಿಕಾರಿ ಆನೆಗುಂಡಿ ಶಾಖೆಯಿಂದ ಬಂದಿದ್ದೇನೆ. ನಮ್ಮ ಅರಣ್ಯ ಇಲಾಖೆಯಲ್ಲಿ ಸಿಗುವಂಥ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಯೋಜನೆ ಇದೆ. ಇದರ ಅಡಿಯಲ್ಲಿ ನೀವು ನಮ್ಮ ಅರಣ್ಯ ಇಲಾಖೆ ನರ್ಸರಿಯಿಂದ ಗಿಡಗಳನ್ನು ತಗೊಂಡೋಗಿ ನೆಟ್ಟರೆ ಪ್ರತಿ ಗಿಡಕ್ಕೆ 35 ರೂಪಾಯಿಯಾಗೆ ಕೊಡ್ತಾರೆ. ಬದುಕುಳಿದ ಗಿಡಕ್ಕೆ 1 ಗಿಡಕ್ಕೆ 35 ರೂಪಾಯಿಯಾಗೆ 1 ವರ್ಷಕ್ಕೆ. 2ನೇ ವರ್ಷಕ್ಕೆ ಅದು 40 ರೂಪಾಯಿ ಆಗುತ್ತೆ. 3ನೇ ವರ್ಷಕ್ಕೆ 50 ರೂಪಾಯಿಯಾಗೆ. ಹಾಗೆ ಟೋಟಲ್ 3 ವರ್ಷಕ್ಕೆ 1 ಗಿಡಕ್ಕೆ 125 ರೂಪಾಯಿಯಾಗೆ ಸಿಗುತ್ತೆ ನಮ್ಮ ಇಲಾಖೆಯಿಂದ.
ಇನ್ನೊಂದೇನೆಂದರೆ ಮೇಯ್ನಾಗಿ ಬೆಳೆ ಪರಿಹಾರ. ಈಗ ಕಾಡು ಪ್ರಾಣಿಗಳಿಂದ ಕೃಷಿ ಹಾನಿ ಏನಾದರೂ ಆದರೆ ಅದಕ್ಕೆ ನಮ್ಮ ಇಲಾಖೆಯಿಂದ ಪರಿಹಾರ ಧನ ಸಿಗುತ್ತೆ. ಅದು ಒಂದು ಬಾಳೆಗೆ 320 ರೂಪಾಯಿ ಹಾಗೆ ಅಡಿಕೆ ಮತ್ತು ತೆಂಗು 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ 800 ರೂಪಾಯಿ, 5 ವರ್ಷದಿಂದ ಮೇಲ್ಪಟ್ಟು 9 ವರ್ಷದ ತನಕ ಇದ್ದರೆ 1600 ರೂಪಾಯಿ, 10 years ಅಬವ್ 4000 ರೂಪಾಯಿ ಸಿಗುತ್ತೆ. ಮತ್ತು ಮಾನವ ಹಾನಿ ಏನಾದರೂ ಕಾಡು ಪ್ರಾಣಿಯಿಂದ ಮನುಷ್ಯನಿಗೇನಾದರೂ ಹಾನಿ ಆದರೆ, ಡೆತ್ ಆದರೆ, ಹ್ಯೂಮನ್ ಡೆತ್ ಆದರೆ 20 ಲಕ್ಷ ರೂಪಾಯಿ ಸಿಗುತ್ತೆ. ಪೆನ್ಷನ್ ಆಗಿ 5 ವರ್ಷ ತನಕ ಪೆನ್ಷನ್ ಸಿಗುತ್ತೆ, 4000 ರೂಪಾಯಿ ಪೆನ್ಷನ್ ಸಿಗುತ್ತೆ. ಆಲ್ರೆಡಿ ಈಗ ಅಲ್ಲಿ ಆನಡ್ಕ ಸೈಡ್, ಅರ್ತ್ಯಡ್ಕ ಸೈಡ್ ಅವರಿಗೆ ಇದು ಸ್ಯಾಂಕ್ಷನ್ ಆಗಿ ಬಂದಿದೆ, 20 ಲಕ್ಷ ರೂಪಾಯಿ ಮತ್ತು ಪೆನ್ಷನ್ ಸ್ಯಾಂಕ್ಷನ್ ಆಗಿ ಬಂದಿದೆ. ಮತ್ತು ಇರುವಂಥದ್ದು ಇದಕ್ಕೆ ಸೋಲಾರ್ ಫೆನ್ಸಿಂಗಲ್ಲಿ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸಬ್ಸಿಡಿ ಹೇಗೆ ಅಂದರೆ 50 ಇಲಾಖೆಯಿಂದ ಕೊಡ್ತಾರೆ, 50 ನೀವು ಹಾಕುವಂಥದ್ದು. 2,70,000 ರೂಪಾಯಿ ಇದೆ, ಅದರಲ್ಲಿ ಅರ್ಧ ನಾವು ಕೊಡ್ತೀವಿ. 1,35,000 ರೂಪಾಯಿನ ಇಲಾಖೆ ಕೊಡುತ್ತೆ, ಬಾಕಿ ಅರ್ಧ ನೀವು ಹಾಕಿ ಸೋಲಾರ್ ಫೆನ್ಸಿಂಗ್ ಮಾಡುವಂಥದ್ದು. ಅದು ಅರಣ್ಯ ಪ್ರದೇಶದಿಂದ 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಿದ್ರೆ ಮಾತ್ರ ಸಿಗುತ್ತೆ. ತಾರಿ ಮರ ಸಿಗೋದಿಲ್ಲ. ತಾಳೆ ಮರವಾ? ಇಲ್ಲ, ಅದು ಕೃಷಿ ಇಲಾಖೆಯಿಂದ ಸಿಗೋದು. ಅಪಾಯಕಾರಿಯಾ? ಅಪಾಯಕಾರಿಯಾಗಿ ಇದೆ. ಅಪಾಯಕಾರಿ ತಾಳಿ ಮರ ಅಲ್ಲಿ ಜನಗಳು ನಿಲ್ತಾರೆ, ಬೈಕಲ್ಲಿ ನಿಲ್ತಾರೆ, ಅದರ ಕಾಯಿ ಬಿದ್ದು ತುಂಬ ಹಾನಿಯಾಗಿದೆ. ಹಾಂ, ಕಲ್ಲು ತೆಗೆಯುವ ಮರ ತಾಳಿ ಮರ. ಅದು ಅದು ತುಂಬ ಅಪಾಯಕಾರಿ. ಇದು ಪ್ರತಿ ವರ್ಷ ನಾವು ಹೇಳ್ತಾ ಬರ್ತಾ ಇದ್ದೇವೆ. ಬೊಂಡ ಬೀಳ್ತದೆ. ಅದೇ ನಾವು RFO ನಮ್ಮ ಸರ್ ಹತ್ರ ನಾವು ಹೇಳಿದ್ದೇವೆ ಅದನ್ನ. ಅಲ್ಲ, ನೀವು ಆಗಲೇ ಪ್ರಶ್ನೆ ಕೇಳ್ತಿದ್ರೆ ವಿದ್ಯುತ್ತಿನವರು ಇದ್ರಲ್ಲ ಅವರು ಈಗ ಮತ್ತೆ ಇಬ್ರು ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ. ಅಲ್ಲಿ ವಿದ್ಯುತ್ ಲೈನ್ ಮತ್ತೆ ವಿದ್ಯುತ್ ಲೈನ್ ಮೊನ್ನೆ ದೊಡ್ಡ ಚರಂಡಿ ತೆಗೆದಿದ್ದಾರೆ, ಎಲ್ಲ ಬೇರುಗಳೆಲ್ಲ ಸಾಧಾರಣ ಕಟ್ಟಾಗಿದೆ. ಪೈಪ್ ಲೈನ್ ಹಾಕ್ಲಿಕ್ಕೆ ಕರೆಂಟ್ ಲೈನ್ ಪಾಸ್ ಅದು ನೋಡಿದ್ದೇವೆ. ಅದು 2 ತಾಳಿ ಮರ ತೆಗಿಬೇಕಷ್ಟೇ. ಕಾಯಿ ಬೀಳ್ತದೆ ಅಂತ ನೀವು ಕಾಯಿ ಬೀಳ್ತದೆ. ಹೌದು, ಅಲ್ಲಿ ಯಾರಾದರೂ ಬಂದು ಬೈಕ್ ಮಾತ್ರ ನಿಂತುಕೊಂಡು ಮಾತಾಡೋದು. ಅದೊಂದು ಜಂಕ್ಷನ್, ಅದು ಬೈಕ್ ಯಾರೋ ಜನಗಳು ನಿಂತು ಮಾತಾಡಿಕೊಂಡು ಇರ್ತಾರೆ. ಇದು ಬೀಳುವುದು ಗೊತ್ತೇ ಆಗೋದಿಲ್ಲ. ತುಂಬ ಅಪಾಯಕಾರಿಯಾಗಿ ಉಂಟು ಅದು. ಸಲ ಬಂದಿದೆ ಪ್ರಶ್ನೆಗಳು, ತುಂಬ ವರ್ಷದಿಂದ ಲೈನ್ ಬಿಚ್ಚಲಿಕ್ಕೆ ಅಲ್ಲಿ ಒಂದೇ ಕಂಬದಲ್ಲಿ 4 ಲೈನುಗಳು ಹೋಗಿದೆ. ಅದು ಒಂದು ಹಾಗೆ ಹೇಳಿದ ಹಾಗೆ ಒಂದು ಬೆಳ್ಳಾರಿಯವರಿಂದ ಒಂದು ಸವಣೂರಿನವರಿಂದ ಈ ಅದನ್ನು ಬಿಚ್ಚುವವರು ಯಾರು ಅಂತ ಈಗ ಇರುವುದು. ಅದನ್ನು ಬಿಚ್ಚದೆ ಇಲ್ಲಿ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಲೈನಿಗೆ ಬೀಳ್ತದೆ. ಒಂದು ತುಂಬ ನಷ್ಟ ಆಗ್ತದೆ ಮಾತ್ರ. ಮೌಚಿ ಬಿದ್ದರೆ ಹೌದು ದೊಡ್ಡ ಮರ, ಬಹಳ ದೊಡ್ಡ ಮರ ಅದು. ಅದು ಇಲಾಖೆಯಿಂದ ಅದಕ್ಕೆ ಅಬ್ಜೆಕ್ಷನ್ ಏನಿಲ್ಲ ಅಲ್ಲ, ಕಡಿಲಿಕ್ಕೆ ಅಬ್ಜೆಕ್ಷನ್ ಅಂತ ಇಲ್ಲ ಅಲ್ಲ. ಲೈನ್ ಅವರು ಬಿಚ್ಚಿದ್ರೆ ನೀವು ಕಡಿಯುವಂತ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಲೈನ್ ಅವರು ಲೈನ್ ಕೊಡಬೇಕು. ಅದೊಂದು ಬರ್ಕೊಳ್ಳಿ. ಅದು ಇಲ್ಲದಿದ್ರೆ ಕಲಿ ತೆಗಿಯೋರಿದ್ರೆ ತೆಗಿಬಹುದು. ಕಲಿ ತೆಗಿತಾ ಇದ್ದವ್ರು ಈಗ ತೆಗಿಯುವುದಿಲ್ಲ. ಲೈನ್ ಬಿಚ್ಚಿದ್ರೆ ಅವತ್ತದನ್ನ ಕಡಿಲಿಕ್ಕೆ ಆಗ್ತದೆ. ಹೌದು, ಹಾಗೆ ಕಡಿಬಹುದಾ? ಪರ್ಮಿಟ್ ಉಂಟಂತ ಅವರು ಕೇಳುದು. ತಾರಿಗೆ ಪರ್ಮಿಟ್ ನೋಡಿ, ಅಲ್ಲಿ ಅದರಿಂದ ಯಾವುದೇ ಉತ್ಪತ್ತಿ ಆಗ್ತಾ ಇಲ್ಲ ಈಗ. ಮತ್ತೆ ಅದು ಅಪಾಯಕಾರಿ ಏನು ಅಂತ ಹೇಳಿದ್ರೆ ಬಸ್ಸಿಗೆ ನಿಲ್ಲುವವರು ಅಲ್ಲೇ ನಿಲ್ಲುವಂಥದ್ದು. ಹೌದು, ಈ ಅದರ ಸಣ್ಣ ಚೆಂಡಲ್ ಮತ್ತೆ ಅದರ ಮಡ್ಡು ಬಿದ್ರೆ ಒಬ್ಬ ಸಾಯ್ಬಹುದು. ಅಲ್ಲಿ ಸಾಯ್ಬಹುದಲ್ಲ. ಆ ರೀತಿಯ ವ್ಯವಸ್ಥೆ ಅಂದ್ರೆ ರಸ್ತೆ ಬದಿಯಲ್ಲೇ ಇರುವಂತದ್ದು. 2 ಸಲ ಬೈಕಿಗೆ ಬಿದ್ದು ಬೈಕಿನ ಡೂಮ್ ಎಲ್ಲ ಒಡಿಯಾಗಿದೆ. 2 ಸಲ ಬಿದ್ದಿದೆ ಅಲ್ಲಿ. ಸರಿಯಾದ್ದೆ. ಆದ್ರೆ ಅಲ್ಲ, KFDSC ಅವರು ಅಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ಮೇಡಮ್. ನಾವು ಅದನ್ನು ನಿರ್ಣಯಕ್ಕೆ ತಗೊಳ್ಳುವ. ಯಾಕಂತ ಹೇಳಿದ್ರೆ ಆನೆ ಬಂದು ದಾಳಿಯಾಗಿದೆ, ಅದು ಅರಣ್ಯ ಇಲಾಖೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಅವರಿಗೆ ಪರಿಹಾರ ಕೊಡುವಂಥದ್ದನ್ನು ಈಗ ಕೊಟ್ಟಿದೆ. ಈಗ ಏನಾಗಿದೆ ಅಂದರೆ ಆ ಕಾರ್ಮಿಕರಿದ್ದಾರಲ್ಲ, ಕಾರ್ಮಿಕರಿಗೆ ಕೆಲಸ ಹೋಗೋದು ಬೇಡ, 10 ದಿನ ಕೆಲಸ ಇಲ್ಲ ಅಂತ ಹೇಳುವಂಥದ್ದು ಶಾಸಕರು ಇದ್ದುಕೊಂಡು ಇಲಾಖೆ ಅಧಿಕಾರಿಗಳು ಹೇಳಿರುವಂಥದ್ದು. ಇಲಾಖೆ ಅಧಿಕಾರಿಗಳು ಹೇಳಿಕೊಂಡು 3 ದಿನ ಕಳೆದ ಮೇಲೆ ಇವರು ನಾವು 3 ದಿನದ್ದು ಮಾತ್ರ ಸಂಬಳ ಕೊಡೋದು, ನೀವು ಕೆಲಸಕ್ಕೆ ಹೋಗಿ ಅಂತ ಹೇಳಿದರು. ಇವರು ಕೆಲಸಕ್ಕೆ ಹೋಗಲಿಲ್ಲ.
ಅಂದರೆ 10 ದಿವಸ ಹೇಳಿದ್ದಾರೆ ಅಂತೇಳಿ, ಮತ್ತು ಅವರ ಸಂಬಳವನ್ನು ಹಾಕದೇ ಇರುವಂಥದ್ದು. ಹಾಗಾಗಿ ಅದನ್ನೊಂದು ನಿರ್ಣಯಕ್ಕೆ ತೆಗೊಳ್ಳುವ ಕಾರ್ಮಿಕ ಇಲಾಖೆ ಅದರ ಮಧ್ಯಪ್ರವೇಶ ಮಾಡಬೇಕು. ಕಾರ್ಮಿಕ ಇಲಾಖೆಯವರು ಅವರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದೊಂದು ಕಾರ್ಮಿಕ ಇಲಾಖೆಗೆ ಬರುತ್ತೆ. ಅವರಿಗೆ ಸ್ಯಾಲ್ರಿ ಕೊಡಲಿಲ್ಲ, ಅವರು ಸ್ಯಾಲ್ರಿ ಕೊಡದೇ ಇರುವಂಥದ್ದು ಅವ್ರದ್ದು ತಪ್ಪು. ಯಾಕಂದರೆ ಅವ್ರದ್ದು ಶಾಸಕರ ಎದುರಲ್ಲೇ ಅವರು ಒಪ್ಪಿಕೊಂಡಿದ್ದಾರೆ. ಹೌದು, ಕೆ ಬಿ ಸಿ ಅವರಿಗೆ ಬರ್ಕೊಳ್ಳಿಕ್ಕೆ ಅದು. ಮಾನ್ಯ ಅಧ್ಯಕ್ಷರೇ, ನಮ್ಮ ಮಣಿಕರದಲ್ಲಿ ಮೊನ್ನೆ ಸರ್ಕಾರಿ ಸರ್ವೇಯರು ಬಂದು 3 ಎಕರೆ ಜಾಗವನ್ನು ಗುರುತಿಸಿದ್ದಾರೆ. ಅದು ಸರ್ಕಾರಿ ಅಂತ, ನಮ್ಮ ಮನೆ ನಿವೇಶನಕ್ಕೆ ಅಂತ ಗುರುತಿಸಿದ್ದಾರೆ. ಈಗ KFDC ಅವರು ಅದು ನಮ್ಮದು ಅಂತ, ಫಾರೆಸ್ಟ್ ಇಲಾಖೆಯವರು ನಮ್ಮದು ಅಂತ ಅವರು ಹೇಳ್ತಾರೆ. ಮಣಿಕರ ಪಾಲ್ತಾಡಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರು ಬಂದಿದ್ದಾರೆ. ಆ್ಯಕ್ಚುಲಿ ನೀವು ಕೇಳಿದ ಪಾಲ್ತಾಡಿ ಬ್ಲಾಕ್ ಬರೋದಲ್ಲಿ ಅದು 4th ನೋಟಿಫಿಕೇಷನ್ ಬ್ಲಾಕ್. ಅದು ನೆಕ್ಸ್ಟ್ ಪ್ರೊಸೀಜರ್ ಸುಮಾರಿದೆ. ಅದರಲ್ಲಿ ಏನಂದರೆ ಒಮ್ಮೆಲೆ ಅರಣ್ಯ ಅಂತ RTC ನಮೂದನೆ ಆಗಿರೋಲ್ಲ. ಅಲ್ಲಿ ಟೋಟಲ್ 5/1 ಸರ್ವೆ ನಂಬರಲ್ಲಿ 46 ಎಕರೆ ಇದೆ ಸರ್ಕಾರಿ. ಸೊ ಇದು ಜನರಿಗೆ ಗೊತ್ತಾಯ್ತಾ? ನಾವು ಕೊಳತಿಗೆ ಗ್ರಾಮ ಪಂಚಾಯತಿನಿಂದ ಒಟ್ಟು 4.5 ಎಕರೆ ಜಾಗವನ್ನು ಗುರುತು ಮಾಡಿದ್ದೇವೆ. ಸೈಟ್ ಕೊಡಲಿಕ್ಕೆ ಅಂತ ಹೇಳುವಂಥದ್ದಕ್ಕೆ 4.5 ಎಕರೆ ಜಾಗವನ್ನು ಗುರುತು ಮಾಡಿದ್ದೇವೆ. ಗುರುತು ಮಾಡಿ ಅಳತೆ ಮಾಡಿ VA ಅವರು ವರದಿ ಕೊಟ್ಟಿದ್ದಾರೆ. ಈಗ ಅರಣ್ಯ ಇಲಾಖೆಗೆ ಹೋಗುವಾಗ ಅರಣ್ಯ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಅದು ನಮ್ಮ ಬ್ಲಾಕಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಬ್ಲಾಕಲ್ಲಿ ಬರ್ತಾ ಇಲ್ಲ, ಯಾಕಂದರೆ RTC ನೋಡುವಾಗ ಅದು ಬ್ಲಾಕಲ್ಲಿ ಬರ್ತಾ ಇಲ್ಲ ಅಂತ. ಈಗ ಇದರ ಮಧ್ಯೆ ಒಂದು ಗವರ್ಮೆಂಟ್ ಈಗ ನಾವು ಗ್ರಾಮ ಪಂಚಾಯತ್ ಕೇಳಿರುವಂಥದ್ದು ಜನರಿಗೆ ಸೈಟ್ ಕೊಡುವಂಥ ಉದ್ದೇಶಕ್ಕೆ ಸರ್ಕಾರಿ ಸರ್ವೆ ಬಂದು ನೋಡಿ ಅದು ಸರ್ಕಾರಿ ಜಾಗ ಅಂತ ಹೇಳಿದ್ದಾರೆ ಅವರು. ಸರ್ ಅದೇ ಹೇಳ್ತಾ ಇದ್ದೀನಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈಗ ಸರ್ಕಾರಿ ಕೆಲವು RTCಗಳಲ್ಲಿ ಇನ್ನೂ ಗೌರ್ಮೆಂಟ್ ಇದು ನಮ್ಮ ಫಾರೆಸ್ಟ್ ಲ್ಯಾಂಡ್ ಇದು ಸರ್ಕಾರಿ ಅಂತಲೇ ಇದೆ. ಅದು ರಿಸರ್ವ್ ಫಾರೆಸ್ಟಲ್ಲೂ ಕೂಡ ಕೆಲವು ಹಳೆ ರಿಸರ್ವ್ ಆದರೆ ಅರಣ್ಯ ಅಂತ ಬದಲಾಗಿದೆ. ಸೊ ಇಲ್ಲೇನಾಗಿದೆ ಅಂದರೆ ಇದು 4th ನೋಟಿಫೈಡ್ ಅರಣ್ಯ ಅಂದರೆ ಸೆಕ್ಷನ್ 4 ಪ್ರಕಾರ ಅರಣ್ಯ ಇಲಾಖೆ 1963 ಸೆಕ್ಷನ್ 4 ಪ್ರಕಾರ ಒಂದು ನೋಟಿಫಿಕೇಷನ್ ಮಾಡ್ತಾರೆ. ಅವಾಗ 1961ರಲ್ಲಿ ಆ ಪಾಲ್ತಾಡ್ ಬ್ಲಾಕ್ ಆಗಿರೋದು. 4 ಗ್ರಾಮಗಳಲ್ಲಿ, ಒಂದು ಕೊಳ್ತಿಗೆ, ಒಂದು ಪಾಲ್ತಾಡಿ, ಒಂದು ಪೆರ್ವಾಜೆ, ಇನ್ನೊಂದು ಸೌಣಿ, ಈ ಗ್ರಾಮಗಳಲ್ಲಿ ಉಂಟದು. ಅದು ಏನಂದರೆ 61ರಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಇದನ್ನು ಒಂದು ಸೆಟಲ್ಮೆಂಟ್ ಆಫೀಸರ್ ನೆಕ್ಸ್ಟ್ ಬರೋ ಅದು ಒಂದು ಇದು ಕೊಟ್ಟಿರ್ತಾರೆ ನೋಟಿಸ್, ಈ ಥರ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ. ಅದಾದ ನಂತರ ಅದನ್ನು 4th ನೋಟಿಫಿಕೇಷನ್ ಇದಾಗ್ತದೆ ಅರಣ್ಯ. ಅದರಲ್ಲಿ ಸರ್ಕಾರಿ ಅಂತಲೇ ಇರ್ತದೆ, ಅರಣ್ಯ ಅಂತ ಬರೋದಿಲ್ಲ. ಈ 17 ನೋಟಿಫಿಕೇಷನ್ಗೆ ಹೋಗುವಾಗ ಅಲ್ಲಿ ಸೆಕ್ಷನ್ಗಳಿದಾವೆ. ಸೆಕ್ಷನ್ 5 ಪ್ರಕಾರ ಸೆಟಲ್ಮೆಂಟ್ ಆಫೀಸರ್ ಅಂತೇಳಿ ಒಬ್ಬರನ್ನ ರೆಡಿ ಮಾಡ್ತಾರೆ. ಯಾರು? ಸೆಟಲ್ಮೆಂಟ್ ಆಫೀಸರ್ AC ಅವರೇ, ನಮ್ಮ AC ಅಲ್ಲ, AC ಅವರೇ. ಆ AC ಅವರಿಗೆ ಅರಣ್ಯ ಇಲಾಖೆದು ಒಂದು ವಿಂಗಲ್ಲಿ AC ಇರ್ತಾರೆ. ಆ ACಗೆ ಫುಲ್ ಫೈಲ್ ಹೋಗುತ್ತೆ. ನೆಕ್ಸ್ಟ್ 17 ನೋಟಿಫಿಕೇಷನ್ ಆಗಿ ಬರೋ ಪ್ರೊಸೀಜರ್, ಅದರಲ್ಲಿ ಸೆಕ್ಷನ್ 7 ಪ್ರಕಾರ ಅಹವಾಲುಗಳನ್ನು ತೊಗೊಳ್ಬೇಕು. ನೆಕ್ಸ್ಟ್ ಅದನ್ನು ಒಂದು 3 ತಿಂಗಳು ಟೈಮ್ ಕಾಲಾವಕಾಶ ಇರುತ್ತೆ. ನೋಟಿಫಿಕೇಷನ್ಗೆ ಹೋದಾಗ 17ಗೆ, ಇದು ಇನ್ನೂ 4th ಇರೋದು, 17ಗೆ ಹೋದಾಗ 3 ತಿಂಗಳು ನಿಮಗೆ ಕಾಲಾವಕಾಶ ಇರುತ್ತೆ. ಅದರಲ್ಲಿ ಯಾವ ಸೆಟಲ್ಡ್ ಅಂದರೆ ಲ್ಯಾಂಡ್ ಆಗಲಿ ಬಿಲ್ಡಿಂಗ್ಸ್ ಆಗಲಿ ಇದ್ದರೆ ನೀವು ಪಂಚಾಯಿತಿಯಲ್ಲೇ ಮನವಿ ಕೊಡಬೇಕು. ಪಂಚಾಯತಿಲಿ ಮನವಿ ಕೊಟ್ಟಾಗ ಆ ಪಂಚಾಯತಿ ನಮ್ಮ ಸೆಟಲ್ಮೆಂಟ್ ಆಫೀಸವ್ರಿಗೆ ಕಳಿಸ್ತಾರೆ. 17 ನೋಟಿಫಿಕೇಷನ್ ಮಾಡುವಾಗ ನೀವು ಕೊಟ್ಟಂಥ ಅಹವಾಲುಗಳನ್ನು ಬಿಟ್ಟು ಉಳಿದದ್ದನ್ನು ಅರಣ್ಯ ಅಂತ ಸೇರಿಸಿ ಆವಾಗ RTCಲಿ ಅರಣ್ಯ ಅಂತ ನಮೂದನೆ ಆಗುತ್ತೆ. ಸೊ ಅಲ್ಲಿವರೆಗೂ ಇದು ಸರ್ಕಾರಿ ಅಂತಲೇ ಇರ್ತದೆ. ಈಗಾಗಲೇ ನಾವೇನಾಗಿದೆ ಅಂದರೆ AC ಅವರಿಗೆ ಫೈಲನ್ನು ಕಳಿಸಿದ್ದೇವೆ. AC ಅವರಿಗೆ ಹೋಗಿದೆ ಅದೀಗ. AC ಅವರು ಜಾಗವನ್ನು ಸೈಟ್ ವಿಸಿಟ್ ಮಾಡ್ತಾರೆ. ಈಗ ನಮಗೇನಾಗಿದೆ ಅಂದರೆ ನೀವು NOC ಕೊಡಬೇಕಾದ್ರೆ ಈಗ ಸಮಸ್ಯೆ ಇರೋದು. ಈಗ ಸರ್ ಅದನ್ನೇ ಹೇಳಿದ್ನಲ್ಲ, NOCಗೆ ಇಲ್ಲಿ ಅರಣ್ಯ ಅಂತ ಇರೋದು, ಅರಣ್ಯ ಅಂತ ಅಲ್ಲಿ ಇಲ್ಲ, ನಮ್ಮ ವಾದ ಅರಣ್ಯ ಇಲ್ಲ ಅಂತೇಳಿ. ಅದೇ ಅರಣ್ಯ ಇಲ್ಲ ಅಂತ ನೀವು ಅದನ್ನ ಸರ್ಕಾರಿ ಅಂತ ಉಂಟು, ಸರ್ಕಾರಿ ಅಂತ ಉಂಟು, ಅದರಲ್ಲಿ ಸರ್ಕಾರಿ ಅಂತಲೇ ಇರ್ತದೆ ಸರ್. ನಾನು 17 ನೋಟಿಫಿಕೇಶನ್ ಆಗೋವರೆಗೂ ಸರ್ಕಾರಿ ಅಂತಲೇ ಇರ್ತದೆ, ಅದರಲ್ಲಿ ಅರಣ್ಯ ಅಂತ ಬರಲಿಲ್ಲ ಸರ್. ಈಗ ನೀವು 4th ನೋಟಿಫಿಕೇಶನ್ ನಿಮಗೆ ಅರಣ್ಯ ಅಂತ ಆಗಬೇಕು ಅಂತ ನೀವು ಇದು ಮಾಡಿದ್ದೀರಾ, ಆದರೆ 17 ನೋಟಿಫಿಕೇಶನ್ ಆಗಬೇಕಾಗಿದೆ. ಅದರ ಮೊದಲು ಯಾವುದೇ ವ್ಯತ್ಯಾಸ ಇದ್ದರೆ ರಸ್ತೆ, ನೀರಾವರಿ, ಸೈಟ್ ಕೊಡ್ಲಿಕ್ಕಿದ್ರೆ ಅದನ್ನು ನಾವು ಚೇಂಜಸ್ ಮಾಡಲಿಕ್ಕೆ ಆಪ್ಷನ್ ಇದೆ. ಅದು AC ಮುಖಾಂತರ ಆಗಬೇಕು. ಸೆಟಲ್ಮೆಂಟ್ ಆಫೀಸರ್ ನಮ್ಮ AC ಅಲ್ಲ, ಇಲ್ಲಿ AC ಅಲ್ಲ. ನಾನು ಅದನ್ನೇ ಕ್ಲಿಯರ್ ಆಗಿ ಅರಣ್ಯ ಇಲಾಖೆಗೆ ಒಂದು AC ಅಂತ ಕೊಟ್ಟಿರ್ತಾರೆ ಅಷ್ಟು.
ಅವರಿಗೆ ನಾವು ಕೊಡಬೇಕಾಗ್ತದೆ. ಆದರೆ ಆ ನೋಟಿಫಿಕೇಷನ್ 17 ನೋಟಿಫಿಕೇಷನ್ ಆಗುವ ಮೊದಲು ನಾವು ಏನೇ ಅಬ್ಜೆಕ್ಷನ್ ಇದ್ದರೂ ಏನಿದ್ರೂ ನಾವು ಅದಕ್ಕೆ ಸಲ್ಲಿಸ್ಬೋದು. ನೀವು 17 ನೋಟಿಫಿಕೇಷನ್ ಆಗುವ ಮೊದಲು ಸಲ್ಲಿಸ್ಬೋದು. ನಿಮಗೆ ಟೈಮು ಕೊಡ್ತಾರೆ 3 ತಿಂಗಳು. 17 ನೋಟಿಫಿಕೇಷನಿಗೆ ನಾವು ಇಲಾಖೆ ಕಳಿಸ್ದಾಗ, ಇಲಾಖೆ ಸರ್ಕಾರ ಕಳಿಸ್ತದೆ, ಆವಾಗ ನಿಮಗೆ ಪ್ರತಿ ಪಂಚಾಯತಿಲಲ್ಲೂ ಒಂದು ನೋಟಿಸ್ ಬಿಡ್ತಾರೆ. ಈ ಥರ 17 ನೋಟಿಫಿಕೇಷನ್ ಈ ಸರ್ವೆ ನಂಬರ್ಗಳಲ್ಲಿ ಅರಣ್ಯ ಇಲಾಖೆ ಇದು ಮಾಡ್ತಾಯಿದೆ. ಸೊ ನಿಮ್ದೇನಾದರೂ ಅಬ್ಜೆಕ್ಷನ್ ಇದ್ದರೆ, ನಿಮ್ದೇನಾದರೂ ಸೆಟಲ್ಮೆಂಟ್ಗಳಿದ್ದರೆ ಅದಕ್ಕೆ ನಿಮ್ಮ ಒಂದು ಅಹವಾಲುಗಳನ್ನು ಕೊಡಿ. ಇದನ್ನ ಅಂದರೆ ಈಗ ಅಕ್ರಮ ಸಕ್ರಮ ಅವೆಲ್ಲ ಮಂಜೂರು ಆಗಿದ್ದರೆ ಬಿಫೋರ್ 4th ನೋಟಿಫಿಕೇಷನ್ ಆಗಿದ್ದರೆ ಮಂಜೂರು ಆಗ್ತದೆ. 4th ನೋಟಿಫಿಕೇಷನ್ ನಂತರ ಆಗಿದ್ದರೆ ಹೇಳಲಿಕ್ಕಾಗಲ್ಲ. ಈಗ 17 ನೋಟಿಫಿಕೇಶನ್ ಆದ ಮೇಲೇ ಅರಣ್ಯ ಇಲಾಖೆ ಅಂತ ಆಗೋದಲ್ಲ ಸರ್ ಅದು? ಅರಣ್ಯ ಇಲಾಖೆ ಅಂತ ಈಗ ಏನಿದ್ರು ಅದು ಕಂದಾಯ ಇಲಾಖೆದು ಸರ್ಕಾರಿ ಜಾಗನೇ ಆಗಿರ್ತದೆ. ಅಲ್ಲ, ಕಂದಾಯ ಇಲಾಖೆ ಅರಣ್ಯ ಈ ಡೀಮ್ಡ್ ಫಾರೆಸ್ಟ್ ಲೆಕ್ಕ ಇದು. ಈಗ 4th ನೋಟಿಫಿಕೇಶನ್ಗೆ ಆಗಿ 17 ನೋಟಿಫಿಕೇಶನ್ ಆದ್ಮೇಲೆ ಅದು ಅರಣ್ಯ ಆಗ್ತದೆ. ಅಲ್ಲ, ಈಗ ಅರಣ್ಯನೇ ಆಲ್ರೆಡಿ. ಅಲ್ಲ, ಅರಣ್ಯನೇ. ಆದರೆ ಅರಣ್ಯದ ನಿಮಗೆ RTC ಆಗೋದು 17 ನೋಟಿಫಿಕೇಶನ್ ಆದ್ಮೇಲೆ. ಅದರಲ್ಲಿ ನೀವು ಚೇಂಜಸ್ ಮಾಡಿಸೋದ್ರಲ್ಲಿ ಮಾಡಿಸ್ಬೋದು, ಅದಕ್ಕೇನಿಲ್ಲ. ಬಟ್ ಅದೇನಂದ್ರೆ ಗ್ರಾಮ ಪಂಚಾಯತ್ ಮತ್ತು ನೀವು ಒಂದೇ ರೀತಿ ಏನು ಅಂದರೆ ನಾವು ಅಪ್ಲಿಕೇಶನ್ ಹಾಕಿರುವಂಥದ್ದು ಇಬ್ಬರು ಕೂಡ, ಇದು ಯಾರಿಗೆ ಅಂತ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಅದನ್ನ ಹೇಳಿ ಸರ್, ಸರ್ಕಾರ. ಬಟ್ ಈಗ ನಾವೇನಂದ್ರೆ ಸರ್ ಅದನ್ನ ಇದು ಈಗ ನೀವು NOC ಕೇಳಿದ್ರೆ ಮದನ್ ಅವರೇ, ಇದು ಅರಣ್ಯ ನೀವೆಲ್ಲ RTCಗೆ ಎಂಟ್ರಿ ಮಾಡುವಾಗ ಒಂದು 25-30 ವರ್ಷಕ್ಕಿಂತ ಮೊದಲು ಪುತ್ತೂರಲ್ಲಿ ನಾನೇ ಆಗ ಇದ್ದೆ, ಗೊತ್ತಾಯ್ತಲ್ಲ. ಈ ಎಲ್ಲ ಇದರಲ್ಲಿ ಭಾಗಶಾರಣ್ಯ ಅಂತ ಸೇರಿಸಿದ್ರು, ಗೊತ್ತಾಯ್ತಾ ನಿಮಗೆ? ಅದು ಈಗ ಸಮಸ್ಯೆ. ಅರಣ್ಯ ಅಂತ ಇದ್ದೆ, KCDC KFDC ಅದನ್ನೆಲ್ಲ ಹಾಗೆ ಮಾಡಿದರು. ಈಗ ಇದಕ್ಕೆ ಎರಡೂ ಕಡೆಯವರು ಸೇರಿ ಸರಿ ಮಾಡಬೇಕಂತ ಎಲ್ಲ ಪ್ರಶ್ನೆಗಳು ನಡೀತಾ ಉಂಟು, ಆಗುತ್ತಾನೇ ಇಲ್ಲ. ಅಲ್ಲ ಮೇಡಮ್, ನಾವು ಹೇಳೋದು ಗ್ರಾಮ ಪಂಚಾಯತು ಈ ಗ್ರಾಮ ಸಭೆ ಏನು ನಿರ್ಣಯ ತಗೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಸೈಟ್ ಕೊಡಲಿಕ್ಕೆ ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ನಾವು ಎಲ್ಲರೂ ಅದನ್ನು ತಗೊಳ್ಬೇಕಾಗ್ತದೆ ಅಲ್ಲ. ಸಪೋರ್ಟ್ ಮಾಡ್ಲಿಕ್ಕೆ ಸರ್ ಅದು ವಿತ್ ಪ್ರೂಫಲ್ಲೇ ಹೋಗುದು ಸರ್. ಪ್ರೂಫಲ್ಲಿ ನಾವು ಎಲ್ಲಿಂದನೇ ಬಂದಿರ್ತೇವೆ, ಪ್ರೂಫಲ್ಲಿ ಹೋಗುವಾಗ ನಮಗೊಂದು ಪ್ರಾಬ್ಲಮ್ ನೆಕ್ಸ್ಟು. ಈಗ ಅನ್ಅಫಿಷಿಯಲ್ ಆಗಿ ನೀವು ಒಂದೇನೋ ಮಾಡ್ತೀನಿ ಅಂದಾಗ ಓಕೆ ನಾವು ಹೋಗ್ಲಿ ಆಯ್ತು, ಏನೋ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇರ್ತವೆ, ಸೊ ಆ ರೋಡ್ ಕಾಂಕ್ರೀಟ್ ಮಾಡ್ಬೋದು ಸರ್ ಅಂತ ಕೇಳಿದಾಗ ಅದೆಲ್ಲ ಇರೋದು ಸರ್. ಈಗ 4ಅಲ್ಲಿ ಇರೋದು 4ಅಲ್ಲಿ ಇರೋದು ಸರ್, 4ಅಲ್ಲಿ ಅದು 4, 5 ಉಂಟಾ ಹೇಳಿ 6 ಮತ್ತೆ ಇನ್ನು 4 ನಂತರ 17 ಬರೋವರೆಗೂ ಅದರಲ್ಲಿ ಸೆಕ್ಷನ್ಗಳಿದಾವೆ. 5ಗೆ ಸೆಟಲ್ಮೆಂಟ್ ಆಫೀಸರ್ನ ರೆಡಿ ಮಾಡೋದು, 6ಗೆ ಮತ್ತೆ 6 ಆದ ನಂತರ 7 ಸೆಟಲ್ಮೆಂಟ್ ಆಫೀಸರ್. ಇದೆಲ್ಲ ನಾವು ಕಲಾಯಿ ರೋಡು ಮಾಡಬೇಕಿದ್ರೆ KS ವೆಂಕಟರಮಣಗೌಡರು ನಾವೆಲ್ಲ ಇದನ್ನು ಮಾಡಿದವರು. ಸರಿ ಸರ್. ಎಲ್ಲ ನೋಟಿಫಿಕೇಶನ್ಗಳನ್ನು ಮಾಡಿಕೊಂಡು ಅದರ ಹಿಂದೆ 7 ವರ್ಷ ಕೊಂಡು ಮಾಡಿದವರು. ಆದರೆ ನಾನು ಹೇಳೋದು ನಮಗೆ ಸಾರ್ವಜನಿಕ ಉದ್ದೇಶಕ್ಕೆ ನಾವು ಕೇಳ್ತಾ ಇರುವಂಥದ್ದು. ಹಾಗಾಗಿ ಈ ಗ್ರಾಮ ಸಭೆ ಅದನ್ನು ಒಕ್ಕರುಳಿನಿಂದ ನಮಗೆ ಅದು ಗ್ರಾಮ ಸಭೆ ಇದಕ್ಕೆ ಕೊಡಬೇಕು, ಸೈಟಿಗೆ ಕೊಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ನಾವು ತಗೊಳ್ತೇವೆ. ನಾವಿಲ್ಲಿಂದ ಒಂದು ನಿರ್ಣಯ ಅಲ್ಲ PDಯವರೇ, ಒಟ್ಟಿಗೆ ನಿರ್ಣಯ ತಗೊಂಡು ನಾವು ಕಳಿಸಿಕೊಡುವ. ಸರ್ಕಾರದ ಮೇಲೆ ಪ್ರಭಾವ ಬೀರಬೇಕಾಗ್ತದೆ. ಸರಿ ಸರ್. ನಾವು ಶಾಸಕರು ಹೇಳಿಕೊಂಡೇ ನಾವು ಅದನ್ನು ಮಾಡಿದ್ದು. ಸರಿ. ಶಾಸಕರು ಕೂಡ ಹೇಳಿದ್ದಾರೆ ಅದನ್ನು ಮಾಡಿ ಅಂತ ಹೇಳುವಂಥದ್ದು. ನಮಗೆ ಈಗ ಸೈಟ್ ಕೊಡುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಈಗಾಗಲೇ ಪೂರ್ಣಗೊಳಿಸಿ ಆಗಿದೆ ನಾವು ಇಲ್ಲಿ. ಹಾಗಾಗಿ ನಮಗೆ ಅದು 2 ಸೈಟ್ಗಳು ಅರಣ್ಯ ಇಲಾಖೆಯಿಂದ ಬಿಟ್ಟು ಇರುವಂಥದ್ದು ಅಂತ ಹೇಳಿ ಈಗಲೇ. ಒಂದು ಕಡೆಯಿಂದ ರಸ್ತೆ, 2ನೇ ಕಡೆಯಿಂದ ನಳಿಯಲ್ಲಿಗೆ ಹೋಗುವ ರಸ್ತೆ. ನಾವು VAR ಹೋಗಿದ್ವಿ ಸರ್ ಮೊನ್ನೆ, ಮೇಡಮ್ ಇದ್ದರು. ಸೊ ಅವ್ರಿಗೆ ತೋರಿಸಿದ್ದಾನೆ, ಸ್ಕೆಚ್ ತೋರಿಸೇ ಹೇಳಿದ್ದಾನೆ ಇದು ಪ್ಯೂರ್ಲಿ ಒಳಗೆ ಬರ್ತದೆ ಅಂತೇಳಿ. ಮೋಸ್ಟ್ಲಿ ಅವರು ಇದ್ರು. ಅಲ್ಲ, ಅಲ್ಲಿ ಎಷ್ಟು ಆ 3.5 ಎಕರೆ 4 ಎಕರೆ ಮಾತ್ರ ಅರಣ್ಯಕ್ಕೆ ಬರುವಂಥದ್ದು? 48 ಎಕರೆ ಇದೆ ಸರ್ ಅಲ್ಲಿ. ಅದು ರಸ್ತೆಯಿಂದ ಮೇಲೆ, ರಸ್ತೆ ಮೇಲೆ ಅಲ್ಲ, ಈ ಭಾಗದಲ್ಲಿ ಇರುವಂಥದ್ದು ಅಷ್ಟೇ. ಅದೇ ಈ ಕೋಲ ನಡೀತದಲ್ಲ ಅದ್ರ ಮೇಲ್ಗಡೆ ಸರ್. ಇದು ನಮಗೆ ಏನು ವೈಯಕ್ತಿಕ ಅಲ್ಲ. ಇಲ್ಲ ಸರ್, ಅಲ್ಲ ನಿಮ್ಮ ಈಗ ನೀವು ಸರ್ಕಾರದ ನಿಯಮ ಪ್ರಕಾರ ಏನಿದೆ ಈಗ ನನ್ನ ವೈಯಕ್ತಿಕನಲ್ಲ ಸರ್, ನಿಮ್ಮ ವೈಯಕ್ತಿಕನೂ ಅಲ್ಲ. ಒಂದು ನಾನು ಹೇಳ್ತೇನೆ, ಯಾಕಂದರೆ ಈಗ ನೀವು ನನಗೆ ಸೈನ್ ಮಾಡಿ ಕೊಡಿ ಅಂದರೆ ನಾನು ಸೈನ್ ಮಾಡಿ ಕೊಡ್ಲಿಕ್ಕೆ ಬರಲ್ಲ, NOC ಕೊಡಿ ಅಂತ ಹೇಳಿದರೆ. ಯಾಕಂದ್ರೆ ನನ್ನ ಒಂದು ಸೇಫ್ಟಿ ನಾನು ನೋಡ್ಕೋಬೇಕಾಗ್ತದೆ. ನೀವೀಗ ನಿಮ್ಮ ವೈಯಕ್ತಿಕ ನಿಮಗೋಸ್ಕರ ಕೇಳೋದಲ್ಲ. ಒಂದು ಸರ್ಕಾರ ಏನೋ ಒಂದು ಜನರಿಗೆ ಒಂದು ಇದು ಮಾಡ್ಲಿಕ್ಕೆ ಕೇಳ್ತಾರೆ. ನಮ್ಗೆ ಅದು ಏನು ಇದು ವೈಯಕ್ತಿಕ ಅನ್ನೋದಿಲ್ಲ ಸರ್. ನಾವು ನಿರ್ಣಯ ಮಾಡಿ ಕಳಿಸು. ಆಯ್ತಲ್ಲ ಸರ್, ಥ್ಯಾಂಕ್ ಯು. ಅಲ್ಲ, ನೀವೆಂತ ಅರಣ್ಯ ಎಲ್ಲಿ ಬರ್ತದೆ ಅಂತೇಳಿ ಅದು ತುಂಬ ಸರ್ವ ನಂಬರ್ಗಳಿದೆ. ಅದು ಕೊಳ್ತಿಗೆಯಲ್ಲಿ
ಸರ್ವೆ ನಂಬರ್ಗಳು ಹೇಳ್ತಾರೆ, ಬೇಕಿದ್ದವರು ನೆನಪು ಮಾಡಿಕೊಳ್ಳಿ. ಅಲ್ಲ, ಇದು ನಾನು ಹೇಳ್ತಾ ಇರೋದು ಪಾಲ್ತಾಡಿ ಬ್ಲಾಕಿಗೆ ಸಂಬಂಧಪಟ್ಟಂಗೆ. ಕೊಳತಿಗೆ ಇವರಿಗೂ ಬರ್ತದೆ, ಅವರಿಗೂ ಎಲ್ಲ ಬರ್ತದೆ ನಂಗೆ ಗೊತ್ತಿಲ್ಲ. ಅಲ್ಲಿ 4.5 ಎಕರೆ ಜಾಗದಕ್ಕೆ ನಾವು ಎಲೆಕ್ಟ್ರಿಕ್ ಕಳಿಸಿ ಆಗಿದೆ ಬೇಡ ಎ ಸಿ ಅವರೆಲ್ಲಿಗೂ. ಓಕೆ ಥ್ಯಾಂಕ್ ಯು. ಕೊಳ್ತಿಕೆ ಗ್ರಾಮ ಪಂಚಾಯತಿನ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಚರ್ಚಾ ನಿಯಂತ್ರಣಾಧಿಕಾರಿಗಳೇ, ಹಾಗೆ ಆ ಗ್ರಾಮದ ಎಲ್ಲ ಸರ್ವ ಸದಸ್ಯರೇ ಹಾಗೂ ಗ್ರಾಮಸ್ಥರೇ ಹಾಗೂ ಇಲಾಖಾಧಿಕಾರಿಗಳೇ, ಶಾಲಾ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ನೀಡಲಿಕ್ಕೆ ಬಂದಿರ್ತೇನೆ. 2025-26ನೇ ಸಾಲಿನ ಚಟುವಟಿಕೆಗಳನ್ನು ದಿನಾಂಕ 29/5/2025ರಿಂದ ಪ್ರಾರಂಭಿಸಲಾಗಿದೆ. ಪ್ರಸ್ತುತ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. 2025-26ನೇ ಸಾಲಿನ ಶಾಲಾ ಕರ್ತವ್ಯದ ದಿನಗಳು ಮೊದಲನೇ ಅವಧಿ 29/5/2025ರಿಂದ 19/5/2025ರವರೆಗೆ, ಎರಡನೇ ಅವಧಿ 8/10/2025ರಿಂದ 10/4/2026ರವರೆಗೆ. ದಸರಾ ರಜಾ ದಿನಗಳು 20/9/2025ರಿಂದ 7/10/2025ರವರೆಗೆ. ಬೇಸಿಗೆ ರಜೆ 11/4/2026ರಿಂದ 28/5/2026ರವರೆಗೆ. ಹೀಗೆ 2025-26ನೇ ಶೈಕ್ಷಣಿಕ ಸಾಲಿಗೆ ಲಭ್ಯವಾಗುವ ಕರ್ತವ್ಯದ ದಿನಗಳು 242, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಕಾರ್ಯಕ್ಕಾಗಿ 26 ದಿನಗಳು, ಪಠ್ಯೇತರ ಚಟುವಟಿಕೆಗಳು, ಪಠ್ಯ ಚಟುವಟಿಕೆಗಳು, ಸ್ಪರ್ಧೆಗಳ ನಿರ್ವಹಣೆ ಕಾರ್ಯಕ್ಕಾಗಿ 22 ದಿನಗಳು, ಮೌಲ್ಯಮಾಪನ ಮತ್ತು ಪರೀಕ್ಷಾ ವಿಶ್ಲೇಷಣಾ ಕಾರ್ಯಕ್ಕಾಗಿ 10 ದಿನ, ಶಾಲಾ ಸ್ಥಳೀಯ ರಜೆಗಳು 4. ಹೀಗೆ ಒಟ್ಟು ಉಳಿಯುವಂತಹ ಕರ್ತವ್ಯದ ದಿನಗಳು 178. ದಿನಾಂಕ 29/5/2025ರಿಂದ ಶಾಲೆಗಳು ಪ್ರಾರಂಭವಾಗಿದ್ದು 30/5/2025ರಂದು ಶಾಲಾ ಪ್ರಾರಂಭೋತ್ಸವದೊಂದಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ನಿರಂತರವಾಗಿ ಶಾಲೆಗೆ ಗೈರು ಹಾಜರಾಗುತ್ತಿರುವ ಮಕ್ಕಳಿಗಾಗಿ ದಾಖಲಾತಿ ಆಂದೋಲನ ಮುಖಾಂತರ ಶಾಲಾ ಮುಖ್ಯವಾಹಿನಿಗೆ ತರಲು ಕ್ರಮ ಕೈಗೊಳ್ಳಲಾಗಿದೆ. ಶಾಲೆಗಳ ಪ್ರಾರಂಭದ ಸಮಯದಲ್ಲಿ ಇಲಾಖಾ ಪ್ರೋತ್ಸಾಹದಾಯಕ ಯೋಜನೆಗಳಾದಂತಹ PM ಪೋಷಣ್, ಕ್ಷೀರಭಾಗ್ಯ ಹಾಗೂ ಪೂರೈಸಲಾಗುವ ಸಮವಸ್ತ್ರ, ಪಠ್ಯಪುಸ್ತಕ ವಿತರಣೆ, ಶೂ ಸಾಕ್ಸ್ ವಿತರಣೆ ಕೂಡ ನಡೀತಾ ಇದೆ. ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಅಭಿವೃದ್ಧಿ ನಡೆಸಲು ಮಿಂಚಿನ ಸಂಚಾರ ಕೈಗೊಂಡು ಕ್ರಮ ವಹಿಸಲಾಗಿದೆ. ರಾಷ್ಟ್ರೀಯ ಹಬ್ಬಗಳಾದ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಡ ಹಬ್ಬವಾದ ಕರ್ನಾಟಕ ರಾಜ್ಯೋತ್ಸವ ಮತ್ತು ಇತರೆ ಜಯಂತಿಗಳನ್ನು ಕಡ್ಡಾಯವಾಗಿ ಆಯಾ ದಿನಾಂಕಗಳಂದು ಗೌರವಪೂರ್ವಕವಾಗಿ ಆಚರಿಸಲು ಕ್ರಮ ವಹಿಸಲಾಗಿದೆ. ನಿಗದಿಪಡಿಸಿದ ಶೈಕ್ಷಣಿಕ ಕರ್ತವ್ಯದ ಅವಧಿಗಳು ಕಡಿಮೆ ಆಗದಂತೆ ಮುಷ್ಕರ, ಮಳೆಗಾಗಿ ಇನ್ನಿತರ ಅನಿರೀಕ್ಷಿತ ಕಾರಣಗಳಿಗಾಗಿ ಶಾಲೆಗೆ ರಜೆ ಘೋಷಣೆಯಾಗಿದ್ದಲ್ಲಿ ಆ ಅವಧಿಯ ಶಾಲಾ ಕರ್ತವ್ಯದ ದಿನಗಳನ್ನು ಮುಂದಿನ ರಜಾ ದಿನಗಳಲ್ಲಿ ಪೂರ್ಣ ದಿನ ಶಾಲೆಗಳನ್ನು ನಡೆಸಿ ಶಾಲಾ ಕರ್ತವ್ಯ ದಿನಗಳನ್ನು ಸರಿದೂಗಿಸಲು ಕ್ರಮ ವಹಿಸಲಾಗುವುದು. ಸಾಮರ್ಥ್ಯಾಧಾರಿತ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹಾಗೆ ಶಾಲಾ ಪ್ರಾರ್ಥನಾ ಅವಧಿಯ ಚಟುವಟಿಕೆಗೆ ಕ್ಯಾಲೆಂಡರನ್ನು ನೀಡಲಾಗಿದೆ. FA1 ಪರೀಕ್ಷೆ ಅಂದರೆ ಸಾಧನಾ ಪರೀಕ್ಷೆ ಮತ್ತು ಸಮಗ್ರ ಪರೀಕ್ಷೆ ಅಂತ ನಡೀತದೆ. FA1 ಪರೀಕ್ಷೆ 24/7/2025ರಿಂದ 25/7/2025ರವರೆಗೆ ನಡೆದಿದೆ.
FA2 ಪರೀಕ್ಷೆ 19/8/2025ರಿಂದ 20/8/2025ವರೆಗೆ. ಅದೇ ರೀತಿ ಸಮಗ್ರ ಪರೀಕ್ಷೆ SA1 ಇದು 12/9/2025ರಿಂದ 18/9/2025ವರೆಗೆ ನಡೀತದೆ. ಹಾಗೆ FA3 ಪರೀಕ್ಷೆ ಸಾಧನಾ ಪರೀಕ್ಷೆ 24/11/25ರಿಂದ 26/11/2025ವರೆಗೆ. FA4 ಪರೀಕ್ಷೆ 19/1/2026ರಿಂದ 21/1/2026. ಹಾಗೆ ಸಮಗ್ರ ಪರೀಕ್ಷೆ 24/3/26ರಿಂದ 31/3/2026ವರೆಗೆ. ವಿಶೇಷವಾಗಿ ಈ ಬಾರಿ ಶೈಕ್ಷಣಿಕವಾಗಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಟ್ಟು ಏನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬ ಕಾಂಪಿಟೇಟಿವ್ ಎಕ್ಸಾಮನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿರುವ ಕಾರಣ ಈ ಮೊದಲು ಏನು ಶೈಕ್ಷಣಿಕ ಪದ್ಧತಿ ಇತ್ತು, ಪುಸ್ತಕವನ್ನು ಓದುವಂಥದ್ದು ಅಥವಾ ಅದನ್ನು ಬಾಯ್ಪಾಠ ಹೊಡೆದು ಬರುವಂಥದ್ದು, ಆ ರೀತಿಯ ಶಿಕ್ಷಣಕ್ಕೆ ಬದಲಾಗಿ ಈಗ ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯಾಧಾರಿತ ಕಲಿಕೆ ಮತ್ತು ಬುನಾದಿ ಸಾಮರ್ಥ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಈ ವರ್ಷ, ಕಳೆದ ವರ್ಷ ಮತ್ತು ಈ ವರ್ಷ FLN ಅಂದರೆ ಬುನಾದಿ ಸಾಮರ್ಥ್ಯ, ಪ್ರತಿ ಮಗು ಸಾಮರ್ಥ್ಯಾಧಾರಿತ ಕಲಿಕೆ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಸರ್ಕಾರ ಹೆಚ್ಚು ಒತ್ತನ್ನು ನೀಡಿದೆ. ಇದಕ್ಕೆ ಬೇಕಾಗಿರ್ತಕ್ಕಂತಹ ತರಬೇತಿಗಳು, ಆನ್ಲೈನ್ ತರಬೇತಿಗಳು ಕೂಡ ಶಿಕ್ಷಕರಿಗೆ ಈಗಾಗಲೇ ನೀಡಲಾಗಿದೆ. ಅದೇ ರೀತಿ ಪ್ರತಿ ವರ್ಷ ನಡೆಯುವಂತಹ ಆಟೋಟ ಸ್ಪರ್ಧೆಗಳಿರ್ಬೋದು, ಪ್ರತಿಭಾ ಕಾರಂಜಿಗಳಿರ್ಬೋದು, ಅದು ಆಯಾ ಕಾಲಕ್ಕೆ ನಡೀತದೆ. ಈಗ ಶೈಕ್ಷಣಿಕ ಮಾರ್ಗದರ್ಶಿ ಅಂತ ಈಗ ಕಳೆದ 2 ವರ್ಷಗಳಿಂದ ಶಾಲೆಗಳಿಗೆ ಸರ್ಕಾರವೇ ಪುಸ್ತಕವನ್ನು ನೀಡಿದೆ. ಅದು ಒಂದು ರೀತಿಯಲ್ಲಿ ಅದು ಏನು ಹೇಳ್ತದೋ ಅದನ್ನು ಶಾಲೆಗಳಲ್ಲಿ ನಿಭಾಯಿಸಲಾಗ್ತದೆ ಮತ್ತು ಆ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ಅಲ್ಲಿ ನಡೆಸಲಾಗ್ತದೆ. ಇವಿಷ್ಟು ಮಾಹಿತಿಗಳು ಶಾಲಾ ಶಿಕ್ಷಣ ಇಲಾಖೆಯಿಂದ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಇಲಾಖೆಯವರೇ, ಈಗ UKG LKG ಪ್ರತಿ ಶಾಲೆಯಲ್ಲಿ ಆರಂಭ ಮಾಡಬೇಕಂತ ಸರ್ಕಾರ ಸೂಚಿಸಿದೆ. ಅದು ಹೇಗೆ ನಿಭಾಯಿಸಬೇಕು, ಹೇಗೆ ಮಾಡುವುದು ಅಂತ UKG LKG ಇಲ್ಲಿ ಯಾಕಂದರೆ ಕರ್ಲಂಪಾಡಿ ಶಾಲೆಯಲ್ಲಿ ಈಗಾಗಲೇ ಅದಕ್ಕೆ ಇದು ಸಿಕ್ಕಿದೆ. ಒಂದು ನಿಮಿಷ, UKG LKG ನಾವು ಮೊನ್ನೆ ಹೋಗಿ ಮಾತಾಡಿದ್ದೇವೆ. UKG LKG ಮಾಡಿಕೊಳ್ಳುವಂಥದ್ದು ನೀವು ನಿಮ್ಮಷ್ಟಕ್ಕೆ ಮಾಡಿಕೊಳ್ಳಬೇಕು ಹೊರತು ಅದಕ್ಕೆ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಅದನ್ನು 2 ವರ್ಷ ನೀವೇ ಮಾಡಬೇಕು. ಮತ್ತೆ 1ನೇ ಕ್ಲಾಸು 2ನೇ ಕ್ಲಾಸು ಮಾಡಿಕೊಂಡ ಮೇಲೆ ಮತ್ತೆ 30 ಮಕ್ಕಳಿಗೆ ಒಬ್ಬರ ಶಿಕ್ಷಕರನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗಿನ ಹಂತದಲ್ಲಿ ಸರ್ಕಾರ ಏನು ಮಾಡ್ತಾ ಇಲ್ಲ ಅದಕ್ಕೆ. ಅದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸಮುದಾಯವೇ ಮಾಡಬೇಕು ಅಂತ ಹೇಳುವಂಥದ್ದು. ನನ್ನ ಕೆಲವು ಪ್ರಶ್ನೆ ಏನಂದರೆ, ಮೊದಲಿಗೆ ನಮ್ಮ ಮಣಿಕಾರ ಶಾಲೆ ಮತ್ತು ಪಾಪೆಮಂಜ ಶಾಲೆ ಲೀಸ್ಟಲ್ಲಿ ಇತ್ತಂತೆ UKG LKG ಸ್ಟಾರ್ಟ್ ಮಾಡಬೇಕಂತ. ನಮಗೆ UKG LKG ಸ್ಟಾರ್ಟ್ ಮಾಡಲಿಕ್ಕೆ ಇಲಾಖೆಯಿಂದ ಅನುಮತಿ ಬಂದಿಲ್ಲ. ಈಗ ಸರ್ ಹೇಳಿದಾಗೆ ಪಠ್ಯಪುಸ್ತಕಗಳನ್ನು ಮಾತ್ರ ಸರ್ಕಾರದಿಂದ ಕೊಡ್ತಾ ಇದ್ದೇವೆ ಅಷ್ಟೇ. ಈಗ ಮಣಿಕಾರ ಶಾಲೆಯಲ್ಲಿ UKG LKG ಕ್ಲಾಸ್ ಮಾಡ್ತಾ ಇದ್ದೇವೆ. ಊರ ಧನ ಸಹಾಯ ಎಲ್ಲ ಕೊಟ್ಟು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಮಣಿಕಾರ ಶಾಲೆಯಲ್ಲಿ ಲಿಸ್ಟಲ್ಲಿ ವಿರೋಧ ಇಲ್ಲ, ಮಾಡಲಿಕ್ಕೆ ವಿರೋಧ ಇಲ್ಲ. ಆದರೆ ಅದರ ದುಡ್ಡು ಖರ್ಚುಗಳನ್ನು ನೀವೇ ಹಾಕಬೇಕಷ್ಟೇ. ಬೇಡಿಕೆ ಸಲ್ಲಿಸಿದಂತೆ ಬೇಡಿಕೆ ಸಲ್ಲಿಸಿದಂಥ ಎಲ್ಲ ವಿಷಯಗಳನ್ನು ಕೂಡ ಸರ್ಕಾರಕ್ಕೆ ಈಗ 2 ಬಾರಿ ಕಳಿಸಿ ಆಗಿದೆ. ಕೊಳತಿಗೆ ಗ್ರಾಮದಲ್ಲಿ ನಮ್ಮ ಪೆರ್ಲಂಪಾಡಿ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಪಾಸ್ ಆಗಿದೆ, ಅವರಿಗೆ ಆಗಲಿಲ್ಲ. ಈಗ ಮಣಿಕಾರಕ್ಕೆ ಆಗಲಿಲ್ಲ. ಅದು ಕ್ರಮಾನುಗತವಾಗಿ ಕೆಲವೊಂದು ಎಂಥದ್ದು ಅವರ ಮಾನದಂಡಗಳುಂಟು, ಅದನ್ನು ಇಟ್ಟುಕೊಂಡು ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಲೀಸ್ಟಲ್ಲಿ ಮಣಿಕಾರ ಮತ್ತು ಪಾಪೆಮಂಜಲ್ಲಿ 2 ಶಾಲೆ ಇದ್ದದ್ದು. ನಮ್ಮ ಮಣಿಕಾರವನ್ನು ಬಿಟ್ಟಿದ್ದಾರೆ ಯಾಕೆ ಅಂತ. ಹಾಗಲ್ಲ, ಅದು ಅವರ ಒಂದು ಗ್ರಾಮದಲ್ಲಿ 1 ಶಾಲೆಗಳನ್ನು ಕೊಡುವಂಥದ್ದು. ಈಗ 1 ಗ್ರಾಮದಲ್ಲಿ ನಿಮ್ಮನ್ನು 1 ಗ್ರಾಮ ಬೇರೆ ಮಾಡಬೇಕಷ್ಟೇ ಕೊಡಬೇಕಿದ್ರೆ. ನಮ್ಮ ಲೆಕ್ಕದಲ್ಲಿ ಪೆರ್ಲಂಪಾಡಿ ಶಾಲೆ ಇರಲಿಲ್ಲ, ಮಣಿಕಾರ ಶಾಲೆ ಇತ್ತು ಅಂತ ನಾನು ಹೇಳುದು. ಪೆರ್ಲಂಪಾಡಿ ಶಾಲೆ ಇಡೀ 7 ಶಾಲೆಗಳಲ್ಲಿ ಎಲ್ಲ ಇದು ಆಗುವಂಥದ್ದು ಪೆರ್ಲಂಪಾಡಿ ಶಾಲೆ. ಹಾಗಾಗಿ ಪೆರ್ಲಂಪಾಡಿ ಶಾಲೆಯನ್ನು ಶಾಸಕರು ಆಯ್ಕೆ ಮಾಡಿದ್ದಾರೆ. ಆಯಿತು, ಎಷ್ಟಾದರೂ ಮಣಿಕಾರಕ್ಕೆ ಇದು ಕೊಡಿ, ಮಣಿಕಾರ ಶಾಲೆಗೆ UKG LKG ಕೊಡಿ ಅಂತ. ಈಗ ಮಣಿಕಾರ ಶಾಲೆಗೆ ನಾವು ಹಾಗೆ ಕೇಳಲಿಕ್ಕೆ ಎಂತ ಹೋದ್ರ, ಮಣಿಕಾರ ಶಾಲೆಯನ್ನು ಅಲ್ಲಿ ಬಿಲ್ಡಿಂಗ್ ಇಲ್ಲದ ಹೊತ್ತಲ್ಲಿ ಅವರಿಗೆ 7 ಕೊಠಡಿಗಳನ್ನು ಕೊಡ್ಲಿಕ್ಕೆ ನಾವು ಯಾರೂ ಇದು ಮಾಡಲಿಲ್ಲ. ನಮ್ಮಲ್ಲಿ ಬಿಲ್ಡಿಂಗ್ ಇಲ್ಲದಿದ್ರು ಕೂಡ ನಾವಲ್ಲಿ ಅದನ್ನು ಕೊಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಪಂಚಾಯತ್ ತೀರ್ಮಾನ ಮಾಡಿಕೊಂಡು ಕೊಟ್ಟಿದೆ. ಅಲ್ಲಿ ಮಣಿಕಾರ ಬಿಲ್ಡಿಂಗ್ ಉಂಟು, ಮಣಿಕಾರಕ್ಕೆ ಎಲ್ಲ ಬಿಲ್ಡಿಂಗ್ಗಳು ಆಗಿದೆ, ಶೌಚಾಲಯಗಳಾಗಿದೆ, ಪಂಚಾಯತ್
ಮಾಡಿಕೊಟ್ಟಿದೆ. 4 ಶೌಚಾಲಯ ಉಂಟು, 1 2 ಅಲ್ಲ 4 ಉಂಟು. ಅದು ನಿಮಗೆ ಬೇಕಾದಷ್ಟು ವ್ಯವಸ್ಥೆ ಆಗಿದೆ. ಇನ್ನೊಂದು ಸ್ವಲ್ಪ ದುಡ್ಡು ನೀವು ಹಾಕಿ ಇಂಗ್ಲಿಷ್ ಮೀಡಿಯಂ ನಡೆಸಿ ಸರ್ಕಾರ ಕೊಡ್ತದೆ. ಮಾಡ್ತಾ ಇದ್ದೇವೆ. ಮಾಡಿ ಮಾಡಿ, ಅಭಿನಂದನೆ. ನಿಮಗೆ ಮಾಡಿದ್ರೆ ಅಭಿನಂದನೆ, ಯಾಕಂದ್ರೆ ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲ, ಯಾಕಂದ್ರೆ ಅಲ್ಲ ಇಲ್ಲಿ ನೋಡಿ, ಕೆಲವರಿಗೆ ಆಸಕ್ತಿ ಇದ್ದವರಿಗೆ ಸೇರಿಸ್ಬೋದಷ್ಟೇ. ಪೆರ್ಲಂಪಡಿ ಶಾಲೆಗೆ ಬರುವ 15 ಮಕ್ಕಳಲ್ಲಿ ಇಂಗ್ಲಿಷ್ ಮೀಡಿಯಮ್ಮಿಗೆ ಯಾರು ಅಂತ ಕೇಳಿದರೆ 7 ಮಕ್ಕಳು ಸೇರಿದ್ದು. ಇದೇ ಶಾಲೆಗೆ ಬರುವ ಮಕ್ಕಳು 7 ಸೇರಿದ್ದು. ಮತ್ತೆ ಮಾಲೆತೋಡಿಯಿಂದಲೋ ಕೊರ್ಮಡ್ಕದಿಂದ ಬರ್ತಾರೆ ಇಲ್ಲಿಗೆ. ಅಲ್ಲಿ ಸ್ವಲ್ಪ ಮಕ್ಕಳು ಜಾಸ್ತಿ ಇದ್ರೆ ಆಗ್ತದೆ. ಅಲ್ಲಿ ಮಕ್ಕಳಿಲ್ಲ ಅಂತ, ಮಕ್ಕಳು ಕಡಿಮೆ ಇರುತ್ತೆ. ಈಗ ಶಿಕ್ಷಣ ಏನು ಅಂತ ಹೇಳಿದರೆ ಎಲ್ಲಾದರೂ ಶಿಕ್ಷಣ ಕೊಡಬೇಕು. ಗ್ರಾಮದ ಒಂದು ಕಡೆ ಆದರೆ ಅದು ಫುಲ್ಲು ಶಿಕ್ಷಣ ಸಿಗಲಿ ಅಂತ ಹೇಳುವ. ಧನ್ಯವಾದಗಳು. ಕೊಳತಿಗೆ ಕೊಳತಿಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ಒಂದು ನಿಮಿಷ, ಕೊಳತಿಗೆ ಶಾಲೆಯಿಂದ ಒಂದು ಅರ್ಜಿ ನಮಗೆ ಬಂದಿದೆ. ಆ ಬಾಗಿಲು, ಕಿಟಕಿ ಬಾಗಿಲೆಲ್ಲ ಹೋಗಿದೆ, ಅದು ರಿಪೇರಿ ಕೊಡಬೇಕು ಅಂತ ಹೇಳುವಂಥದ್ದು. ನಮ್ಮ ಅನುದಾನದಲ್ಲಿ ಬಹುಶಃ ನಿಮಗೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇಲಾಖೆಯೇ ಕೊಡಬೇಕಾದಂಥ, ಅಲ್ಲ ಇಲ್ಲೇ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಂದ ಅದನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ನಾವು ಇದನ್ನು ತಾಲೂಕು ಪಂಚಾಯತ್ ಅವರಿಗೆ ಕಳಿಸ್ತೇವೆ, ಅಲ್ಲಿಂದ ನಿಮಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಸ್ಬೋದು. ಅಲ್ಲ, ಈಗ ಈ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳದ್ದು ಈ ರೀತಿಯ ರಿಪೇರಿಗಳದ್ದು ಇರ್ಬೋದು, ಮಾಡಿನ ವ್ಯವಸ್ಥೆ ಇರ್ಬೋದು. DC ಅವರು ಈಗಾಗಲೇ 4 ಬಾರಿ ಮಾಹಿತಿಗಳನ್ನು ತಗೊಂಡಿದ್ದಾರೆ. ಸ್ಪಷ್ಟವಾದಂಥ ಮಾಹಿತಿ DC ಅವರಿಗೆ ಇದೆ. ಈಗ ಅನುದಾನ ಬಿಡುಗಡೆ ಆಗ್ತದೆ ಅಂತ ಕಾಣ್ತದೆ. ಬಹುಶಃ 2 ಲಕ್ಷ ಏನೋ ಅನುದಾನ ಬಿಡುಗಡೆ ಆಗ್ತದೆ. ಅದು ಯಾವ್ಯಾವ ಶಾಲೆಗಳೇ ಅಂತ ಹೇಳುವಂಥ ಲೀಸ್ಟ್ ಬರಬೇಕಷ್ಟೇ. ಅಂತೂ DC ಅವರ ಗಮನದಲ್ಲಿದೆ ಎಲ್ಲವೂ ಕೂಡ. ಸರ್, ಇದು ಮಣಿಕರ ನಮ್ಮ ಶಾಲೆಗೆ ಮುನ್ನೊಬ್ಬರು ರಿಟೈರ್ಡ್ ಆಗಿ ಹೋದರು. ಇನ್ನು ನಮಗೆ ಒಂದು ಅಧ್ಯಾಪಕ ಯಾರಾದರೂ ಕೊಡಬೇಕು ಸರ್. ಮಣಿಕರ ಶಾಲೆಗೆ ಎಲ್ಲ ಇರೋದು ಟೀಚರ್ಸೇ. ಎಲ್ಲಿಗಾದ್ರೂ ಆ ಕಡೆ ಈ ಕಡೆ ಹೋಗಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಒಂದು ಅಧ್ಯಾಪಕರನ್ನು ನಮಗೆ ನೇಮಿಸಿಕೊಡ್ಬೇಕು. ಈಗ ವರ್ಗಾವಣಾ ಪ್ರಕ್ರಿಯೆ ನಡೀತಾ ಉಂಟು. ಮತ್ತು CRPಗಳದ್ದು ಕೂಡ ಕೌನ್ಸಿಲಿಂಗ್ ನಡೀತಾ ಉಂಟು. ಹೊಸ ಅಧ್ಯಾಪಕರ ನೇಮಕಾತಿಗಳು ಕೂಡ ಸರ್ಕಾರದ ಲೆವೆಲಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬಹುಶಃ ಕ್ರಮ ಕೈಗೊಳ್ಬೋದು ಸರ್ಕಾರ. ಹಲೋ ಸರ್, ಇದು ಸ್ಕಾಲರ್ಶಿಪ್ಪಿನ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಈಗ ಸ್ಕಾಲರ್ಶಿಪ್ ಬರದೇ ಇದ್ದಲ್ಲಿ ನಾವು ಯಾರಲ್ಲಿ ಕೇಳಬೇಕು, ಹೇಗೆ ಅಂತ? ಅಲ್ಲ, ಸ್ಕಾಲರ್ಶಿಪ್ಗಳೆಲ್ಲ ಈಗ ಆನ್ಲೈನಲ್ಲಿ ಆಗ್ತದೆ. ಮುಖ್ಯ ಗುರುಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮಾಹಿತಿ ಕೊಡಲಿಕ್ಕೆ ಈಗ BD ಸ್ಕಾಲರ್ಶಿಪ್ ಇರ್ಬೋದು, NMMS ಇರ್ಬೋದು. ಅದು 8ನೇ ತರಗತಿಯವರಿಗೆ. ಆ ಪರೀಕ್ಷೆಯಲ್ಲಿ ಪಾಸಾಯಿತು ಅಂತ ಆದರೆ ಆ ವಿದ್ಯಾರ್ಥಿಗಳಿಗೆ ಸುಮಾರು 12,000 ರೂಪಾಯಿ ಹಣ ಸಿಗ್ತದೆ. ಈ ಬಗ್ಗೆ ಎಲ್ಲ ಮುಖ್ಯ ಗುರುಗಳು ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ SMC ಸಭೆಯಲ್ಲಿ ಮಾಹಿತಿ ನೀಡಲಿಕ್ಕೆ ಅವರಿಗೆ ವಿಷಯಗಳನ್ನು ತಿಳಿಸಲಾಗಿದೆ. ಈಗಾಗಲೇ ಬಹುಶಃ ವಿದ್ಯಾರ್ಥಿಗಳಿಗೆ ಪ್ರಾರ್ಥನಾವಧಿಯಲ್ಲಿ ಇದನ್ನೆಲ್ಲ ತಿಳಿಯಪಡಿಸಲಿಕ್ಕೆ ಈಗಾಗಲೇ ಹೇಳ್ತಾ ಇದ್ದಾರೆ. ನಮ್ಮ ಕೊಳ್ತಿಗೆ ಶಾಲೆ ಎಲ್ಲ ದಾರಂದ ಕಿಡಿಕೆ ಎಲ್ಲ ಹೋಗಿದೆ ಸರ್. ಅದಕ್ಕೆ ಒಂದು ಶೀಘ್ರದಲ್ಲೇ ಕೆಲಸ ಆಗಬೇಕಷ್ಟೇ. ಮತ್ತು ನಮಗೆ ಸ್ಟೇಜ್ ಮೇಲೆ ಫುಲ್ಲು ನೀರು ಬರ್ತಾ ಇದೆ. ಅದಕ್ಕೆ ಒಂದು ಮಾಡಿ ವ್ಯವಸ್ಥೆ ಆಗಬೇಕು. ಎಷ್ಟು ನಾವು ರಿಪೇರಿ ಮಾಡಿದರೂ ಅದು ಸರಿ ಬರುವುದಿಲ್ಲ. ಎಲ್ಲ ಕೊಠಡಿಗಳಲ್ಲಿ ಡ್ಯಾಮೇಜ್ ಇದೆ. ಮತ್ತು ಅಡುಗೆ ಕೊನೆಯಲ್ಲಿ ಕೂಡ ನೀರು ಬರ್ತಾ ಇದೆ. ಅಲ್ಲ, ಇದು ಇಲಾಖೆಯ ಗಮನದಲ್ಲಿ ಉಂಟು. ಈಗಾಗಲೇ ಮೇಲಾಧಿಕಾರಿಗಳಿಗೆ ತಿಳಿಸಿದೆ. ಅದು ಈಗ ಪುನಃ ಹೇಳ್ತೇವೆ. ಮತ್ತು ಶೀಘ್ರದಲ್ಲೇ ಕಿಡಿಕೆ ಅದು ಒಂದು ಕೆಲಸ ಆಗಲೇಬೇಕು. ಸ್ಕಾಲರ್ಶಿಪ್ಪಿಗೆ ಅದಕ್ಕೆ ಇನ್ಕಮ್ ಲಿಮಿಟ್ ಉಂಟಾ? ಯಾವುದು ಸ್ಕಾಲರ್ಶಿಪ್ ಮಕ್ಕಳಿಗೆ ಬರುವಂಥದ್ದಕ್ಕೆ ಇನ್ಕಮ್ ಲಿಮಿಟ್? ಅದೇ, ಕೆಲವುದಕ್ಕೆ ಉಂಟು. ಅದು ಆನ್ಲೈನ್ನಲ್ಲಿ ಹಾಕಲಿಕ್ಕೆ ಇರುವಂಥದ್ದು. ಕೆಲವುದಕ್ಕೆ ಇನ್ಕಮ್, ಪ್ರತಿಯೊಂದು ಕೂಡ ಆದಾಯ. ಅದು VAಗೆ ಪ್ರಶ್ನೆ ಬರ್ತದೆ. ಮತ್ತೆ ಯಾಕಂದರೆ 42,500 ಒಳಗಿದ್ದವರಿಗೆ ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಬರುವಂಥದ್ದು. ಕೆಲವು ಮಕ್ಕಳಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಅವರಿಗೆ 60,000 65,000 ಇನ್ಕಮ್ ಹಾಕಿರ್ತಾರೆ. ಆಗ ಅವರಿಗೆ ಅದು ಬರುವುದಿಲ್ಲ. 42,000 ಒಳಗಿನ ಇನ್ಕಮ್ ಇದ್ರೆ ಮಾತ್ರ ಅವರಿಗೆ ಬರುವಂಥದ್ದು. ಒಂದು ಇದನ್ನು ಇಲಾಖೆ ಜಾಸ್ತಿ ಮಾಡಬೇಕು, ಸರ್ಕಾರ ಜಾಸ್ತಿ ಮಾಡಬೇಕು ಇನ್ಕಮನ್ನು. ಅಲ್ಲ ಇದ್ರೆ VA ಅದನ್ನು ಕಡಿಮೆ ಮಾಡಬೇಕು. ಎರಡರಲ್ಲಿ ಒಂದಾಗಬೇಕಷ್ಟೇ. ಈಗ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸಮಸ್ಯೆ ಇರುವಂಥದ್ದು KYC ಆಗೋದು. ಒಂದು ಪಾಸ್ ಪುಸ್ತಕದಲ್ಲಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗದೆ ಈಗೆಲ್ಲ DBT ಆಗ್ತಾ ಉಂಟು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುವ ಕಾರಣ ಮೊದಲೆಲ್ಲ ಮುಖ್ಯ ಗುರುಗಳು ಕೊಡ್ತಾಯಿದ್ರು. ಈಗ ಹಾಗೆಲ್ಲ ಅದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೂ ಕೂಡ ಅವರಿಗೆ ಹಣ ಬೀಳುವುದಿಲ್ಲ. ಅಲಾಟ್ ಆಗಿರ್ತದೆ. ಅವರಿಗೆ ತುಂಬ ಜನ ಬಾಕಿ ಇದ್ದಾರೆ. ಈಗ ದುಡ್ಡು ಬೀಳಲಿಲ್ಲ ಅಂತ, ತುಂಬ ಮಕ್ಕಳಿಗೆ ದುಡ್ಡು ಬೀಳಲಿಲ್ಲ. ಯಾಕೆ ಬೀಳಲಿಲ್ಲ ಅಂದರೆ ಇನ್ಕಮಲ್ಲಿ ಜಾಸ್ತಿ ಆಗಿದೆ ಅಂತ ಲೆಕ್ಕ. ಅದು
ಇನ್ಕಮ್ ಜಾಸ್ತಿ ಆಗಿದ್ದ ಕಾರಣಕ್ಕೆ ಅವರಿಗೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ. ಹಾಗೆ ಬ್ಯಾಂಕಿನ ಅಧಿಕಾರಿಗಳಿಗೆ ಕೂಡ ನಮ್ಮ ಇಲಾಖೆಯಿಂದ ತಿಳಿಸಲಾಗಿದೆ, ಆದಷ್ಟು ಅದನ್ನು. ಸರಿ, ಸ್ಕಾಲರ್ಶಿಪ್ಗೆ ಯಾವ ಟೈಮಲ್ಲಿ ಅರ್ಜಿ ಕೊಡಬೇಕು ನಾವು? ಸರಿ, ಧನ್ಯವಾದಗಳು. ಕೃಷಿ ಇಲಾಖೆಯು ಅದು ಸೆಪ್ಟೆಂಬರ್ ಸರ್, ಒಂದು ಇಲಾಖೆ ಶಿಕ್ಷಣ ಇಲಾಖೆಗೆ ಸರ್, ನಮಗೆ ಪೆರ್ಲಂಪಾಡಿಗೆ ಈಗಾಗಲೇ ಆಂಗ್ಲ ಮಾಧ್ಯಮ ಆಗಿದೆ, ಇಂಗ್ಲೀಷ್. 7 ಮಕ್ಕಳು ಈಗ ಉಪಾಧ್ಯಕ್ಷರು ಹೇಳಿದರು, ಈಗ 7 ಮಕ್ಕಳಿದ್ದಾರೆ. ನೆಕ್ಸ್ಟಿಗೆ ಮಕ್ಕಳು ಜಾಸ್ತಿ ಆಗ್ತಾರೆ ಗ್ಯಾರಂಟಿ. ಆದರೆ ನಮಗೆ ಟೀಚರ್ಸ್ ನಮಗೆ ಇಂಗ್ಲೀಷಿಗೆ ಕೊಡ್ತೀರಾ? ನಮಗೆ ಟೀಚರ್ ಇಂಗ್ಲೀಷಿಗೆ ಆ್ಯಕ್ಚುಲಿ ಇದ್ದಾರೆ, ಈಗ 3 ಟೀಚರ್ ಇದ್ದಾರೆ, ಬಾಕಿ ಮಕ್ಕಳಿಗೆ ಪಾಠ ಮಾಡಬೇಕು. ಆದರೆ ಇದು ಬೇರೆನಲ್ವಾ, ಬೇರೆನೇ ಸೆಕ್ಷನ್ ಮಾಡಬೇಕಾಗ್ತದೆ. ಆದ ಕಾರಣ ನಮಗೆ ಈಗ ಒಂದು ಟೀಚರ್ ಬೇಕೇ ಬೇಕಲ್ಲ. ಏನಾಗಿದೆ ಅಂತ ಹೇಳಿದರೆ, ಈಗ 2 ಡಿವಿಷನ್ ಮಾಡಿ ಕಷ್ಟ ಆಗಿದೆ. ಇಂಗ್ಲೀಷ್ ಮೀಡಿಯಮ್ ಒಂದೇ ಆಗ್ತಿದ್ರು ಅದು ನಡೀತಿತ್ತು. ಇಲ್ಲಿಗ ಕನ್ನಡ ಮೀಡಿಯಮ್ ಬೇರೆ ಉಂಟು, ಇಂಗ್ಲೀಷ್ ಮೀಡಿಯಮ್ ಬೇರೆ ಉಂಟು. ಹೌದು, ಇಲ್ಲಿ ಒಂದು ಇರುವ ಶಿಕ್ಷಕರನ್ನು ಹೆಚ್ಚುವರಿಯಾಗಿ ತಗೊಂಡ್ರಿ. ನಮಗೆ HM ಕೊಡಿ ಅಂತೇಳಿ ನಾವು ಮೊನ್ನೆ ಮಾತಾಡಿದ್ದೇವೆ. ನಿನ್ನ ಶಾಸಕರ ಹತ್ರ ಕೂಡ ಮಾತಾಡಿಸಿದೆ, HM ಇಲ್ಲಿಗೊಂದು ಹಾಕಿಸ್ಬೇಕು ಅಂತ ಹೇಳುವಂಥದ್ದನ್ನು ಮಾತಾಡಿಸಿದೆ. HM ಇಲ್ಲಿ ಇಲ್ಲ ಅಂದರೆ ನಮಗೆ ಶಾಲೆ ನಡೆಸಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅಲ್ಲ. ನಮಗೆ HM ಬೇಕೇ ಬೇಕು. ಹೆಚ್ಚುವರಿಗೆ ಒಬ್ಬರು ಹೋದ್ರೂ ನಮಗೆ ಇದು HM ಬೇಕೇ ಬೇಕು. ಓಕೆ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಕೃಷಿ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಮೊದಲಿಗೆ ಸ್ಪ್ರಿಂಕ್ಲರ್ ಪೈಪ್ ಅಥವಾ ಕಪ್ಪು ಪೈಪು, ಇದು ಎಲ್ಲ ವರ್ಗದ ರೈತರಿಗೆ 90% ಸಬ್ಸಿಡಿಯಲ್ಲಿ ನೀಡ್ತಿದ್ದಾವೆ. ಇದಕ್ಕೆ 1 ಎಕರೆಗೆ 30 ಪೈಪು, 5 ಸ್ಪ್ರಿಂಕ್ಲರ್ ಬರ್ತದೆ, 2 ಇಂಚು 20 ಫೀಟ್ ಇದು. ನೆಕ್ಸ್ಟ್ ಬಂದು PVC ಪೈಪು, 2.5 ಎಕರೆಗೆ 35 ಪೈಪ್, ಹಾಗೆ 2 ಇಂಚು 20 ಫೀಟ್ ಇದು. ನೆಕ್ಸ್ಟ್ ಟಾರ್ಪಲ್ಲು, ಇದು 50 ಸೆನ್ಸ್ ಇದ್ದರೆ ಸಾಕು. ನೆಕ್ಸ್ಟ್ ಮೆಷಿನರೀಸಲ್ಲಿ ವೀಡ್ ಕಟ್ಟರು, ಮದ್ದು ಬಿಡುವ ಮೆಷಿನು, ಇದಕ್ಕೆ 50 ಸೆನ್ಸ್ ಇದ್ದರೆ ಸಾಕು. ಜನರಲ್ ಕ್ಯಾಟಗರಿ ಅವರಿಗೆ 50% ಸಬ್ಸಿಡಿ, ಹಾಗೆ SC ST ಕ್ಯಾಟಗರಿ ಅವರಿಗೆ 90% ಸಬ್ಸಿಡಿಯಲ್ಲಿ ನೀಡ್ತಿದ್ದಾವೆ. ನೆಕ್ಸ್ಟ್ ಕೃಷಿ ಭಾಗ್ಯ ಯೋಜನೆ ಅಂಡರ್ ಕೃಷಿ ಹೊಂಡ ಮಾಡುವಂಥದ್ದು 10, 12, 15, 18, 21 ಮೀಟರ್ನ ಕೃಷಿ ಹೊಂಡ ಮಾಡುವಂಥದ್ದು. ಇದು SC ST ಕ್ಯಾಟಗರಿ ಅವರಿಗೆ 90% ಸಬ್ಸಿಡಿಯಲ್ಲಿ, ಹಾಗೆ ಜನರಲ್ ಕ್ಯಾಟಗರಿ ಅವರಿಗೆ 80% ಸಬ್ಸಿಡಿಯಲ್ಲಿ ನೀಡ್ತಾ ಇದ್ದಾವೆ. ಇದಕ್ಕೆ ಟಾರ್ಪಲ್ ಹಾಗೂ ತಂತಿ ಬೇಲಿ ವ್ಯವಸ್ಥೆ ಕೂಡ ಉಂಟು. ಆಲ್ರೆಡಿ ಅಪ್ಲಿಕೇಶನ್ಸ್ ಬಂದಿದೆ. ಮಳೆಗಾಲ ನಂತರ ಅಂದರೆ ಅಕ್ಟೋಬರ್ ನಂತರ ಸ್ಟಾರ್ಟ್ ಮಾಡ್ತವೆ ಕೆಲಸನ. ನೆಕ್ಸ್ಟ್ PM ಕಿಸಾನ್ ಯೋಜನೆ ಆಲ್ರೆಡಿ ಮುಂದುವರಿತಾ ಇದೆ. ಇದರಲ್ಲಿ ಹೊಸದಾಗಿ ಬಂದ ಗೈಡ್ಲೈನ್ಸ್ ಏನಂದರೆ, ರೇಷನ್ ಕಾರ್ಡಲ್ಲಿ ಯಾರಿಗಾದ್ರು ಒಬ್ಬರಿಗೆ ಬರುವಂಥದ್ದಷ್ಟೇ. ಆಮೇಲೆ 2019 ನಂತರ ಯಾರಿಗೆಲ್ಲ RTC ಆಗಿದೆ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಆಮೇಲೆ KYC ಯಾರಿಗೆಲ್ಲ ಆಗಲಿಲ್ಲ ಅವರು ಕೃಷಿ ಇಲಾಖೆಗೆ ಬಂದು ಭೇಟಿ ನೀಡಿ. ಹಾಗೆ ನಿಮ್ಮ ಗ್ರಾಮದ ಕೃಷಿ ಸಖಿಯವರಿಗೆ ಕೂಡ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ, ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ರಾಪ್ ಸರ್ವೆ, ಬೆಳೆ ಸಮೀಕ್ಷೆ, ಆಲ್ರೆಡಿ 3 ಜನ PR ಅಲಾಟ್ ಮಾಡಿದ್ದಾರೆ VA ಮುಖಾಂತರ. ಅವರು ಬಂದು ನಿಮ್ಮ ಪ್ಲಾಟಿಗೆ ಬಂದು ಸರ್ವೆ ಮಾಡ್ತಾರೆ. ಆಮೇಲೆ ಈ ಬಾರಿ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ನೀವೇ ಸಮೀಕ್ಷೆ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ಹೋಗಿ ಕ್ರಾಪ್ ಸರ್ವೆ 2025-26 ಅಂತ ಹೇಳ್ಕೊಂಡು ಒಂದು ಆ್ಯಪ್ ಉಂಟು, ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ ಲಾಗಿನ್ ಆಗಿ ನಿಮ್ಮ ಸರ್ವೆ ನಂಬರ್ಗಳು ತೋರಿಸ್ತದೆ. ಅದರಲ್ಲಿ ಕ್ಲಿಕ್ ಮಾಡಿ ಒಂದು ಫೋಟೋ ತೆಗೆದ್ರೆ ಆಯಿತು, ನಿಮ್ಮ ಸಮೀಕ್ಷೆ ಆಗಿರ್ತದೆ. PRಗಳಿಗೆ ವೇಟ್ ಮಾಡಬೇಕು ಅಂತಲೇ ಇಲ್ಲ. ಈ ಬಾರಿ ನಿಮ್ಮ ಫೋನಲ್ಲಿ ನೀವೇ ಮಾಡ್ಬೋದು. ಧನ್ಯವಾದ. ಸರ್, ಹಾಂ, PRಗಳು ಅಲಾಟ್ ಆಗಿದೆ ಸರ್, ಅಲಾಟ್ ಆಗಿದೆ. ಹಾಗಂತ ಅವರಿಗೆ ವೇಟ್ ಮಾಡಬೇಕು ಅಂತಿಲ್ಲ. ಹಾಂ ಹಾಂ, ಅಂದರೆ ಟ್ರೈ ಮಾಡಿದ್ದಾರಾ? 3 ಜನವನ್ನು ಅಲಾಟ್ ಮಾಡಿದೆ, ಯಶವಂತ್, ಶ್ರೀನಿಧಿ, ವಿಜೇಶ್ ರೈ ಅಂತ ಹೇಳ್ಕೊಂಡು. ಸರ್ವೆ ನಂಬರ್ಗಳು VA ಸರ್ಗೆ ಕೊಟ್ಟಿದ್ದೇವೆ ನಾವು. ಅವರಿಗೆ ಫೋನ್ ಮಾಡಿ ಕರೀರಿ. ಇಲ್ಲದಿದ್ದರೆ ನಿಮ್ಮ ಫೋನ್ಗಳು ಆ್ಯಂಡ್ರಾಯ್ಡ್ ಫೋನ್ಗಳಲ್ಲೇ ಮಾಡ್ಬೋದು ಈ ಬಾರಿ. ಹಾಂ ಹಾಂ, ಅದು ನಮಗೆ ರೂಲ್ಸ್ ಹಾಗೆ ಉಂಟು ಸರ್, ಪ್ರತಿ ಬಾರಿ ಮಾಡಬೇಕು ಅಂತ ಹೇಳ್ಕೊಂಡು. ನಾವಿಲ್ಲಿ ಗ್ರಾಮ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿ 5 ವರ್ಷಕ್ಕೆ ಒಮ್ಮೆ
ಸಮೀಕ್ಷೆ ಮಾಡಬೇಕು, ಯಾಕಂದ್ರೆ ಇವತ್ತಿಂದ ನಾಳೆಗೆ ಹಾಳಾಗುವಂಥದ್ದು ಸರ್, ಯಾವುದೇ ಅಂದ್ರೆ ಕ್ರಾಪ್ ಅಂದ್ರೆ ಬೆಳೆ ಹಾನಿ ಒಂದ್ಸಲ ಜಾಸ್ತಿ ಇರ್ತದೆ, ಕೆಲವೊಮ್ಮೆ ಕಡಿಮೆ ಇರ್ತದೆ. ಸೊ ಅದರ ಬೇಸಿಸ್ ಮೇಲೆ ವರ್ಷ ವರ್ಷ ಚೇಂಜ್ ಆಗ್ತದಲ್ವಾ ಸರ್. ಲಾಸ್ಟಲ್ಲಿ ನಾವು ಟರ್ಮ್ ಶೀಟ್ ತೆಗಿತೇವೆ ವೆದರ್ ರಿಪೋರ್ಟ್ ಮೇಲೆ. ಈ ಬಾರಿ ಜಾಸ್ತಿ ಮಳೆ ಆಗಿದೆ, ಬೆಳೆ ಹಾನಿ ಜಾಸ್ತಿ ಆಗಿದೆ, ಈ ಸಲ ಅಮೌಂಟ್ ನಾವು ಜಾಸ್ತಿ ಕೊಡಬೇಕಾಗ್ತದೆ. ಲಾಸ್ಟ್ ಇಯರ್ ಕಡಿಮೆ ಆಗಿದೆ, ಕಳೆದ ವರ್ಷ ಅಮೌಂಟ್ ಕೊಟ್ಟರೆ ನಿಮಗೆ ಲಾಸ್ ಅಲ್ವಾ ಸರ್ ಕ್ರಾಪಲ್ಲಿ? ಎಷ್ಟು ಹೋಗಿದೆ ಪ್ರಮಾಣ ಅಂತ ಇಲ್ಲ ಅಂತ. ಮಳೆ ಆಧಾರಿತ ಗ್ರಾಮ ಪಂಚಾಯತಿನ ಮೇಲೆ ಮಳೆ ಆಧಾರಿತ ಇದುಂಟು, ಅದರಿಂದ ಸೆಟಲೈಟ್ ಹೋಗುವಂತ ಹಾಗೆ ಒಂದು ನಿರ್ಣಯ ಮಾಡಿ ಸರ್. ನಿರ್ಣಯಗಳನ್ನು ಮಾಡಿಕೊಳ್ಳು. ಆಯ್ತು ಆಯ್ತು, ಮಾಡಿ ನಿರ್ಣಯ ಮಾಡಿ. ಮತ್ತೊಂದು PM ಕಿಸಾನ್ ಇದ್ದು ನಂದೇ ಬರಲಿಲ್ಲ ಸರ್. PM ಕಿಸಾನ್ ಇದ್ದು ನಾವು 3 ಸಲ ಆಯ್ತು. ಹಾಂ, ಅದೇ ಸರ್, ಇವಾಗ ಗೈಡ್ಲೈನ್ಸ್ ಎಲ್ಲ ಚೇಂಜ್ ಆಗಿದೆ. RTCದು ಬದಲಾವಣೆ ಏನಾದ್ರು ಆಗಿದ್ರೆ ಬರುವುದಿಲ್ಲ. ಆಮೇಲೆ ರೇಷನ್ ಕಾರ್ಡಲ್ಲಿ ಯಾರಿಗಾದ್ರು ಒಬ್ರಿಗಷ್ಟೇ ಕೊಡುವಂಥದ್ದು ಈಗ ಆ ಥರ ಗೈಡ್ಲೈನ್ಸ್ ಬಂದಿದೆ. ಒಂದ್ಸಲ ಕೃಷಿ ಇಲಾಖೆಗೆ ಬನ್ನಿ ಸರ್, ನಾವು ಚೆಕ್ ಮಾಡಿ ಹೇಳ್ತೇವೆ. ಕಳೆದ ಸಲ ಮೀಟಿಂಗ್ ಆಗಿ ಸೌಮ್ಯ ಕೊಟ್ಟೆ. ಆಗ ಎಂತ ಹೇಳಿದ್ರು? ಪ್ರೋಸೆಸ್ ಅಲ್ಲಿ ಉಂಟು ಮಾತ್ರ ಬರುದು. ಹೌದಾ? ಹಾಂ, ಅಂದರೆ ಕೆಲವರಿಗೆ ID ಬಂದಿರುವುದಿಲ್ಲ, ಅದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದಲೇ ID ಬರಬೇಕು. ಅದು ವೆರಿಫಿಕೇಷನ್ ಡೆಲ್ಲಿಗೆ ಹೋಗಿರ್ತದೆ, ಸೊ ಅದು ಇನ್ನೂ ಬರಲಿಕ್ಕೆ ಟೈಮ್ ತಗೊಳ್ತದೆ. ಹಾಗೆ PVC ಪೈಪ್ ಉಂಟು 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 PVC ಪೈಪ್ ಉಂಟು. 2.5 ಎಕರೆಗೆ 35 ಪೈಪ್ ಆಗಿ. ಇನ್ ಕೇಸ್ ಕಡಿಮೆ ಇದ್ರೆ ಒಂಚೂರು ಕಡಿಮೆ ಸಿಗ್ತದೆ. 5 ವರ್ಷ 5 ವರ್ಷ. ಹೌದೌದು. ಓಕೆ, ಧನ್ಯವಾದ. ಏನಾದರೂ ಪ್ರಶ್ನೆ ಇದೆ ಕೃಷಿ ಇಲಾಖೆಗೆ? ಅದು ಗೌರ್ಮೆಂಟಿಂದ ಬಂದ ಗೈಡ್ಲೈನ್ಸ್ 19, ಯಾಕಂದ್ರೆ ಸ್ಕೀಮ್ ಬಂದದ್ದು 19ಕ್ಕೆ, ಅದರ ನಂತರದವರಿಗೆ ಸಿಗುವುದಿಲ್ಲ ಅಂತ. ಅದೇ ಅಂದರೆ ಹೋಗ್ತಾ ಹೋಗ್ತಾ ಗೈಡ್ಲೈನ್ಸನ್ನು ತುಂಬ ಟೈಟ್ ಮಾಡ್ತಾರೆ. ಹಾಗೆ ಸರಿ, ಓಕೆ, ಧನ್ಯವಾದ. ಪಶುಸಂಗೋಪನೆ. ಎಲ್ರಿಗೂ ನಮಸ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಇಲಾಖೆಯಲ್ಲಿ ಈಗ ಪ್ರಸ್ತುತ ಹೊಸದಾಗಿ ಬಂದಿರುವಂತಹ ಯಾವುದೇ ಯೋಜನೆಗಳು ಇರುವುದಿಲ್ಲ. ಪ್ರಸ್ತುತ ಚಾಲ್ತಿಯಲ್ಲಿರುವ ಯೋಜನೆಗಳು ಅಂತ ಹೇಳಿದರೆ ಭಾಗ್ಯಲಕ್ಷ್ಮಿ ಯೋಜನೆ. ಇದು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದು BPL ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುವಂತಹ ಒಂದು ಯೋಜನೆ. ಈ ಯೋಜನೆಯಲ್ಲಿ ಸೂಕ್ತ ದಾಖಲಾತಿಗಳನ್ನು ಹೊಂದಿಸಿಕೊಂಡು ಅಂಗನವಾಡಿ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ಆಯ್ಕೆಯಾದಂತಹ ಫಲಾನುಭವಿಗಳಿಗೆ ಇಲಾಖಾ ವತಿಯಿಂದಲೇ ಅವರ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಆ ಮಗುವಿನ ಹೆಸರಿನಲ್ಲಿ ತೆರೆದು ಅದಕ್ಕೆ ವಾರ್ಷಿಕ 3,000 ಹಾಗೆ 15 ವರ್ಷಗಳ ಕಾಲ ಇಲಾಖೆಯಿಂದಲೇ ನೇರವಾಗಿ ಅವರ ಖಾತೆಗೆ ಜಮೆ ಮಾಡುವಂತಹ ಒಂದು ಯೋಜನೆ. ಆಮೇಲೆ 21 ವರ್ಷ ಆದಾಗ ಪರಿಪಕ್ವ ಮೊತ್ತವನ್ನು ಪಡ್ಕೊಳ್ಳುವಂತಹ ಒಂದು ಯೋಜನೆ ಇದಾಗಿರ್ತದೆ. ಹಾಗೆ ಈ ಯೋಜನೆಯಲ್ಲಿ 18 ವರ್ಷ ಮಗುವಿಗೆ 18 ವರ್ಷ ಪೂರ್ಣಗೊಂಡಾಗ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಈ ಖಾತೆಯಿಂದ ಅರ್ಧದಷ್ಟು ಮೊತ್ತವನ್ನು ಹಿಂಪಡೆಯುವಂತಹ ಒಂದು ಅವಕಾಶ ಕೂಡ ಈ ಯೋಜನೆಯಲ್ಲಿ ಇದೆ. ಇದರಲ್ಲಿ ಈಗಾಗಲೇ ಎಲ್ಲರೂ ಅರ್ಹ ಫಲಾನುಭವಿಗಳು ಅರ್ಜಿಯನ್ನು ನೋಂದಾಯಿಸಿದ್ದಾರೆ. ಇನ್ನು ಯಾರಾದರೂ ಬಾಕಿ ಇದ್ದರೆ ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿದರೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ. ಇದು ಮೊದಲನೇ ಗರ್ಭಿಣಿಯರಿಗೆ ಮೊದಲನೇ ಗರ್ಭಿಣಿಯರಿಗೆ ಅನ್ವಯಿಸುವಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಕೂಡ ಅರ್ಜಿಗಳನ್ನು ನೇರವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಸೂಕ್ತ ದಾಖಲಾತಿಗಳೊಂದಿಗೆ ಸಲ್ಲಿಸಿದಾಗ ಆ ಫಲಾನುಭವಿಯ ಖಾತೆಗೆ ನೇರವಾಗಿ 2 ಕಂತುಗಳಲ್ಲಿ 5,000 ರು ಹಣ ಜಮೆಯಾಗುವಂತಹ ಒಂದು ಯೋಜನೆ. ಇದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದು ಹೆರಿಗೆ ರಜೆ ವೇತನ ಸಹಿತ ಹೆರಿಗೆ ರಜೆಯನ್ನು
ಹೊಂದಿರುವಂತಹ ಮಹಿಳೆಗೆ ಬಿಟ್ಟು ಮತ್ತು ಎಲ್ಲ APL BPL ಅಂತ ಹೇಳೋ ಯಾವುದೇ ಇದು ಮಾನದಂಡಗಳಿಲ್ಲದೆ ಎಲ್ಲ ಗರ್ಭಿಣಿಯರಿಗೂ ಅನ್ವಯಿಸುವಂತಹ ಒಂದು ಯೋಜನೆ. ಹಾಗೆ ಇನ್ನೊಂದು ಮಾತೃವಂದನಾ ಯೋಜನೆಯಲ್ಲಿ 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಜನಿಸಿದಂತಹ ಮಹಿಳೆಗೆ ಕೂಡ ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಆ 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಆದಾಗ ಜನಿಸಿದಂತಹ ಮಹಿಳೆ ಅರ್ಜಿಯನ್ನು ಸಲ್ಲಿಸಿದಾಗ ರು 6,000 ನೇರವಾಗಿ ಅವರ ಖಾತೆಗೆ ಇಲಾಖೆಯಿಂದ ಜಮೆಯಾಗುವಂತಹ ಒಂದು ಯೋಜನೆ. ಇದು ಕೂಡ ಹಾಗೆ ಅರ್ಹ ಫಲಾನುಭವಿಗಳು ಈಗಾಗಲೇ ನಮ್ಮಲ್ಲಿ ಎಲ್ಲರೂ ಅರ್ಜಿಯನ್ನು ನೋಂದಾಯಿಸಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅದನ್ನು ಸಕಾಲದಲ್ಲಿ ಆ ಅರ್ಜಿಯನ್ನು ನೋಂದಣಿ ಮಾಡಲಿಕ್ಕೆ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ನಮ್ಮ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ. ಇದು ಕೂಡ ನಮ್ಮ ಇಲಾಖಾ ಮೂಲಕ ಅನುಷ್ಠಾನಗೊಳ್ತಾ ಇದೆ. ಇದರಲ್ಲಿ ಕೂಡ ಕುಟುಂಬದ ಯಜಮಾನಿ ಅಂತ ಇರುವ ಪ್ರತಿ ಮಹಿಳೆ ಕೂಡ ಈ ಒಂದು ಪಡಿತರ ಚೀಟಿಯಲ್ಲಿ ಕುಟುಂಬದ ಯಜಮಾನಿ ಅಂತ ಇರುವ ಎಲ್ಲ ಮಹಿಳೆಯರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗ್ತಾರೆ. ಇದಕ್ಕೆ ಕೂಡ ಹೆಚ್ಚಿನ ಅರ್ಜಿಗಳು ನೋಂದಾಯಿಸಲ್ಪಟ್ಟಿದೆ. ಇನ್ನು ಈಗ ಪಡಿತರ ಚೀಟಿ ತಿದ್ದುಪಡಿಯಾಗಿ ಅರ್ಜಿ ನೋಂದಾವಣೆ ಮಾಡಲಿಕ್ಕೆ ಇನ್ನೇನಾದರೂ ಬಾಕಿ ಇದ್ದರೆ ಅವರು ಕೂಡಲೇ ಗ್ರಾಮವನ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಬರಲಿಕ್ಕೆ ಬಾಕಿ ಇದ್ದವರು ಇದ್ದಾರೆ ಯಾರಾದರೂ? 2,000 ಫ್ರೀ ಬರುವಂಥ ಭಾಗ್ಯದ ಅಲ್ಲ, ಗೃಹಲಕ್ಷ್ಮಿ. ಅವರಿಗೆ ಪುತ್ತೂರಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿಗೂ ಕೂಡ ಹೋಗಿ ಕೊಡ್ಬೋದು. ಯಾರಾದರೂ ಗೊತ್ತಿಲ್ಲ, IT GST ಸಮಸ್ಯೆ ಇರುವವರು ಬಿಟ್ಟು ಮತ್ತೆ ಎಲ್ಲರಿಗೂ ಹಣ ಪಾವತಿ ಆಗಿದೆ. ಎಲ್ರಿಗೂ ಹಣ ಬರ್ತದೆ. ಅದು ಅಂದರೆ ಒಮ್ಮೆಲೆ ಬರ್ತದೆ. ಈಗ ಏಪ್ರಿಲ್ ನಂತರ ಪೆಂಡಿಂಗ್ ಆಗಿದೆ, ಬರದೇ ಇರುವವರು ಯಾರು ಅಂತ ಮಾತ್ರ. ಬರುವಂಥವರಿಗೆ ಬರ್ತಾ ಇದೆ. ಅದು 2 ತಿಂಗಳು 3 ತಿಂಗಳು ಆದರೂ ಮತ್ತೆ ಬರ್ತದೆ. ಅರ್ಹತೆ ಇದ್ದುಕೊಂಡು ಬಾರದೇ ಇರುವವರನ್ನು ಗುರುತಿಸಬೇಕು ಅಂತ ಹೇಳುವಂಥದ್ದು ಇವ್ರದ್ದೊಂದು ಸರಿಯಾಗಿದ. ಯಾರ್ದು? ನಮ್ಮ ಸೂರಪ್ಪ ಅವರ ಮಗಳದ್ದೇನೋ ಒಂದು ಕಳೆದ ಸಲ ಮೀಟಿಂಗಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಅದೇನಾಗಿದೆ? ಸೂರಪ್ಪ ಅವರ ಮಗಳದ್ದು ಒಂದು ಇನ್ಸಲ್ ಏನೋ ಹೆಸರು ಏನೋ ಮಿಸ್ಟೇಕ್ ಇತ್ತು ಅಂತೇಳಿ. ಗೃಹಲಕ್ಷ್ಮಿಯಲ್ಲಿ ಹೌದು. ಅಲ್ಲಲ್ಲ, ಭಾಗ್ಯಲಕ್ಷ್ಮಿ ಅಲ್ಲ, ಅದು CDP ಹಂತದಲ್ಲೇ ಬದಲಾವಣೆ ಮಾಡಲಿಕ್ಕೆ ಆಗ್ತದೆ, ತಿದ್ದುಪಡಿ ಮಾಡಲಿಕ್ಕೆ ಆಗ್ತದೆ. ಅದಿನ್ನು ಪರಿಪಕ್ವ ಮೊತ್ತಕ್ಕಾಗುವಾಗ CDP ದೃಢೀಕರಣದೊಟ್ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇನು ಸಮಸ್ಯೆ ಆಗೋದಿಲ್ಲ. ಇನಿಷಿಯಲ್ ಮಾತ್ರ ಬದಲಾವಣೆ ಆದದ್ದು. ಅವರಿಗೆ ಏನಾಗಿದೆ, ಏನೋ ಒಂದು ಸಮಸ್ಯೆ ಉಂಟು ಅವರ ಹತ್ರ. ಅವ್ರು ಏನು ಅಂತ ತಿಳ್ಕೊಂಡು ಪರಿಪಕ್ವ ಮೊತ್ತಕ್ಕೆ 18 ವರ್ಷ ಪೂರ್ಣ ಆಗಬೇಕು. ಅಲ್ಲ, ಅದು ಮಾಡ್ಲಿಕ್ಕೆ ಆಗ್ತದೆ ಸರ್, ಅದೇನು ಸಮಸ್ಯೆ ಆಗೋದಿಲ್ಲ. ಇಲ್ಲ, ಅದು ಅಂದರೆ ಅದು ಆದೇಶವೇ ಬಂದಿದೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಹಂತದಲ್ಲೇ ಇದು ಮಾಡ್ಬೋದು ಅಂತ CDP ದೃಢೀಕರಣ ಕೊಟ್ಟರೆ. ಏನಾಗಿದೆ ಅಂದರೆ, ನಾನು ಅವರಿಗೆ ಅರ್ಜಿ ಕೊಟ್ಟಿದ್ದೇನೆ, ನನಗೆ ಏನು ಹೇಳಲೇ ಇಲ್ಲ ಅವರು ಅಂತ ಹೇಳುವಂಥದ್ದು ಅವರ ಮಾಹಿತಿ ಉಂಟು. ಅದು ನನಗೆ ಯಾರು ಅಂತ ಗೊತ್ತಿಲ್ಲ, ಆದರೆ ನಾನು ಅವರಿಗೆ ಮಾಹಿತಿ ನೀಡ್ತೇನೆ. ಹೇಳಿ ಎಂತಂದ ಅಲ್ಲ, ಅವರನ್ನು ಸಂಪರ್ಕಿಸಿ ಅವರಿಗೆ ಮಾಹಿತಿ ನೀಡ್ತೇವೆ ನಾವು ಏನು ಅಂತ. ಸ್ವಉದ್ಯೋಗಕ್ಕೆ ಅಂತ ಹೇಳಿದರೆ ಮಹಿಳೆಯರಿಗೆ ಅಂದರೆ 18ರಿಂದ 45 ವರ್ಷದ ಒಳಗಿನ ಮಹಿಳೆಯರಿಗೆ ಉದ್ಯೋಗಿನಿ ಅಂತ ಸ್ಕೀಮ್ ಇದೆ. ಆದರೆ ಅದು ಸೀಮಿತ, ಅಂದರೆ ತಾಲೂಕಿಗೆ ಇಷ್ಟು ಅಂತ ಕೊಡ್ತಾರೆ. ಅದಕ್ಕೆ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಆಯ್ಕೆ ಆದಂಥ ಫಲಾನುಭವಿಗಳಿಗೆ ಸಿಗ್ತದೆ. ಬೇರೆ ಯಾವುದೂ ಇಲ್ಲ, ಅದೇ ಮಾತ್ರ ಇರೋದು ಉದ್ಯೋಗಿನಿ. ಮಹಿಳೆಯರಾಗಿದ್ದರೆ ಅವರಿಗೆ ಸಂಜೀವಿನಿ ಇದರಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಮಹಿಳೆಯರಿಗೆ ಸ್ವಉದ್ಯೋಗಗಳನ್ನು ಮಾಡೋದಿದ್ದರೆ ಅದರಲ್ಲಿ ಮಾಡ್ಬೋದು. ಬೇರೆ ಬೇರೆ ಸಾಲ ಸೌಲಭ್ಯಗಳು ಇದೆ.
ಧನ್ಯವಾದಗಳು. ಕಂದಾಯ ಇಲಾಖೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಗಣ್ಯರೇ, ನೆರೆದಿರುವ ಗ್ರಾಮಸ್ಥರೇ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳು ಯಾವುೂ ಇಲ್ಲ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಸಂದೇಶ ಸುರಕ್ಷಾ ವೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನಗಳು ಸೌಲಭ್ಯಗಳು ಸಿಗ್ತವೆ. ಸಂದೇಶ ಸುರಕ್ಷಾ ವೇತನಕ್ಕೆ BPL ಪಡಿತರ ಚೀಟಿ ಹೊಂದಿರುವಂಥವ್ರು 65 ವರ್ಷ ಮೇಲ್ಪಟ್ಟವರು ಅವರ ರೇಷನ್ ಕಾರ್ಡೊಂದಿಗೆ ಆಧಾರ್ ಕಾರ್ಡು ಮತ್ತು ವೋಟಿಂಗ್ ಕಾರ್ಡು ಮತ್ತು ಪಾಸ್ಪೋರ್ಟ್ 4 ಫೋಟೋ ಮತ್ತು ಅರ್ಜಿಯೊಂದಿಗೆ ಒಂದು ಪಾಸ್ಬುಕ್ ಜೆರಾಕ್ಸೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವಿಧವೇತನ ಸಂಬಂಧಪಟ್ಟಂಥವ್ರು BPL ಪಡಿತರ ಚೀಟಿ ಹೊಂದುವಂಥವ್ರು 18 ವರ್ಷ ಮೇಲ್ಪಟ್ಟವರು ಪಡಿತರ ಚೀಟಿ ಮತ್ತು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು 4 ಫೋಟೋ ಮತ್ತು ಅವರ ಗಂಡನ ಮರಣ ಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವೃದ್ಧಾಪ್ಯ ವೇತನಕ್ಕೆ ಸಂಬಂಧಪಟ್ಟವರು 60 ವರ್ಷ ಮೇಲ್ಪಟ್ಟವರು BPL ಪಡಿತರ ಚೀಟಿ ಹೊಂದಿರುವಂಥವ್ರು ಫೋಟೋಸೊಂದಿಗೆ, ಪಾಸ್ಬುಕ್ಕೊಂದಿಗೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡೊಂದಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಅಂಗವಿಕಲ ವೇತನಕ್ಕೆ ಸಂಬಂಧಪಟ್ಟಂತೆ 40%ಗಿಂತ ಮೇಲ್ಪಟ್ಟಿದ್ದರೆ ತಾಲೂಕು ವೈದ್ಯಾಧಿಕಾರಿಯಿಂದ ದೃಢಪತ್ರ, 75% ಮೇಲ್ಪಟ್ಟಿದ್ದರೆ ಜಿಲ್ಲಾ ವೈದ್ಯಾಧಿಕಾರಿ ದೃಢಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಬೇರೆ ಮಾಹಿತಿ ಇದ್ದರೆ ಕೇಳ್ಬೋದು. ಓಡಿಯಲ್ಲ. ಇನ್ನೊಂದು ಕಂದಾಯ ಇಲಾಖೆಯಲ್ಲಿ ಈಗ ಹೊಸದಾಗಿ ಪೌತಿ ಆಂದೋಲನ ಶುರುವಾಗಿದೆ. ಪೌತಿ ಆಂದೋಲನ ಅಂದರೆ ಈಗ ಮೊನ್ನೆ ಹೋದ ವರ್ಷ 11,500 ಜನದ್ದು ಆಧಾರ್ ಸೀಡಿಂಗಲ್ಲಿ ಸಾಧಾರಣ ನಾವೀಗ ಒಂದು 9,500 ಆಧಾರ್ ಸೀಡಿಂಗ್ ಮಾಡೇ ಆಗಿದೆ. ಅದರಲ್ಲಿ 680 ಜನ ಡೆತ್ ಅಂತ ಸಿಕ್ಕಿದೆ ನಮಗೆ ಪಟ್ಟಿ. ಪೌತಿದೆ ಹೇಳ್ತಿರೋದು ಈಗ ಅಲ್ಲ, ಇದು ಒಂದು ಮಾಹಿತಿ ಕೊಟ್ಬಿಟ್ಟು ಹೇಳ್ತೀನಿ. ಇದರಲ್ಲಿ ಈಗ 11,500 ಜನದಲ್ಲಿ ಆಧಾರ್ ಸೀಡಲ್ಲಿ 9,500 ಆಧಾರ್ ಸೀಡ್ ಆಗಿದೆ. ಇನ್ನು 2,000 ಜನದಲ್ಲಿ 680 ಜನ ಡೆತ್ ಅಂತ ಆಗಿದ್ದಾರೆ. ಅಂದರೆ ಈಗ RTC ಇದ್ದು ಕೂಡ ಡೆತ್ ಆಗಿರೋರ ಹೆಸರಲ್ಲೇ ಓಡ್ತಾ ಇದೆ ಸುಮಾರು ವರ್ಷಗಳಿಂದ. ಈಗ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮಲ್ಲೇ ಈಗ ಆ್ಯಪ್ ಮುಖಾಂತರ ಸಂತತ ನಕ್ಷೆ ಪಡ್ಕೊಂಡು ಆಧಾರ್ ಕಾರ್ಡು ಮತ್ತು OTPಯನ್ನು ಕೊಟ್ಟರೆ ನಾವು ನೇರವಾಗಿ ಇಲ್ಲೇ ತಾಲೂಕು ಕಚೇರಿಗೆ ಹೋಗೋ ಬದಲು ಗ್ರಾಮ VA ಆಫೀಸಲ್ಲೇ ಪೌತಿಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗ್ತದೆ. ಅವ್ರು ಅರ್ಜಿ ತೊಗೊಂಡು ಬರಬೇಕಾಗುತ್ತೆ. RTCಯೊಂದಿಗೆ ಸಂತತ ನಕ್ಷೆ ಮಾಡಬೇಕಾಗುತ್ತೆ. ಅದಕ್ಕಿಂತ ಸಂಬಂಧಪಟ್ಟ ಇದ್ರ ಗೊತ್ತಾಯ್ತಾ? ಪೌತಿ ಏನು ಅಂತ ಗೊತ್ತಾಯ್ತಾ? ಯಾರಾದರೂ ಒಂದು ಮನೆಯಲ್ಲಿ RTC ಓನರ್ ಡೆತ್ ಆಗಿದ್ದರೆ ಅವರ ಸಂತತಿ ನಕ್ಷೆಯನ್ನು ಮಾಡಿಕೊಂಡು ಬಂದರೆ ಈಗ VA ಆಫೀಸಲ್ಲೇ ಪೌತಿಯನ್ನು ಮಾಡಿ RTCಗೆ ಎಂಟ್ರ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಮುಂದೆ ಎಲ್ಲ ಪುತ್ತೂರಿಗೆ ಹೋಗಬೇಕಾಗಿತ್ತು. ಈಗ ಸಂತತಿ ನಕ್ಷೆಯನ್ನು ಮಾತ್ರ ತಂದರೆ ಸಾಕು. ಈಗ ಈ ಗ್ರಾಮದಲ್ಲಿ 680 ಪ್ರಕರಣಗಳಿವೆ ಆ ಥರ. RTC 680 ಜನದ್ದು ಡೆತ್ ಆಗಿರೋ RTC ಇದೆ. ಸೊ ಅದಕ್ಕೆ ಚೇಂಜ್ ಮಾಡಿಕೊಳ್ಳಿಲ್ಲ ಅಂತ ಕೊಳ್ತಿಗೆ ಗ್ರಾಮದವರು 680 ಜನ ಚೇಂಜ್ ಮಾಡಿಕೊಳ್ಳದೇ ಇರುವವರು ಇದ್ದಾರೆ. ಅವರಿಗೆ ಎಂತ ಮಾಡಬೇಕಾದ್ರೆ ಈಗ ಸಂತತಿ ನಕ್ಷೆ ಮಾತ್ರ ಮಾಡಬೇಕಾದ್ದು, ಬಾಕಿ ಎಲ್ಲ ಗ್ರಾಮ ಇಲ್ಲೇ ಆಗ್ತದೆ. ಅವ್ರು ಬರಬೇಕು ಮಾತ್ರ. ಸಂತತಿ ನಕ್ಷೆ ಎಲ್ರಿಗೂ SC/STಯಲ್ಲಿ ಭಾಳಷ್ಟು ರಾಮ ಅವರೇ, ಭಾಳಷ್ಟು ಜನ SC/STಯಲ್ಲಿ ತೀರ್ಕೊಂಡವರು ಇವತ್ತಿಗೂ ಅಜ್ಜನ ಹೆಸರಲ್ಲಿ '70, 60, 80ನೇ ಇಸ್ವಿಯಲ್ಲಿ ಡೆತ್ ಆದಂಥದ್ದು ಮೃತಪತ್ರಗಳು ಇಲ್ಲ. ಆ ಕಾರಣಕ್ಕೋಸ್ಕರ ಅದು ಬಾಕಿ ಆಗಿದೆ. ಈಗ ನೀವು ಅದಕ್ಕೆ ಅರ್ಜಿ ಕೊಟ್ಟರೆ ಸಂತತ ನಕ್ಷೆಯಲ್ಲಿ ನಾವು ಮಾಜರ್ ಮಾಡಿಬಿಟ್ಟು ಸಂತತ ನಕ್ಷೆಯನ್ನು ನೇರವಾಗಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. ತಾಲೂಕು ಕಚೇರಿಯಿಂದ ಸಂತತ ನಕ್ಷೆ ತೊಗೊಂಡು ಆ ನಂತರ ನಾವು ಅದನ್ನು ಫೀಡ್ ಮಾಡ್ತೇವೆ. ದಯಮಾಡಿ ಈ ಸೌಲಭ್ಯನ ಎಲ್ಲರೂ ಸದುಪಯೋಗ ಪಡಿಸಬೇಕಂತ ಕೇಳ್ಕೊಳ್ತೇನೆ. ಅಂದರೆ ಈಗ ಡೆತ್ ಆಗಿರೋ ಹೆಸರಿಗೆ ಅವ್ರ ವಾರಿಸ್ದಾರನ್ನ ಕೂರಿಸೋದು. ಈಗ ಯಾರು ಡೆತ್ ಆಗಿದ್ದಾರೆ ಅವ್ರಿಗೆ ಸಂಬಂಧಪಟ್ಟ ಹೆಂಡತಿ ಮತ್ತು ಮಕ್ಕಳನ್ನು ಅವರ ಬದಲಿ ಅವ್ರ ಹೆಸರನ್ನು ತೆಗೆದುಹಾಕಿ ಹಾಕುವಂಥದ್ದು ಜಾಗಕ್ಕೆ. ಅದರಲ್ಲಿ ಮಾಡ್ಬೋದು. ಅದು ಪ್ಲಾಟಿಂಗ್ ಅಲ್ಲಮ್ಮ, ನಾನು ಹೇಳಿ ಪೌತಿ ಅದಲ್ಲ. ಅವ್ರು ಹೇಳುವಂಥದ್ದು ಈಗ ಫ್ಲಾಟಿಂಗ್ ಈಗ ಆಗದೆ ಎಲ್ಲರ ಹೆಸರು ಒಟ್ಟಿಗೆ ಬರ್ತಾ ಇದೆ. ಅದು ಪ್ಲಾಟಿಂಗ್, ಅದು ಒಟ್ಟುಗೂಡಿಸಿ ಆಗಿರ್ತದೆ. ಅದನ್ನು ಬೇರೆ ಬೇರೆ ಮಾಡಲಿಕ್ಕೆ
ಅದನ್ನು ಅಲ್ಲ, ನಿಮ್ಮ ಮಾವನ ಹೆಸರಲ್ಲಿ ಈಗೂ ಕೂಡ ಆರ್ ಟಿ ಸಿ ಇದ್ದರೆ ಅದನ್ನು ಚೇಂಜ್ ಮಾಡ್ಕೋಬೋದು. ಆದರೆ ಎಲ್ಲರೂ ಕೂಡ ಬರಬೇಕಾಗ್ತದೆ, OTP ಕೊಡಬೇಕು, ಮತ್ತು ಸಂತತ್ ನಕ್ಷೆ ಮಾಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು. ಎಲ್ಲರೂ ಅಷ್ಟು ಜನ ವಾರಿಸ್ತಾರಿದ್ದಾರೆ, 10 ಜನ ಇದ್ರೆ 10 ಜನನೂ ಬರಬೇಕು, 20 ಜನ ಇದ್ರೆ 20 ಜನನೂ ಬರಬೇಕು, ಅಥವಾ OTP ಆದರೂ ಕೊಡಬೇಕು ಕಡ್ಡಾಯವಾಗಿ. ಯಾಕೆಂದರೆ ಎಲ್ಲ ಸರಿಯುವಂಥ ಪ್ರಕರಣಗಳು ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಾಗಿದೆ. ಈಗ ಅವರಲ್ಲಿ ಡೆತ್ ಸರ್ಟಿಫಿಕೇಟ್ ಇಲ್ದಿರೋಂಥವ್ರು ಮತ್ತು ಅದರಲ್ಲಿ ಬಂದು ಮಾಡದಿರೋಂಥವ್ರು ಮಾತ್ರ ಬಾಕಿ ಆಗಿರೋದು. ಆ ಕಾರಣಕ್ಕೋಸ್ಕರ ಇದೊಂದು ಅವಕಾಶ ಇದೆ, ಎಲ್ಲರೂ ಬಳಸ್ಕೊಂಡು ಕಾರ್ಯರೂಪಕ್ಕೆ ತೊಗೋಬೋದು ಅಂತ ನಾನು ಹೇಳ್ಕೊಳ್ತೀನಿ ಈ ಮೂಲಕ. ಸಮಸ್ಯೆ ಉಂಟಾ? ಪೋಡಿ ಮುಕ್ತದ್ದು ಈಗ ನಾವೀಗ ಸಾಧಾರಣ ಮಾಡ್ತಾ ಇದ್ದೀವಿ. ಈಗ 100 ಅದೇ ಈಗ ಆ ಪ್ರಕರಣದ್ದು ಸಾಧಾರಣ ನಮ್ಮ ಗ್ರಾಮದಲ್ಲಿ 220 ಅರ್ಜಿಗಳಿದೆ, 220 ಸರ್ವೆ ನಂಬರ್ ಇದೆ ಟೋಟಲಿ. ಅದರಲ್ಲಿ ಈಗ ನಾವು 112 ಸರ್ವೆ ನಂಬರ್ ನಾನು ಪ್ಲಾಟಿಂಗ್ 1 to 5 ಮಾಡೇ ಆಗಿದೆ. ಇನ್ನು 1 to 5 ನಮ್ಮ ಹಂತದಿಂದ ಸರ್ವೆ ಆಫೀಸಿಗೆ ಹೋಗಿ ಅಲ್ಲಿಂದ ನೋಟಿಸ್ ಆಗಿ ಅಳತೆಗೆ ಬರಬೇಕು. 112 ಮಾಡೇ ಆಗಿದೆ, ಇನ್ನೂ ಒಂದು 100 ಮಾಡಲಿಕ್ಕಿದೆ, ಅದು ಮಾಡ್ತಾ ಇದ್ದೀವಿ. ಆದರೆ ಅದು ಅವತ್ತಿಂದ ಮಂಜೂರಾತಿ ಆಗಿರೋದು 60ರಿಂದ 70ರಿಂದ 80ನೇ ಇಸ್ವಿ 90ನೇ ಇಸ್ವಿಯಿಂದ ಅವರು ಒಟ್ಟು 100 ಜನ ಇದ್ದರೂ ಆ ಫೈಲಲ್ಲಿ ಒಬ್ರದ್ದು ಮಿಸ್ ಆಗಲಿಕ್ಕಿಲ್ಲ, ಎಲ್ಲರದ್ದು ಹುಡುಕಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಈಗ ಆಲ್ರೆಡಿ ಮಾಡೇ ಆಗಿದೆ ನಾವು 112 ಜನದ್ದು. ಅದರಲ್ಲಿ ನಮ್ಮ ಬೈಂಬಡಿ ದೇವಸ್ಥಾನದ ಹೌದು 45 ಬರುತ್ತಾ? ಅದು ದೇವಸ್ಥಾನದಲ್ಲ, ಭಟ್ರ ಆರ್ಟಿಸಿ ವರ್ಗ, ಅದು ಪಟ್ಟ ಅದಲ್ಲ ಅದು. ಅವರು ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತಾರೆ, ಆದರೆ ಅವರಿಗೆ ಪ್ಲಾಟಿಂಗ್ ಆಗಬೇಕು. ಅಲ್ಲ, ಅದು ಸರ್ವೆ ನಂಬರ್ ಅವ್ರ ಪ್ಲಾಟಿಂಗ್ ಅವರು ವೈಯಕ್ತಿಕವಾಗಿ ಅರ್ಜಿ ಕೊಡಬೇಕಾಗ್ತದೆ 11ಗೆ. ಹಾಂ 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 ನಾವು ಮಾಡ್ತೀವಿ. ಈಗ 278ರಲ್ಲಿ ಸಾಧಾರಣ 200 ಜನ 280 ಜನ ಇದ್ದಾರೆ. ಈಗ ಅದನ್ನು ನಾವು ಪ್ಲಾಟಿಂಗ್ ಮಾಡುವಾಗ 280 ಜನದ್ದು ನಾವು ದಾಖಲೆ ತೆಗಿಬೇಕಾಗ್ತದೆ. ಅದನ್ನು ತೆಗೆದು ಅಪ್ಲೋಡ್ ಮಾಡಿದ ನಂತರ ಅವರು ನೋಟಿಸ್ ಕೊಟ್ಟು ಬರ್ತಾರೆ, ಅಳತೆ ಮಾಡ್ತಾರೆ. ಈಗ ಅಳತೆ ಆಗಿರೋ ಪ್ರಕರಣ ಮಂಜೂರಾತಿ ಪ್ರಕರಣಕ್ಕೆ ಅವ್ರು 1 to 5 ಮಾಡಲೇಬೇಕಾಗುತ್ತೆ. ಅದು ಫಾರೆಸ್ಟ್ ಇದು ಬಿಟ್ಟು ಮಾಡ್ತಾರೆ, ಅವರು ಗುಪ್ಪೆಗಳೆಲ್ಲ ಬಿಟ್ಟು ಮಾಡಲಂಥದ್ದು ಅದು ಪ್ಲಾಟಿಂಗ್ ಮಾಡುವಾಗ. ಅದನ್ನಿದ್ದರೆ ಮಾಡಲಿಕ್ಕಿಲ್ಲ ಅವರು ಫಾರೆಸ್ಟ್ ಇವರು ಸರ್ವೆ ಆಫೀಸಿಂದ. ನಮ್ಮದು 1 to 5 ಅಂದರೆ ಎಲ್ಲ ಡಾಕ್ಯುಮೆಂಟನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರಲ್ಲಿ 10 ಜನ ಇದ್ದರೂ ಮಾಡಬೇಕು, 100 ಜನ ಇದ್ದರೂ ಮಾಡಬೇಕು ಒಂದು ಸರ್ವೆ ನಂಬರಕ್ಕೆ. ಈಗ ನಮ್ಮ ಗ್ರಾಮದಲ್ಲಿ ಹೈಯೆಸ್ಟ್ ಇರೋದು ಒಂದು 277 278ರಲ್ಲಿ ಒಂದು. ಆದರೆ ಇಲ್ಲಿ ಯಾರ್ದು ಆಗೋದಿಲ್ಲ, ಒಬ್ರದ್ದು ಡಾಕ್ಯುಮೆಂಟ್ ಸಿಗಲಿದ್ರೆ 200 ಜನಕ್ಕೂ ಆಗೋದಿಲ್ಲ. 278 ಸರ್ವೆ ನಂಬರದಲ್ಲಿ 277ರಲ್ಲಿ ಆಗಲ್ಲ. ಈ ಗಡಿ 278, ಈ ಗಡಿ 277, ಕೊಳತಿಗೆ ಡಿವೈಡ್ ಆಗಿದೆ. ಯಾರು ನಾವೀಗ ನೋಟಿಸ್ ಯಾರಿಗೂ ಮಾಡೋದಿಲ್ಲ, ನಾವು ಅದನ್ನು ರೆಕಾರ್ಡ್ ರೂಮಿಂದ ದಾಖಲೆನ ನಾವೇ ಸ್ವಯಂ ತೆಗೆದುಬಿಟ್ಟು ಅದನ್ನ ಅಪ್ಲೋಡ್ ಮಾಡಿಕೊಡ್ತೀವಿ. ಅಪ್ಲೋಡ್ ಮಾಡಿದ್ಮೇಲೆ ಅದು ಸರ್ವೆ ಆಫೀಸಿಗೆ ಹೋದ್ಮೇಲೆ ಅವ್ರು ನೋಟಿಸ್ ಮಾಡಿ ಬರ್ತಾರೆ. ನೀವು ಹೇಳ್ತು ಪೌತಿಗೆ ಹೇಳ್ತಿರೋದಾ? ಅವ್ರು ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಪ್ಲಾಟಿಂಗ್ ನಾವು ನೀವು ಬರಬೇಕಂತೇನಿಲ್ಲ, ನಮ್ಮದು ಈಗ ನಿರಂತರ ನಡೀತಾ ಇದೆ ಪ್ರಕ್ರಿಯೆ, ಆಯಿತಾ? ಅವರು ನೀವು ಇಲ್ಲೆಲ್ಲ ಮಾಡಿದಂಥ ಸರ್ವೇಯರು ಮನೆಗೆ ಬರ್ತಾರೆ, ಆವಾಗ ನಿಮಗೆ ಗೊತ್ತಾಗ್ತದೆ ನಮ್ಮದು ಪ್ಲಾಟಿಂಗ್ ಬಂದಿದ್ದಾರೆ ಅಂತೇಳಿ. ಕೆಲವರು ಸರ್ವೇಯವರು ಬರುವಾಗ ಎಂತ ಮಾಡ್ತಾರೆ ಅಂದರೆ ನನಗೆ ಬೇಡ ಅಂತ ಹೇಳ್ತಾರೆ ಅವ್ರ ಹತ್ರ. ಇದು ಸಮಸ್ಯೆ ಆಗುವಂಥದ್ದು. ಸರ್ವೇಯರು ಮನೆಗೆ ಬರ್ತಾರೆ, ಬಂದ ಕೂಡಲೇ ಇವರು ಹೇಳ್ತಾರೆ ಎಂತ ಬರ್ತೀವಿ ಎನ್ನ ಮಾಡ್ಬೇರಿದ್ದಿ, ಈ ಥರದ ಅವರಿಗೆ ಮಾಹಿತಿ ಗೊತ್ತಿಲ್ಲದ ಎಂತ ಅಂತ ಗೊತ್ತಿಲ್ಲ. ಬರುವಾಗ ಸರ್ವೇಯವರು ಬಂದವರನ್ನು ಕಳಿಸಿದ್ದು ವಾಪಸ್. ಸರ್, ಬೇರೆ ಏನೋ ಮಾಹಿತಿ ಇದ್ರೆ ಕೇಳಲಿಕ್ಕಿದೆಯಾ? ಅಲ್ಲ, ಅವಕಾಶ. ಧನ್ಯವಾದಗಳು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕೊಳ್ತಿಗೆ ಗ್ರಾಮ ಪಂಚಾಯತ್ನ ಗ್ರಾಮಸ್ಥರೇ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ. ಈಗ ಒಂದು ನಿಗಮದಿಂದ ಒಂದು ಕೆಲವು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಲಾಸ್ಟ್ ಡೇಟ್ 10/9 ಅಪ್ಲಿಕೇಶನ್ ಹಾಕಲಿಕ್ಕೆ. ನೀವು ಸೇವಾ ಸಿಂಧು ಅಲ್ಲಿ ಸಹ ಹಾಕ್ಬೋದು. ಈಗ ಅವರು ಕುರಿ ಸಾಕಾಣಿಕೆಗೆ ಕೇಳಿದರು, ಹೈನುಗಾರಿಕೆ, ಈಗ ಉದ್ಯಮಶೀಲತಾಭಿವೃದ್ಧಿ ಯೋಜನೆ ಅಂತ ಇದೆ. ಅದರಲ್ಲಿ ಸ್ವಾವಲಂಬಿ ಸಾರಥಿ ಅಂದರೆ ಸರಕು ವಾಹನ ಟ್ಯಾಕ್ಸಿ ಹಳದಿ ಬೋರ್ಡ್ ಇರುವಂಥದ್ದು. ಆ ಉದ್ದೇಶಕ್ಕಾಗಿ ಆದರೆ ಘಟಕ ವೆಚ್ಚ 75% ಅಥವಾ ಗರಿಷ್ಠ 4 ಲಕ್ಷಗಳ ಸಹಾಯಧನ ಕೊಡ್ತಾ ಇದ್ದಾರೆ. ಇನ್ನು ಫಾಸ್ಟ್ ಫುಡ್ ಟ್ರಕ್ ಆ ಥರದಲ್ಲಿ ಮಾಡೋದಾದರೆ ಅದು ಮೊಬೈಲ್ ಕಿಚನ್ ಫುಡ್
ಮಾಡೋದಾದರೆ ಫುಡ್ ಕಾರ್ಟ್ ವಾಹನಗಳ ಉದ್ದೇಶದಡಿ ಘಟಕ ವೆಚ್ಚ 75% ಅಥವಾ ಗರಿಷ್ಠ 4 ಲಕ್ಷಗಳ ಸಹಾಯಧನ ಅದು ಕೊಡ್ತಾ ಇದ್ದಾರೆ. ಇನ್ನು ಹೈನುಗಾರಿಕೆಯಲ್ಲಿ ಎಮ್ಮೆ ಹಸು ಘಟಕ ಇದಕ್ಕೆ 50% ಅಥವಾ ಗರಿಷ್ಠ 1.25 ಲಕ್ಷಗಳ ಸಹಾಯಧನ ಕೊಡ್ತಾರೆ. ಇತರ ಉದ್ದೇಶ ಹೇಳಿದರೆ ವ್ಯಾಪಾರ ಮತ್ತು ಇತರ ಉದ್ದೇಶಗಳಿಗೆ ಘಟಕ ವೆಚ್ಚದ 70% ಅಥವಾ ಗರಿಷ್ಠ 2 ಲಕ್ಷ ಸಹಾಯಧನ ಕೊಡ್ತಾರೆ. ಇದಕ್ಕೆ ನೀವು ಸೇವಾ ಸಿಂಧುವಲ್ಲಿ ಅರ್ಜಿ ಹಾಕಬೇಕಾಗಿರ್ತದೆ. ಇದು ಯಾರಿಗೆಲ್ಲ ಬರ್ತದೆ ಹೇಳಿದರೆ SC ಅವರಿಗೆ ಬರ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬರ್ತದೆ, ಮತ್ತು ಆದಿಜಾಂಬವ ಇಲ್ಲಿ ಯಾರು ಇಲ್ಲ ಅಂತ ಅಂದ್ಕೊಳ್ತೇನೆ. ಇನ್ನು ಸಫಾಯಿ ಕರ್ಮಚಾರಿಗಳಿಗೆ ಬರ್ತದೆ, ಮತ್ತು SC ST ಅಲೆಮಾರಿ ಜನಾಂಗದವರು ಇರ್ತಾರೆ, ಇವರಿಗೆ ಬರ್ತದೆ. ಇನ್ನು ಇವರು ಕುರಿ ಸಾಕಾಣಿಕೆ ಉದ್ದೇಶಕ್ಕೆ ಕೇಳಿದ್ದಾರೆ. ಘಟಕ ವೆಚ್ಚ 1 ಲಕ್ಷ, ಸಹಾಯಧನ 50,000, ಸಾಲ 50,000, ಬಡ್ಡಿ ದರ 4% ಇರ್ತದೆ. ಇಂಥದಕ್ಕೆ ನೀವು 10/9 ಒಳಗೆ ಅರ್ಜಿ ಸೇವಾ ಸಿಂಧುವಲ್ಲಿ ಅಥವಾ ಗ್ರಾಮವನ್ನಲ್ಲಿ ಕರ್ನಾಟಕವನ್ನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ಮತ್ತು ಈಗಾಗಲೇ 23, 24 ಮತ್ತು 24, 25ರಲ್ಲಿ ಅರ್ಜಿ ಸಲ್ಲಿಸಿದವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಅದೇ ಕಂಟಿನ್ಯೂ ಆಗ್ತದೆ ಮೋಸ್ಟ್ಲಿ. ಅಂದರೆ ಟಾರ್ಗೆಟ್ಗಳು ಸ್ವಲ್ಪ ಕಡಿಮೆ ಬರ್ತಾ ಇದೆ, ಅದರಿಂದಾಗಿ 23, 24 ದಿವಸ ಪೆಂಡಿಂಗ್ ಇರುತ್ತೆ. 24, 25 ಈಗ ಇದು 25, 26ಕ್ಕೆ ಆಹ್ವಾನಿಸಿದ್ದಾರೆ ಅರ್ಜಿ. ಯಾವುದು? ಹೌದು. ಅದು ಜನರಲಿಗೆ ಇಲ್ಲ. ಜನರಲಿಗೆ ಅವರದ್ದು ಇರ್ಬೋದು, ನಿಗಮದವರು ಬೇರೆ ಇದ್ದಾರೆ, ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾವುದಂತ ಕೇಳಿಸ್ತಾರೆ ಜಾಗಕ್ಕೆ. ಅದು ಇವರಿಗೆ ಮಹಿಳಾ ಕೃಷಿ ಇವರಿಗೆ ಇದೆ. ಭೂರಹಿತ ಕೃಷಿ ಕಾರ್ಮಿಕರು ಯಾರಾದ್ರು ಇದ್ದರೆ ಅವರಿಗೆ ಕೊಡ್ತಾರೆ. ಒಂದು ನಿಮಿಷ ಹೇಳ್ತೇನೆ. ಇದು ನಿಗಮದ ಇಲಾಖೆಯವರು ಮಾಡೋದು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಹೌದು, ಆದರೆ ನಮ್ಮ ಇಲ್ಲಿ ವ್ಯಾಪ್ತಿಗೆ ಬರ್ತಾ ಇಲ್ಲ. ನಿಗಮ SC ST ನಿಗಮ ಅಂತ ಇದೆ ಮಂಗಳೂರಲ್ಲಿ, DC ಆಫೀಸಲ್ಲಿ. ಈಗ ಪಡೀಲಲ್ಲಿ ಆಗಿದೆ ಅದು ಆಫೀಸ್. ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಗಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಘಟಕ ವೆಚ್ಚ ರೂಪಾಯಿ 25 ಲಕ್ಷ ಮತ್ತು 20 ಲಕ್ಷ. ಸಹಾಯಧನ, ಇದರಲ್ಲಿ ಸಹಾಯಧನ 50%, ಸಾಲ 50% ಮಾಡಬೇಕಾಗ್ತದೆ. ಕೃಷಿ ಕಾರ್ಮಿಕರಿದ್ದರೆ ಮಹಿಳಾ ಭೂರಹಿತ, ಹೌದು 25 ಲಕ್ಷ ರೂಪಾಯಿಯವರೆಗಿನ ಹೌದು. ಅಂದರೆ 12.5 ಲಕ್ಷ ಸಾಲ ಕೊಡ್ತಾರೆ, 12.5 ಲಕ್ಷ ಸಹಾಯಧನ ಕೊಡ್ತಾರೆ. 12.5 ಲಕ್ಷ ಸಹಾಯಧನ ಸಿಗ್ತದೆ. ಅದು ಸಹ 4% ಬಡ್ಡಿ ದರದಲ್ಲಿ. ವಾಹನಕ್ಕೆ ಹೇಳ್ತೇನೆ ಒಂದು ನಿಮಿಷ. ಸರಕು ವಾಹನಕ್ಕೆ 10/9 ನಾಡು ಸೆಪ್ಟೆಂಬರ್ 10 ಲಾಸ್ಟ್ ಡೇಟ್ ಇದೆ. ಯಾವುದು? ಲೈಸೆನ್ಸ್ ಬೇಕು. ನೀವು ಹೆಚ್ಚಿನ ಮಾಹಿತಿಗೆ ನಿಗಮದವರ ಹತ್ರನೇ ಇದು ಮಾಡಬೇಕು, ಸಂಪರ್ಕ ಮಾಡಬೇಕು. ಸರಕು ವಾಹನ ಬಾರ್ ಟ್ಯಾಕ್ಸಿ ಅಂದರೆ ಹಳದಿ ಬೋರ್ಡು ನೀವು ಮಾಡೋದಾದರೆ 75% ಅಥವಾ ಗರಿಷ್ಠ 4 ಲಕ್ಷಗಳ ಸಹಾಯಧನ. ಗರಿಷ್ಠ 4, ಇಲ್ಲಾಂದರೆ ನಿಮಗೆ ಬೇಡ ಅಂತ ಹೇಳಿದರೆ ಹೌದು ಲೈಸೆನ್ಸ್ ಬೇಕು. ಮತ್ತು ಅದೇ ಈ ಗಾಡಿಯಲ್ಲಿ ಫಾಸ್ಟ್ ಫುಡ್ ಮಾಡುವಂಥವರಿಗೆ, ಅಂಥದ್ದು ಮಾಡುವವರಿಗೆ ಸಹ 4 ಲಕ್ಷ ಗರಿಷ್ಠ ಸಹಾಯಧನ ಅಥವಾ 75. ಹಾಂ, ಏನು? ಅಲ್ಲ ಸಫಾಯಿ ಕರ್ಮಚಾರಿ ಅಂತ ಹೇಳಿದರೆ ಈಗ ಅಲ್ಲ ರೋಡು ಕ್ಲೀನ್ ಮಾಡ್ತಾರೆ, ಕಸ ಗುಡಿಸುವವರು ಇದ್ದಾರಲ್ವಾ? ಇಲ್ಲ ಅದರಲ್ಲಿ ಇತರ ಜಾತಿಯವರು ಸಹ ಬರ್ತಾರೆ ಸಫಾಯಿ ಕರ್ಮಚಾರಿ. ಅಲ್ಲ ಗುಜರಿ ಅಲ್ಲ, ನಿಮ್ಮಲ್ಲಿ ಪಂಚಾಯತಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಕ್ಲೀನಿಂಗ್ ಇದು ಮಾಡು. ಅಲ್ಲ ಅದು ನಿಷೇಧಿತ ಪದ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಅಂತ ಇದ್ದಾರಲ್ಲ ಅವರು ನಿಷೇಧಿತ ಪದ. ಈಗ ಇದು ಸಫಾಯಿ ಕರ್ಮಚಾರಿ ಅಂತ ನಿಗಮವೇ ಇದೆ, ನಿಗಮದ ಹೆಸರೇ ಸಫಾಯಿ ಕರ್ಮಚಾರಿ. ಯಾವುದು?
ನಾವು ಸಫಾಯಿ ಕರ್ಮಚಾರಿಗಳಂತೇಳಿ ತೀರ್ಮಾನ ಮಾಡಿದ್ದೇವೆ ಅಂತೆಲ್ಲ ಬರ್ತದೆ. ಅದಕ್ಕಿಂತ ಮುಂಚೆ ಅದು ಆ ಪದದ ಇದಿಲ್ಲ. ಅದು ಮತ್ತೆ 2 ಪದಗಳಿಂದ ನಿಷೇಧ ಆಗಿದೆ. ಒಂದು ಮನ್ಸ ಅಂತ ಹೇಳಿ ಇತ್ತು, ಅದು ನಿಷೇಧ ಆಗಿದೆ. ಮತ್ತೆ ಇದು ಅಲ್ಲ, ಸಫಾಯಿ ಕರ್ಮಚಾರಿ ನಿಗಮವೇ ಇದೆ ಅಲ್ಲ. ಹಾಂ, ಅಲ್ಲಲ್ಲ, ಅದಿದೆ, ನಿಗಮ ಇದೆ. ಸಫಾಯಿ ಕರ್ಮಚಾರಿ ಅಂತ ಇದೆ, ಹೌದು, ನಿಗಮವೇ ಇದೆ ಅವರಿಗೆ. ಇನ್ನು ಕಿರು ಆರ್ಥಿಕ ಚಟುವಟಿಕೆ ಮಾಡಬೇಕಾದ್ರೆ ನೇರ ಸಾಲ ಕೊಡ್ತಾರೆ, ಇಲಾಖೆಯಿಂದ ತುಂಬಾ ಸಾಲಗಳು ಸಿಗ್ತದೆ. ಮತ್ತು ಮೈಕ್ರೋ ಕ್ರೆಡಿಟ್ ಯೋಜನೆ ಇದೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಹಾಯಧನ ಕೊಡುವಂಥದ್ದು. ಇವಿಷ್ಟು ಯೋಜನೆಗಳು ನಿಗಮದ ಇದರಿಂದ ಬರ್ತದೆ. ಇನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ಗಳ ಫೆಸಿಲಿಟಿ ಇದೆ, ಮತ್ತು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ ನಾವು. ಈಗ ವಿದ್ಯಾರ್ಥಿ ವೇತನ ಕಳೆದ 2-3 ವರ್ಷದಿಂದ 23, 24, 24, 25 ಕೆಲವರಿಗೆ ಕ್ರೆಡಿಟ್ ಆಗಲಿಲ್ಲ ಇನ್ನೂ ಸಹ. ಯಾಕಂತ ಹೇಳಿದರೆ ಅವರ ಆಧಾರ್ ಸೀಡ್ ಮಾಡಿಸಿಕೊಳ್ಳಿಲ್ಲ. ಆಧಾರ್ ಸೀಡ್ ಅವರ ಬ್ಯಾಂಕ್ ಅಕೌಂಟಿಗೆ ಜೋಡಣೆ ಮಾಡಬೇಕು ಅವರು ಆಧಾರ್. ಅದನ್ನು ಈಗ ಸಂಬಂಧಪಟ್ಟ ಶಾಲೆಗಳಿಗೆ ಮತ್ತೊಮ್ಮೆ ಕಳಿಸ್ತಾ ಇದ್ದೇವೆ ನಾವು. ಈಗ ಆ ಮಕ್ಕಳು ಬೇರೆ ಕಡೆ ಹೋಗಿರ್ಬೋದೇನೋ, ಅವರ ವಿಳಾಸಕ್ಕೆ ನಾವು ಈಗ ಪತ್ರ ಬರೆದು ಅದನ್ನು ಜೋಡಣೆ ಮಾಡಿಸಿಕೊಂಡು ಅವರ ಖಾತೆಗೆ ಬರುವ ಹಾಗೆ ನಮ್ಮ ಒಂದು ಅಭಿಯಾನವೇ ಮಾಡಲಿಕ್ಕೆ ನಮಗೆ ಇಲಾಖೆಯಿಂದ ಆದೇಶ ಬಂದಿದೆ. ಇನ್ನು ಅಂತರ್ಜಾತಿ ವಿವಾದವರಿಗೆ ಪ್ರೋತ್ಸಾಹಧನವನ್ನು ಕೊಡ್ತೇವೆ ನಾವು. ಲಾ ಗ್ರ್ಯಾಜುಯೇಟ್ಸ್ನವರಿಗೆ ವಕೀಲಿ ವೃತ್ತಿಗೆ ಮಾಡಲಿಕ್ಕೆ, ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಹ ಪ್ರೋತ್ಸಾಹಧನವನ್ನು ಕೊಡ್ತೇವೆ. ಇದೆಲ್ಲವೂ SC ST ಅವರಿಗೆ ಮಾತ್ರ ಆಗಿರ್ತದೆ, ಇತರ ಜಾತಿಯವರಿಗೆ ನಮ್ಮ ಇಲಾಖೆಯಿಂದ ಇಲ್ಲ. ಮತ್ತು ಕೊರಗ ಜನಾಂಗದವರಿಗೆ ಮನೆ ನಿರ್ಮಾಣಕ್ಕೆ ಕೊಡ್ತಾ ಇದ್ದೇವೆ ಸಹಾಯಧನ. ಇಲ್ಲ ಅಲ್ಲ, ಕೊಳ್ತಿಗೆಯಲ್ಲಿ ಯಾರಿಲ್ಲ. ಮನೆ ರಿಪೇರಿ ಅಂಥದ್ದೆಲ್ಲ ಇದ್ದರೆ ಅವರಿಗೆ ಇದು ಕೊಡ್ತಾ ಇದ್ದೇವೆ. ಇವಿಷ್ಟು ಯೋಜನೆಗಳಿದೆ. ಇನ್ನೇನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಧನ್ಯವಾದ. ಈಗಾಗಲೇ ಎಕ್ಕಡ್ಕ ವಾರ್ಡಿನಲ್ಲಿ ನಮಗೇನು ವೇಸ್ಟ್ಗಳನ್ನು ತಂದು, ಟಾಯ್ಲೆಟ್ ಪಿಟ್ಟುಗಳಿಂದ ತೆಗೆದಂಥ ವೇಸ್ಟ್ಗಳನ್ನು ತಂದು ಅಲ್ಲಿ ಸಕ್ಕಿಂಗ್ ಮಿಷನ್ನಲ್ಲಿ ಬಂದಂಥದ್ದು ಎಲ್ಲಿಯೂ ಸಹ ಡಂಪ್ ಆಗೋದಿಲ್ಲ. ಎಲ್ಲಿ ಡಂಪ್ ಆಗ್ತದೆ ಅಂದರೆ ಅದು ಪೈಪಿಗೆ ನೇರ ಕೊಡುವಂಥದ್ದು. ನಾವೀಗ ಪೆಟ್ರೋಲ್ ಪಂಪಿಗೆ ಗಾಡಿಯಲ್ಲಿ ಬಂದು ಪೆಟ್ರೋಲಿಗೆ ಟ್ಯಾಂಕಿಗೆ ಹೋಗ್ತದೆ, ಆ ರೀತಿಯಲ್ಲೇ ಟ್ಯಾಂಕಿಗೆ ಹೋಗುವಂಥದ್ದು. ಎಲ್ಲೂ ಕೂಡ ಅದನ್ನು ಕೈಯಲ್ಲಿ ಯಾರೂ ಮುಟ್ಟುವಂಥದ್ದಿಲ್ಲ. ಅದೆಲ್ಲವೂ ಕೂಡ ಮಿಷನರಿಯೇ ಆಗುವಂಥದ್ದು. ಇದರ ಒಳಗೆ ಎಲ್ಲವೂ ಮಿಷನರಿ ಆಗಿ ಶುದ್ಧವಾದ ಕುಡಿಯುವ ನೀರು, ಕುಡಿಲಿಕ್ಕಲ್ಲ, ಕುಡಿಯುವ ನೀರು ಹೊರಗೆ ಎಷ್ಟು ಬೇಗ ಹೋಗ್ತದೆ ಆ ರೀತಿಯ ನೀರುಗಳು ಮಾತ್ರ ಹೊರಗೆ ಹೋಗುವಂಥದ್ದು. ಮತ್ತು ಒಂದು ಕಡೆ ಇದರ ವೇಸ್ಟ್ಗಳು ಇನ್ನೊಂದು ಕಡೆ ಬಂದು ಬೀಳ್ತದೆ. ಅದು ಹೇಗಿರ್ತದೆ ಅಂದರೆ, ನಾವು ಇಲ್ಲಿ ತುಂಬ ಜನ ತಂದು ಸಿಟಿ ವೇಸ್ಟ್ ಅಂತ ಹಾಕ್ತಾ ಇರ್ತಾರೆ ತೋಟಕ್ಕೆ. ಆ ಸಿಟಿ ವೇಸ್ಟೇ ಅದುವೇ ಆಗಿರ್ತದೆ ಅಂತ. ಹಾಗಾಗಿ ಅದು ಎಲ್ಲಿ ಸಹ ಒಂದು ರೀತಿಯ ಸ್ಮೆಲ್ ಬರುವಂಥದ್ದಾಗಲಿ ಏನೂ ಆಗೋದಿಲ್ಲ. ಈಗ ಡಂಪಿಂಗ್ ಮಾಡಿ ಅಲ್ಲಿ ಖಾಲಿಯಾಗಿ ಬಿಟ್ಟರೆ ಅದು ಸ್ಮೆಲ್ ಬರುವಂಥದ್ದು ಇತ್ತು. ಇದು ಡಂಪಿಂಗ್ ಅಲ್ಲವೇ ಅಲ್ಲ, ಇಲ್ಲೂ ಡಂಪಿಂಗ್ ಮಾಡುವ ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲವೂ ಸಹ ಮಿಷನರಿಯ ಮೂಲಕನೇ ಆಗುವಂಥದ್ದು. ಗಾಡಿಯಲ್ಲಿ ತರುವಂಥದ್ದು ಕೂಡ ಅಷ್ಟೇ. ಅದು ಗಾಡಿ ಹೋಗುವಾಗ ಇಲ್ಲಿ ಸ್ಮೆಲ್ ಇಲ್ಲ. ಈಗ ಬಂಟ್ವಾಳದಲ್ಲಿ ಈಗಾಗಲೇ ಕಾರ್ಯ ಆರಂಭ ಮಾಡಿದೆ. ಮತ್ತು ಪುತ್ತೂರು, ನೆಕ್ಕಿಲಾಡಿ, ಪುತ್ತೂರಿನಲ್ಲಿ 3 ಕಡೆ ಆಗುವಂಥದ್ದು. ಪುತ್ತೂರು ತಾಲೂಕಿನ ಇಡೀ ವೇಸ್ಟ್ಗಳು ಇಲ್ಲಿಗೆ ಬರೋದಿಲ್ಲ. ಇಲ್ಲಿ ಯಾಕಂತ ಹೇಳಿದರೆ ಇವತ್ತಿಗೆ ಬೇಕಾಗಿ ಅಲ್ಲ, ಇನ್ನೊಂದು 25 ವರ್ಷ ಆಗುವಾಗ ಏನಾಗ್ತದೆ ಅಂತ ಹೇಳುವಂಥದ್ದಿಗೆ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ಮಾಡುವಂಥದ್ದು. 60-40 ಅನುಪಾತದಲ್ಲಿ ಮಾಡುವಂಥದ್ದು. ಇದರಲ್ಲಿ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಅದರಿಂದ ಲಾಭವೇ ಕೃಷಿಕನಿಗೆ ಲಾಭ ಆಗ್ತದೆ ಹೊರತು ಅಲ್ಲ. ಏನು ತಲೆ ಬಿಸಿದ್ರು ನಾವು ಅವರನ್ನು ಬೇಕಿದ್ದರೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ತಯಾರಿದ್ದೇವೆ. ಅವರು ಬರುವಂಥವರಾದರೆ ನಾವು ಅವರನ್ನು ಕರ್ಕೊಂಡು ಹೋಗಿ ಒಂದು ಪ್ಲ್ಯಾಂಟ್ ಇದ್ದಲ್ಲಿ ತೋರಿಸುವ. ಈಗ ಅದರ ಜೊತೆಯಲ್ಲಿ ಆ ರಸ್ತೆ ಕೂಡ ಕಾಂಕ್ರೀಟ್ ಆಗುವಂಥದ್ದು. ಈಗ 7 ಲಕ್ಷ ರೂಪಾಯಿ ಅದರಲ್ಲಿ ರಸ್ತೆಯಲ್ಲಿ ಉಳಿದಿರುವಂಥ ರಸ್ತೆಯನ್ನು ದುಡ್ಡನ್ನು ಕಾಂಕ್ರೀಟಿಗೆ ಇಟ್ಟಿದೆ. ಮತ್ತೊಂದು 10 ಲಕ್ಷ ರೂಪಾಯಿ ಶಾಸಕರ ಹತ್ರ ಹೇಳಿದೆ ಅಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು. ಮತ್ತು ಅದರಲ್ಲಿ ಇರುವಂಥ 100 ಮೀಟರಲ್ಲಿ ಒಂದು ಸ್ವಲ್ಪ ರಸ್ತೆಗೆ ಬರುವಂಥದ್ದು. ಈ ರಸ್ತೆಯನ್ನು ಕೂಡ ಚೆಂದ ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತು ಅಲ್ಲಿ ಯಾವುದೇ ರೀತಿಯ ಸ್ಮೆಲ್ಗಳು ಬರುವುದಿಲ್ಲ. ಮತ್ತು ಕೊಳತಿಗೆ ಗ್ರಾಮದಿಂದ ಇದು ಹೋಗುವಂಥದ್ದು ಭಾಳ ಕಡಿಮೆ. ಅಂದರೆ ಇಲ್ಲಿ ಆ ಬ್ಲಾಕ್ ಆಗಿ ಹೋಗುವಂಥದ್ದು ಗ್ರಾಮೀಣ ಪ್ರದೇಶದಿಂದ ಕಮ್ಮಿ ಇರುವಂಥದ್ದು. ಇದು ಯೋಜನೆ ಹೇಗೆ ಬೇಕಿತ್ತು ಅಂತ ಕೇಳಿದರೆ, ಮುಂಬೈ, ಬೆಂಗಳೂರಿನಂಥದ್ರಲ್ಲಿ ಅಲ್ಲಿ ಟಾಯ್ಲೆಟ್ ಪಿಟ್ಟುಗಳಿಲ್ಲ. ಅಲ್ಲಿ ಪೈಪಿನ ಮೂಲಕವೇ ಎಲ್ಲೋ ಒಂದು ಕಡೆ ಟಾಯ್ಲೆಟ್ ಪಿಟ್ಟು ಮಾಡೋದು, ಪೈಪಿನ ಮೂಲಕ ಹೋಗುವಂಥದ್ದು.
ಅಂಥ ಸಿಟಿಗಳಲ್ಲಿ ಅದು ಅಗತ್ಯ ಇತ್ತು. ಆದರೆ ಕೇಂದ್ರ ಸರ್ಕಾರದ ಯೋಜನೆ ಆದ ಕಾರಣ ಇದು ಪ್ರತಿ ಗ್ರಾಮದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದನ್ನು ಮಾಡಿದ್ದಾರೆ ಹೊರತು ಬೇರೆ ಅದರಿಂದ ಜನರಿಗೆ ಈಗ ತೊಂದರೆ ಆಗೋದಿದ್ರೆ ಅದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ಉಂಟಾ? ಮತ್ತು ಅದು ಅಲ್ಲಿ ಹೇಗೆ ಮಾಡಿದ್ರಿ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದು ಸ್ಮಶಾನಕ್ಕೆ ಕಾದಿರಿಸಿದ ಜಾಗ. ನಮಗೆ ಸ್ಮಶಾನಕ್ಕೆ ಅಲ್ಲಿ 1 ಎಕರೆ ಜಾಗಗಳು ಬೇಕಾದ್ದು, ಅದರಲ್ಲಿ 2 ಎಕರೆ 20 ಸೆನ್ಸ್ ಜಾಗ ಉಂಟು. ಹಾಗಾಗಿ 40 ಸೆನ್ಸ್ ಜಾಗ ಉಂಟು. ಮತ್ತು ಇದು 40 ಸೆನ್ಸ್ ಜಾಗ ಮಾತ್ರ ಅವರಿಗೆ ಕೊಟ್ಟಿರುವಂಥದ್ದು. ಅದಕ್ಕೆ ಒಂದು ಬೌಂಡ್ರಿ ಆಗ್ತದೆ, ಆ ಬೌಂಡ್ರಿ ಆಚೆ ಮಾತ್ರ. ಮತ್ತು ಎಲ್ಲಿ ಸಹ ಹೊರಗೆ ಏನು ಸ್ಮೆಲ್ ಹೋಗೋದಿಲ್ಲ, ಮತ್ತು ನೀರು ವೇಸ್ಟುಗಳು ಹೋಗುವಂಥದ್ದು. ಅದರ ನೀರನ್ನು ಬೇಕಿದ್ರೆ ಕೃಷಿಗೆ ಉಪಯೋಗ ಮಾಡ್ಬೋದು. ಹಾಗಾಗಿ ಇದರಲ್ಲಿ ಯಾವುದೇ ಜನರಿಗೆ ಗೊಂದಲ ಇಲ್ಲದ ರೀತಿಯಲ್ಲಿ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ ಮಾಡ್ತದೆ. ಅದಕ್ಕಾಗಿ ಆ ಸಿಬ್ಬಂದಿಗಳನ್ನು ನೇಮಕ ಮಾಡಲಿಕ್ಕೂ ಕೂಡ ಅವಕಾಶ ಇತ್ತು, ಗ್ರಾಮದ ಸಿಬ್ಬಂದಿಗಳೇ ಇರುವಂಥದ್ದು ಅದಕ್ಕೆ. ಹಾಗಾಗಿ ಅದರಲ್ಲಿ ಏನೂ ತೊಂದರೆ ಇಲ್ಲದೆ ಆಗ್ತದೆ. ಜೊತೆಯಲ್ಲಿ ನಾವು ಅಧ್ಯಕ್ಷರ ಭಾಷಣ ಮಾಡ್ತಾರೆ. ನಾನು ಹೇಳುವಂಥದ್ದು ಕೊಳತಿಗೆ ಗ್ರಾಮದ ನಮ್ಮ 5 ವರ್ಷಗಳ ಆಡಳಿತಾವಧಿಯನ್ನು ನಾವು ಉಲ್ಲೇಖ ಮಾಡೋದಿದ್ರೆ ಕೊಳತಿಗೆ ಗ್ರಾಮಕ್ಕೆ ಅತ್ಯಂತ ಹೆಚ್ಚು ಅನುದಾನಗಳನ್ನು ತರುವಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ. ಜೊತೆಯಲ್ಲಿ ಕೊಳತಿಗೆ ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರಿಗೆ ಪಂಚಾಯತ್ ಸದಸ್ಯರು ಅವರವರ ವಾರ್ಡಿನಲ್ಲಿ ಎಲ್ಲ ರೀತಿಯ ಅನುದಾನಗಳನ್ನು ಬಳಸಿಕೊಳ್ಳಲಿಕ್ಕೆ ಪ್ರತಿಯೊಬ್ಬನಿಗೆ 3 ರಿಂದ 5 ಲಕ್ಷ ರೂಪಾಯಿ, ಒಮ್ಮೆ ಹೆಚ್ಚು ಕಮ್ಮಿ ಬಂದರೂ ಕೂಡ 3 ರಿಂದ 4 ಲಕ್ಷ 5 ಲಕ್ಷ ರೂಪಾಯಿ ದುಡ್ಡನ್ನು ಪ್ರತಿ ವಾರ್ಡಿಗೆ ಕೊಡುವಂಥ ಕೆಲಸ ಆಗಿದೆ ಇಲ್ಲಿ. ಮತ್ತು ನಮಗೆ ಇಲ್ಲಿ ನಾವು ನೋಡುವಂಥದ್ದು ಕಾರ್ಮಿಕ ವರ್ಗ. ಇವತ್ತು ಕಾರ್ಮಿಕ ವರ್ಗಕ್ಕೆ ಒಂದು ದೊಡ್ಡ ಅವಕಾಶಗಳು ಬಂದಿದೆ ಅಂತ ಹೇಳಿದರೆ ಪುತ್ತೂರಲ್ಲಿ ಒಂದು ದೊಡ್ಡ ಶಾಲೆ ಆಗುವಂಥದ್ದು ನಿನ್ನೆ ಹಸ್ತಾಂತರ ಆಯಿತು. ಶಾಸಕರ ಮೂಲಕ ಹಸ್ತಾಂತರ ಆಗಿದೆ, ನಿನ್ನೆ ಜಾಗ ಹಸ್ತಾಂತರ ಆಗಿದೆ. ಕುರಿಯಾದಲ್ಲಿ ಒಂದು ದೊಡ್ಡ ಶಾಲೆ ಆಗ್ತದೆ. ಇದರಲ್ಲಿ ಏನು ಬೆನಿಫಿಟ್ ಅಂತ ಹೇಳುವಂಥದ್ದು, ಪ್ರತಿ ಒಬ್ಬ ಕಾರ್ಮಿಕರ ಶ್ರಮಿಕ ಕಾರ್ಡನ್ನು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಈಗಾಗಲೇ ಇನ್ನೊಂದು ಸಮಿತಿಗಳಾಗ್ತದೆ, ಸಂಘಗಳನ್ನು ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಆ ಸಂಘದಲ್ಲಿ ಇದ್ದವನಿಗೆ ಅವನ ಮಗುವಿಗೆ ಪೂರ್ತಿ ಎಜುಕೇಷನ್ ಫ್ರೀ ಆಗುವಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡು ಇದಕ್ಕೆ ಸೇರುವಂಥ ಕೆಲಸ ಮಾಡಬೇಕು. ಇದರ ಪ್ರಯೋಜನವನ್ನು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಲಾಭ ಆಗಬೇಕು ಅಂತ ಹೇಳುವಂಥದ್ದು. ಯಾರು ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ಅದಕ್ಕೆ ಸೇರಿಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ನಾವು ಕೊಳತಿಗೆ ಗ್ರಾಮದಲ್ಲಿ ಬಹಳಷ್ಟು ಅನುದಾನಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದೇವೆ, ಸರ್ಕಾರದ ಹಂತದಲ್ಲಿ ಇದೆ. ನಮಗೆ ಬಹಳ ದೊಡ್ಡ ಸಮಸ್ಯೆ ಇರುವಂಥದ್ದು ಒಂದು ನಮ್ಮ ಷಣ್ಮುಖದೇವ ಅಲ್ಲಿಂದ ಅಮಳದವರೆಗೆ. ಅದಕ್ಕೆ ಈಗಾಗಲೇ 3 ಕೋಟಿ ರೂಪಾಯಿಗಳ ದುಡ್ಡುಗಳನ್ನು ಇಡುವಂಥದ್ದು ಆಗಿದೆ. ಅದರಲ್ಲಿ ಮುರಳಿಯಣ್ಣನ ಅಲ್ಲಿ ಇರುವಂಥ ಜಾಗದಲ್ಲಿ ಮುರಳಿಯಣ್ಣ ಹತ್ರ ಅವರು ಮಾತಾಡಿದೆ. ಅಂದರೆ ಅಲ್ಲಿ ಅಲ್ಲ, ಇಲ್ಲಿಂದ ಕೆಮ್ಮರ ಮುರಳಿಯನ್ನ ಮನೆ ಹತ್ರ ಅಲ್ಲಿ ಸುಮಾರು ಅಂಕುಡೊಂಕು ಇರುವಂಥದ್ದು ರಸ್ತೆ. ಇದನ್ನು ಸ್ಟ್ರೈಟ್ ಮಾಡಲಿಕ್ಕೆ ಮುರಳಿಯನ್ನ ಮೇಲೆಯಿಂದ ಸ್ವಲ್ಪ ಅವರ ಜಾಗ ಹೋಗ್ತದೆ ಅಲ್ಲಿ ಒಳಗೆ. ನಾನು ಹೋಗೋದಿದ್ರೆ ಟಯರ್ ಅಂತ ಹೇಳಿದ್ದಾರೆ ಅವರಿಗೇನೋ ಬೆನಿಫಿಟ್ ಸಿಗುವಂಥದ್ದು ಸಿಗ್ತದೆ. ಅದರ ಒಳಗಿಂದ ಮಾಡಿದರೆ ಸ್ಟ್ರೈಟ್ ಆದ ಕೂಡಲೇ ಅಲ್ಲಿ ಎಲ್ಲ ಟರ್ನುಗಳು ಹೋಗ್ತದೆ, ಸುಮಾರು ಲಾಭ ಆಗ್ತದೆ. ಆದರೆ ಒಂದು ಸೈಡಿಗೆ ಅಲ್ಲಿ ತಡೆಗೋಡೆ ಮಾಡಬೇಕಾದಂಥದ್ದು. ಇದನ್ನು ಕೂಡ ಮಾಡಲಿಕ್ಕೆ ಇಂಜಿನಿಯರಿಂಗ್ ಪ್ಲ್ಯಾನ್ ಮಾಡುವಂಥದ್ದು ಎಲ್ಲವೂ ಸಹ ಆಗಿದೆ. ಅದು ನಮಗೆ ಸರ್ಕಾರದ ಹಂತದಲ್ಲಿದೆ. ಬಂದ ಕೂಡಲೇ ನಮಗೆ ಆ ಕೆಲಸವನ್ನು ಬರುವ ಮಾರ್ಚ್ ಏಪ್ರಿಲ್ನ ಒಳಗೆ ಅದು ಆಗಬಹುದು ಅಂತ ಹೇಳುವಂಥದ್ದು ಆಗ್ತದೆ. ಮತ್ತು ನಾವು ಜನರ ಆಶಯದಂತೆ ಜನರಿಗೆ ಸೈಟ್ ಕೊಡುವಂಥದ್ದನ್ನು ನಮ್ಮ ದೊಡ್ಡ ಕನಸು, ನಮ್ಮ ದೊಡ್ಡ ಶಾಸಕರ ಒಂದು ಒತ್ತಡದ ಮೂಲಕ ಅದನ್ನು ಭಾಳಷ್ಟು ಒತ್ತಡ ಮಾಡಿರುವಂಥದ್ದು ಶಾಸಕರು. ಸೈಟ್ ಕೊಡುವಂಥದ್ದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ನಮ್ಮಲ್ಲಿ 150ಕ್ಕಿಂತಲೂ ಹೆಚ್ಚು CRC ಕಾಲೋನಿಯವರು ಇದ್ದಾರೆ. ಮತ್ತು SC ಮತ್ತು STಗಳಲ್ಲಿ ಅದರಲ್ಲಿ ಸ್ವಲ್ಪ ಜನ ಇರುವಂಥದ್ದು. ಯಾಕಂದರೆ 94C ಸಿಕ್ಕಿದ ಕಾರಣಕ್ಕಾಗಿ ಬಹುತೇಕ ಜನರಿಗೆ ಸೈಟ್ ಆಗಿದೆ. 94Cಯಲ್ಲಿ ಆಗಿದೆ. ಒಂದು 250ರಿಂದ 300 94Cಯಲ್ಲಿ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಆಗಿದೆ. ಈಗ CRC ಅವರಲ್ಲಿ ಮತ್ತು SCಗಳಲ್ಲಿ STಗಳಲ್ಲಿ ಅದರಲ್ಲಿ ಒಂದು 10% ಜನ ಇದ್ದಾರೆ. ಇವರಿಗೆ ಜಾಗ ಕೊಡುವಂಥ ಕೆಲಸ ಆಗಬೇಕು. ಈಗಾಗಲೇ ನಾವು 37 ಜನರನ್ನು ಆಯ್ಕೆ ಮಾಡುವ ಮೂಲಕ ಸಿದ್ದಮೂಲೆಯಲ್ಲಿ 1 ಎಕರೆ 40 ಸೆನ್ಸ್ ಜಾಗವನ್ನು ಸಮತಟ್ಟು ಮಾಡುವಂಥ ಕೆಲಸ ಆಗಿದೆ. ಅದರಲ್ಲಿ ಸೈಟ್ ಕೊಡುವಂಥದ್ದು, ಅದಕ್ಕೆ ಲೇಔಟು ಸ್ಕೆಚ್ ಆಗಿದೆ. ಇನ್ನು ಸರ್ಕಾರಕ್ಕೆ ಅದನ್ನು ಕಳಿಸುವಂಥ ಕೆಲಸ ಆಗಿದೆ. ಅವರಿಗೆ ಹಕ್ಕುಪತ್ರಗಳು ಬರಲಿಕ್ಕೆ ಬಾಕಿ ಇದೆ. ಅಲ್ಲಿ ಮಣಿಕಾರದಲ್ಲಿ ಒಂದು 11 ಸೈಟುಗಳನ್ನು ಮಾಡುವಂಥದ್ದಾಗಿದೆ. ಮೊಗಪ್ಪೆಯಲ್ಲಿ 7 ಸೈಟುಗಳನ್ನು ಕೊಡುವಂಥ ಒಂದು ಜಾಗ ಆಗಿದೆ. ಅಲ್ಲಿ ಇಷ್ಟು ಜಾಗಗಳನ್ನು ಕಾದಿರಿಸಿ ಆಗಿದೆ. ಮತ್ತು ನಮ್ಮ ಕೊಳತಿಗೆ ಗ್ರಾಮದ ಸಿದ್ದಮೂಲೆಯಲ್ಲಿ ಇನ್ನು 5 ಎಕರೆ ಜಾಗ ಇದೆ.
ಆ 5 ಎಕರೆ ಜಾಗವನ್ನು ನಮಗೆ ಸೈಟ್ ಕೊಡಬೇಕು ಅಂತ ಹೇಳುವಂಥ ಪ್ರಸ್ತಾವನೆಯನ್ನು ಕಲಿಸಿ ಆಗಿದೆ. ಅದರ ಜೊತೆಯಲ್ಲಿ ನಾವೀಗ ಮಡಿಕಾರದಲ್ಲಿ ಮಾಡಿರುವಂಥದ್ದು 4.5 ಎಕರೆ ಜಾಗ. ಒಂದಷ್ಟು ಜಂಜಾಟಗಳು ಇದೆ ಅದರಲ್ಲಿ, ಆದರೂ ಕೂಡ ಅದು ನಮಗೆ ಆಗ್ಬೋದು ಅಂತ ಕಾಣ್ತದೆ. ಯಾಕಂದರೆ ರಸ್ತೆ ಬದಿ ಇರುವಂಥ ಜಾಗ, ಅದು ಒಳ್ಳೆ ಜಾಗ, ಅದು ನಮ್ಮ ಇರುವಂಥದ್ರಲ್ಲಿ ಒಳ್ಳೆ ಹೈವೇ ಸೈಡಲ್ಲಿ ಸಿಗುವಂಥ ಒಳ್ಳೆ ಜಾಗ. ಆ ಜಾಗಗಳು ಆದರೆ ಅಲ್ಲಿ ನಮಗೆ ಭಾಳಷ್ಟು ಸೈಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಸೈಟ್ಗಳನ್ನು ಕೊಟ್ಟರೆ ನಮ್ಮ ಕೊಳ್ತಿಗೆ ಗ್ರಾಮದ ಇಡೀ ಗ್ರಾಮದ ಜನರಿಗೆ ಎಲ್ಲಿ ಸಹ ನಿವೇಶನ ಇಲ್ಲ ಅಂತ ಆಗೋದಿಲ್ಲ. ಯಾರಿಗೆ ಬೇಕಿದ್ರೆ ಅವರಿಗೆ ನಿವೇಶನ ಕೊಡಲಿಕ್ಕೆ ಆಗ್ತದೆ. CRC ಅವರಲ್ಲಿ ಒಂದಷ್ಟು ಜನಕ್ಕೆ APL ಕಾರ್ಡ್ ಇರುವಂಥದ್ದು, APL ಕಾರ್ಡಿನವರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು. ಅದನ್ನೀಗ ಒಂದಷ್ಟು ಶಾಸಕರು ನಮ್ಮ ಹತ್ರ ಮಾತಾಡಿದ್ದಾರೆ. ಏನು ಅಂತ ಹೇಳಿದರೆ ಅವರಿಗೆ ಏನು ಇನ್ಕಮ್ ಆಧಾರದಲ್ಲಿ ಕೊಡಬೇಕು ಅಂತ ಹೇಳೋದು. ಅದನ್ನು ಸರ್ಕಾರ ಒಪ್ಪಲಿಲ್ಲ. ಮೊನ್ನೆ ನಿಗಮದಲ್ಲಿ ಕೂಡ ಹೋಗಿ ಮಾತಾಡಿದ್ದಾರೆ. ಹಾಗಾಗಿ ಅವರಿಗೆ BPL ಕಾರ್ಡನ್ನು ಮಾಡಿಸುವಂಥದ್ದು, ಈಗ ಕಾರ್ಡಿನ ಸೈಟ್ ಓಪನ್ ಆದ ಕೂಡಲೇ BPL ಕಾರ್ಡನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ವಿಎಗಳಿಗೆ ಅವರೇ ಇದು ಕೊಡ್ತಾರೆ. ಯಾಕಂತ ಹೇಳಿದರೆ ತಹಸೀಲ್ದಾರರ ಮೂಲಕ CRCಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರಿಗೆ ಪೂರ್ತಿ BPL ಕಾರ್ಡ್ಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಮತ್ತು ಇತರ ಜನ ಏನು BPL ಕಾರ್ಡಿಗೆ ಅರ್ಹರಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ BPL ಕಾರ್ಡ್ ಕೊಡಬೇಕು ಅಂತ ಹೇಳುವಂಥದ್ದು ಶಾಸಕರ ಒತ್ತಾಯ ಇದೆ. ಅದನ್ನು ನಾವೀಗ ಮಾಡಲಿಕ್ಕೆ, ಅದು ಸೈಟ್ ಓಪನ್ ಆಗಬೇಕು, ಅದನ್ನು ಮಾಡುವಂಥ ಕೆಲಸ ಆಗ್ತದೆ. ಇಲ್ಲಿ ಈಗಾಗಲೇ 1-2 ಕಡೆ ಮಸೀದಿಯ ಬಳಿಯಲ್ಲಿ ನಮಗೆ ರಸ್ತೆ ಭಾಳಷ್ಟು ಹಾಳಾಗಿತ್ತು, ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಾಗಿತ್ತು. ಅಲ್ಲಿಗೆ 11,80,000 ರೂಪಾಯಿ ಅನುದಾನದಲ್ಲಿ ಕಾಂಕ್ರೀಟೀಕರಣ ಮಾಡ್ತಾ ಇದ್ದಾರೆ. ಓಪನ್ ಆಗಲಿಲ್ಲ, ಅದು ಓಪನ್ ಆಗಬೇಕಷ್ಟೇ. ಮತ್ತು ಬೈಲೋಡಿಯಲ್ಲಿ 15 ಲಕ್ಷ ರೂಪಾಯಿಯ ಕಾಮಗಾರಿಯನ್ನು ಮಾಡುವಂಥ ಕೆಲಸ ಆಗಿದೆ. ಅದರ ಜೊತೆಯಲ್ಲಿ ಪೆರ್ಲಂಪಾಡಿಯಿಂದ ಕಣಿಯಾರಿಗೆ 3.6 ಕಿಲೋಮೀಟರ್ ಅದು ಕೇಂದ್ರ ನಬಾರ್ಡ್ ಯೋಜನೆಯನ್ನು ಮಾಡುವಂಥದ್ದು. ಈ ನಬಾರ್ಡ್ ಯೋಜನೆಗೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಆಗಿದೆ. ಏನು ಅವರ ತಂಡಗಳು ಬರುವಂಥದ್ದು, ಅವರಿಗೆ ಮಾಹಿತಿ ಕೊಡುವಂಥದ್ದು, ಫಾರೆಸ್ಟ್ ಇಲಾಖೆಯಿಂದ ಅವರಿಗೊಂದು NOCಯನ್ನು ಕೊಡುವಂಥ ಕೆಲಸ ಆಗಬೇಕು. ಆ NOCಯನ್ನು ಕೊಟ್ಟರೆ 3.6 ಕಿಲೋಮೀಟರ್ ರಸ್ತೆ ಒಂದೇ ಸಲ ಆಗುವಂಥದ್ದು, ಕಾಂಕ್ರೀಟೀಕರಣ ಮತ್ತು ರಸ್ತೆ ಮೂರಿ ಅದೆಲ್ಲವೂ ಆಗುವಂಥದ್ದು 3.6 ಕಿಲೋಮೀಟರ್. ಅದು ಕಣಿಯಾರಿನ CRC ಕಾಲೋನಿಯಿಂದ ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಒಂದು ಕಾಂಕ್ರೀಟ್ ಇದೆ, ಅಲ್ಲಿಯವರೆಗೆ ಟಚ್ ಆಗ್ತದೆ. ಅದು ಕಂಪ್ಲೀಟ್ ಆಚೆ ಹೋಗ್ತದೆ ಅಂತಲ್ಲ, ಆ ನಂತರ ಅಲ್ಲಿ ಸ್ವಲ್ಪ ಬಾಕಿ ಇರ್ತದೆ ಅಂತ ಕಾಣ್ತದೆ. ಅಲ್ಲಿಯವರೆಗೆ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದೆ. ಮತ್ತು ತಡೆಗೋಡೆಗಳು 1,25,00,000 ರೂಪಾಯಿ ಕೊಳ್ತಿಗೆ ಗ್ರಾಮಕ್ಕೆ ತಡೆಗೋಡೆಗೆ ನಮಗೆ ಬಂದಿರುವಂಥದ್ದು. ಮತ್ತು ಶಾಲೆಗೆ 1 ಕೋಟಿ ರೂ ಅನುದಾನ ಬೇಕು ಅಂತ ಹೇಳುವಂಥದ್ದನ್ನು ಈಗ ಸರ್ಕಾರದ ಮುಂದಿಟ್ಟಿದೆ. ಅದು ಇಲಾಖೆಯಿಂದ ಪಾಸಾಗುವಂಥ ಹಂತದಲ್ಲಿದೆ. ಶಾಲೆಗೆ 1 ಕೋಟಿ ರೂಪಾಯಿಗಳ ದುಡ್ಡುಗಳು ಬರುವಂಥದ್ದು. ಅದರ ಜೊತೆಯಲ್ಲಿ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಒಂದಷ್ಟು ಅನುದಾನಗಳು 2 ಬಿಲ್ಡಿಂಗ್ಗಳನ್ನು ಕೇಳಿದೆ. ಒಂದು ಪೆರ್ಲಂಪಾಡಿಯಲ್ಲಿ ಮತ್ತು ಒಂದು ಮಗಪ್ಪೆಯಲ್ಲಿ 2 ಬಿಲ್ಡಿಂಗುಗಳು ಆಗುವಂಥದ್ದು. ಸ್ಟ್ರೀಟ್ ಲೈಟ್ಗಳನ್ನು ನಮ್ಮ ಗ್ರಾಮ ಪಂಚಾಯತ್ಗಳು ಏನು ಮಾಡಿದೆ ಅಂದರೆ ಲೈಟ್ಗಳನ್ನು ಅಲ್ಲಲ್ಲಿ ಹಾಕಿದರೂ ಕೂಡ ಅದನ್ನು ಉರಿತಾನೇ ಇರ್ತದೆ, 24 ಗಂಟೆ ಉರಿತಾನೇ ಇರ್ತದೆ. ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಈಗ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಆಟೋಮೆಟಿಕ್ ಸ್ವಿಚ್ ಹಾಕುವಂಥ ಕೆಲಸ ಆಗಬೇಕು. ಇದನ್ನೆಲ್ಲ ಮಾಡಿಕೊಂಡು ಜನ ಒಂದಷ್ಟು ಸಹಕಾರ ಕೊಟ್ಟರೆ ನಮಗೆ ಪೂರ್ತಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗ್ತದೆ. ಪೆರ್ಲಂಪಾಡಿ ಪೇಟೆಯಾದ ಕಾರಣಕ್ಕೆ ನಾವು ಪೇಟೆಯಲ್ಲಿ ದೊಡ್ಡ ಲೈಟನ್ನು ಹಾಕಿದ್ದೇವೆ. ಅದು ಪ್ರಾಯೋಗಿಕವಾಗಿ ನೋಡಿದ್ದೇವೆ ನಾವು ಈಗ. ಇನ್ನೂ ಮತ್ತೆ ಒಂದು ಎಂಥ ಸೋಲಾರ್ ಲೈಟ್, ಈಗಾಗಲೇ ನಾವು ಸೋಲಾರ್ ಲೈಟನ್ನು, ಇಂಥ ಲೈಟನ್ನು 300 ವ್ಯಾಟ್ಸ್ ಇರುವಂಥ ಲೈಟ್ಗಳನ್ನು ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಅದನ್ನು ಟ್ರಯಲ್ ನೋಡಲಿಕ್ಕೆ ಬೇಕಾಗಿ ಎಲ್ಲೆಲ್ಲಿ ಲೈನ್ಗಳಿಲ್ವೋ ಅಲ್ಲಿಗೆ ಸೋಲಾರ್ ಲೈಟನ್ನು ಅಳವಡಿಕೆ ಮಾಡುವಂಥದ್ದು. ಆ ಸೋಲಾರ್ ಲೈಟ್ 2 ವರ್ಷ ಗ್ಯಾರಂಟಿ ಇದೆ ಅದಕ್ಕೆ. ಹಾಗಾಗಿ ಆ 2 ವರ್ಷದ ನಂತರ ಅದನ್ನು ರಿಪೇರಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಏನು ಅಂತ ನೋಡಿಕೊಂಡು ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಗ್ರಾಮದ ಪರಿಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕುಡಿಯುವ ನೀರಿನ ಯೋಜನೆ ಎಲ್ಲ 18 ಸ್ಥಾವರಗಳಿಗೆ ನಮಗೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವೊಂದು ಸ್ಥಾವರದ ಸಮಿತಿಗಳು ಏನು ಮಾಡಿದೆ ಅಂದರೆ ಅಲ್ಲಿ ಸರಿಯಾದ ಕೆಲಸವನ್ನು ಮಾಡದೆ ಅವರವರ ಒಳಗೆ ಜಗಳ ಮಾಡಿಕೊಂಡು ನೀರು ಬಿಡದೆ ಇರುವಂಥದ್ದು, ಮತ್ತು ಲೈನ್ ಕಟ್ಟಿಂಗಿಗೆ ಹೋಗದೇ ಇರುವಂಥದ್ದು. ಅದರ ಜೊತೆಯಲ್ಲಿ ಬಿಲ್ಲು ಕಟ್ಟೋದಿಲ್ಲ. ಯಾಕೆ ಬಿಲ್ಲು ಕಟ್ಟೋದಿಲ್ಲ ಅಂದರೆ ಹೆಂಗೆ ಕೋಡೆ ನೀರು ಬತ್ತಜ್ಜಿ ಅಂತ ಹೇಳ್ತಾರೆ. ನಾನು ಹೇಳೋದು 1 ದಿನ 2 ದಿನ ನೀರು ಬರದೇ ಇದ್ದರೆ 1 ತಿಂಗಳ ನೀರನ್ನು ದುಡ್ಡನ್ನು ಕಟ್ಟದೇ ಇರುವಂಥದ್ದು ಅಭಿವೃದ್ಧಿಗೆ ಅದು ಪೂರಕ ಅಲ್ಲ. ಮತ್ತೆ 15 ದಿವಸ ನೀರು ನಿಲ್ತದೆ ಅವರಿಗೆ, ಮತ್ತೆ 1 ತಿಂಗಳು ನೀರು ನಿಲ್ತದೆ. ಪಂಪ್ ರಿಪೇರಿಗೆ ಹೋಗುವಾಗ ಅವರಿಗೆ ರಿಪೇರಿ ಮಾಡಲಿಕ್ಕೆ ಅಲ್ಲಿ ದುಡ್ಡಿಲ್ಲ, ಆ ಸಮಿತಿಯಲ್ಲಿ ದುಡ್ಡಿಲ್ಲ.
ಹಾಗಾಗಿ ಅವರಿಗೆ ತೊಂದರೆ ಆಗ್ತದೆ. ಆ ಸಮಿತಿಯವರು ಸಂಪೂರ್ಣ ಜವಾಬ್ದಾರಿ ತಗೊಂಡ್ರೆ ಅವರಿಗೆ ಏನು ತೊಂದರೆ ಇಲ್ಲ. ಆದರೆ ಕರೆಂಟ್ ಬಿಲ್ಗಳನ್ನೆಲ್ಲ ಗ್ರಾಮ ಪಂಚಾಯತ್ ಕಟ್ತದೆ. ನೀರಿನ ಬಿಲ್ ಮತ್ತು ಅದರ ಲೈಟಿನ ಚಾರ್ಜು ವರ್ಷಕ್ಕೆ ನಮಗೆ ಹೆಚ್ಚು ಕಮ್ಮಿ 17 ಲಕ್ಷ ರೂಪಾಯಿ, 15ರಿಂದ 17 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಬರುವ ದುಡ್ಡು ನಮಗೆ ಕಟ್ಟಾಗಿಯೇ ಹೋಗ್ತದೆ. ಅದಕ್ಕೆ ನಮಗೆ ಪ್ರಯೋಜನ ಮಾಡಲಿಕ್ಕೆ ಸಿಗುವುದಿಲ್ಲ. ಅದನ್ನು ಕಟ್ಟಾಗುವಂಥ ವ್ಯವಸ್ಥೆ ಉಂಟಲ್ಲಿ. ಹಾಗಾಗಿ ನಾವು ಇದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಸ್ಟ್ರೀಟ್ ಲೈಟನ್ನು ಅಲ್ಲಿ ಎಲ್ಲಿ ಉರಿತದೆಯೋ ಅಲ್ಲಿ ಬೆಳಿಗ್ಗೆ ಆಗುವಾಗ ಅದನ್ನು ಆಫ್ ಮಾಡುವಂಥದ್ದು, ಮತ್ತು ಯಾರು ನೀರು ಕುಡಿತಾರ ಅವರು ಸರಿಯಾಗಿ ಬಿಲ್ಲು ಕಟ್ಟುವಂಥದ್ದನ್ನು ಮಾಡಿದರೆ ಒಂದಷ್ಟು ಅಭಿವೃದ್ಧಿಗಳನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತದೆ. 1-2 ಕಡೆ ಮೋರಿಗಳನ್ನು ಹಾಕ್ಕೊಂಡು ಒಂದು ಚರಂಡಿಗಳನ್ನು ಮಾಡುವಂಥ ತುರ್ತು ಕಾಮಗಾರಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದಷ್ಟು SC STಗಳಿಗೆ ಒಂದು ಕೆಲಸ ಮಾಡುವಂಥದ್ದನ್ನು ನಾವು ಇಲ್ಲಿ ಮಾಡುವಂಥದ್ದು. ಇಲ್ಲಿ ನಮ್ಮ ಯೋಜನೆಯಲ್ಲಿ ಬರುವಂಥದ್ದು ಅವರಿಗೆ ಕಾಲೋನಿಯ ಅಭಿವೃದ್ಧಿಗಳಲ್ಲಿ ಮತ್ತು ಶೌಚಾಲಯಗಳನ್ನು ಇವತ್ತು ಪರಿಪೂರ್ಣವಾಗಿ ಎಲ್ರಿಗೂ ಶೌಚಾಲಯ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಶೌಚಾಲಯಗಳನ್ನು ಮಾಡುವಂಥದ್ದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಲವಾರು ಶೌಚಾಲಯಗಳನ್ನು ಕೊಡುವಂಥ ಕೆಲಸ ಆಗಿದೆ. ಅದರ ಜೊತೆಯಲ್ಲಿ ನಮಗೆ ಸೋಪಿಟ್ಟುಗಳನ್ನು ರಚನೆ ಮಾಡುವಂಥದ್ದು. ಪ್ರತಿಯೊಬ್ಬರು ಕೂಡ ಸೋಪಿಟ್ಟುಗಳನ್ನು ಮಾಡಿಕೊಳ್ಳಿ ಅಂತೇಳಿ ನಮ್ಮ ಕಳಕಳಿಯ ವಿನಂತಿ. ಯಾಕಂತೇಳಿದರೆ CRC ಕಾಲೋನಿಯಲ್ಲಿ ನೀವು ಬಂದು ಬೇಕಿದ್ರೆ ಪೆರ್ಲಂಪಾಡಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಿರುವಂಥದ್ದು. ಅಲ್ಲಿ ಅವರ ಮನೆಯ ನೀರು ಕಂಪ್ಲೀಟಾಗಿ ಆ ಗುಂಡಿಗೆ ಬಂದು ಅಲ್ಲಿ ನೀರು ಇಂಗುವಂಥ ಕೆಲಸ ಆಗ್ತದೆ. ಎಲ್ಲಿ ಸಹ ಕೆಸರಾಗುವುದಿಲ್ಲ. ಎಲ್ಲ ಮನೆಗಳ ಹಿಂದೆ ಹೋಗಿ ನೋಡಿ, ಅಲ್ಲಿ ಕೆಸರು ಇರ್ತದೆ. ಯಾಕೆ ಕೆಸರು ಅಂದರೆ ಅವರು ಮನೆಯಲ್ಲಿ ಉಪಯೋಗಿಸಿದ ಪಾತ್ರ ತೊಳೆದ ನೀರು ಅದು ಎಲ್ಲಿ ಹೋಗಿ ನಿಂತು ಅಲ್ಲಿ ಸೊಳ್ಳೆಗಳಾಗುವಂಥದ್ದು, ಅದರಿಂದ ಆರೋಗ್ಯಕ್ಕೆ ಪೆಟ್ಟಾಗುವಂಥದ್ದು ಇದೆಲ್ಲವೂ ಆಗ್ತದೆ. ಅದನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಇದೊಂದು ದೊಡ್ಡ ಯೋಜನೆ, ಒಳ್ಳೆಯ ಯೋಜನೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಎಲ್ಲರೂ ಅಂತ ಹೇಳುವಂಥದ್ದು. ಅದರ ಜೊತೆಯಲ್ಲಿ ಕಸ ವಿಲೇವಾರಿ ಬಹಳ ದೊಡ್ಡ ಗ್ರಾಮದ ಸಮಸ್ಯೆ ಅಂತ ಹೇಳಿದರೆ ಕಸ ವಿಲೇವಾರಿ. ಕಸ ವಿಲೇವಾರಿಗಾಗಿ ನಾವು ಸಂಜೀವಿನಿ ಒಕ್ಕೂಟದ ಮೂಲಕ ಇವತ್ತು ಸಮಗ್ರವಾಗಿ ಅದನ್ನು ಕೆಲಸ ಮಾಡುವಂಥದ್ದಾಗಿದೆ. ನಾವು ತಾಲೂಕಿನಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನಮ್ಮ ಸಂಜೀವಿನಿ ಒಕ್ಕೂಟ ಮತ್ತು ನಮ್ಮ ಸಂಜೀವಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ರೂಪ ಮತ್ತು ಇಬ್ಬರು ಕೆಲಸ ಮಾಡ್ತಕ್ಕಂಥವರು ತಾಲೂಕಿನಲ್ಲಿ 3ನೇ ಸ್ಥಾನದಲ್ಲಿ ಬರಬೇಕಿದ್ರೆ ಅವರ ಶ್ರಮ ಭಾಳಷ್ಟಿದೆ. ಅವರಿಗೆ ಸಹಾಯ ಮಾಡಿ ಬಾಕಿ ಎದ್ದವರು ಅಂತ ಹೇಳುವಂಥದ್ದು. ಅವರು ಪ್ರತಿ ವಾರದ ಯಾವ ದಿನ ಬರ್ತವೆ ಅಂತ ಹೇಳುವಂಥದ್ದನ್ನು ಕೊಡ್ತಾರೆ. ಆ ದಿನ ಅಲ್ಲಿಗೆ ಬಂದಾಗ ಒಂದಷ್ಟು ಸಹಕಾರ ಅವರಿಗೂ ಕೊಡಿ. ಎಲ್ಲವೂ ಸಹ ನಾನು 30 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ ಮಾತ್ರಕ್ಕೆ ಅದು ಸರಿಯಾಗುವುದಿಲ್ಲ. ಅವರಿಗೆ ಸಹಕಾರ ಕೊಡಿ. ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು. ಒಟ್ಟಿಗೆ ಸೇರಿ ಅದನ್ನು ಅಭಿವೃದ್ಧಿಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಮಹಿಳಾ ಸಬಲೀಕರಣ ಯೋಜನೆ ಅಂತ ಹೇಳುವಂಥದ್ದು, ಮಹಿಳೆಯರಿಗೆ ಅವರ ಕೈಯಲ್ಲಿ ದುಡ್ಡಿರಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ 2,000 ರೂಪಾಯಿಯನ್ನು ಹಾಕುವಂಥದ್ದನ್ನು ಮಾಡಿದೆ. ಬಸ್ಸಲ್ಲಿ ಫ್ರೀಯಾಗಿ ಕೊಡುವಂಥದ್ದನ್ನು ಮಾಡಿದೆ. ಅದರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶವಾದ ನಮ್ಮಲ್ಲಿ ನಾವು ವಿಜಯ ಬ್ಯಾಂಕ್ ಪ್ರಾಯೋಜಿತವಾಗಿ ನಮ್ಮಲ್ಲಿ ಒಂದು 40 ಜನರಿಗೆ ಟೈಲರಿಂಗ್ ತರಬೇತಿಯನ್ನು ಕೊಡುವಂಥ ಕೆಲಸ ಆಗಿದೆ. ಇನ್ನೂ ಯಾರಾದರೂ ಬೇಕು ಅಂತ ಇದ್ದರೆ ಅವರಿಗೆ ಕೊಡುವಂಥ ಅವಕಾಶಗಳು ಕೂಡ ಇದೆ. ವಿಜಯ ಗ್ರಾಮೀಣ ಪ್ರತಿಷ್ಠಾನದವರು ನಮಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಅದರಲ್ಲಿ ನಮಗೆ ನಮ್ಮ CA ಬ್ಯಾಂಕ್ 2 ಮಿಷನ್ಗಳನ್ನು ಸಹ ಒದಗಿಸಿಕೊಟ್ಟಿದೆ. ಅವರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಗ್ರಾಮದ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಜನರ ಪಾತ್ರ ಮಹತ್ವದ್ದು ಅಂತ ನಾವು ಹೇಳುವಂಥದ್ದು. ಜನ ಅದನ್ನು ಬೊಟ್ಟು ಮಾಡೋದಕ್ಕಿಂತ ಅದರ ಜೊತೆ ನಾನು ಸೇರಿಕೊಂಡು ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ಕಸ ವಿಲೇವಾರಿಯಲ್ಲಿ ನಮ್ಮ ಕುಂಟಿಗನ ಪ್ರಸಾದ್ರವರು ಅವರು ಏನು ಮಾಡಿದರು ಅಂತ ಹೇಳಿದರೆ, ಅವರಿಗೆ ಯಾರು ಮಾಡದೇ ಇರಲಿ, ಅವರು ಏನು ಮಾಡಿದ್ದಾರೆ, ಆ ಬಸ್ ಸ್ಟ್ಯಾಂಡ್ಗಳನ್ನು ಪ್ರತಿ 2ನೇ ತಾರೀಕಿನ ಹೊತ್ತು ಅದನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಯಾರು ಮಾಡದಿದ್ದರೂ ಅವರು ಬಂದು ಸುಡಿ ಹಿಡ್ಕೊಳ್ಳುವಂಥದ್ದು, ಅದನ್ನು ತೊಳೆಯುವಂಥದ್ದು, ಅದನ್ನು ಮಾಡ್ತಾರೆ. ಬಹುಶಃ ಈ ಪ್ರಜ್ಞೆ ಪ್ರತಿಯೊಬ್ಬನಿಗೆ ಬರಲಿ ಅಂತ ಹೇಳುವಂಥದ್ದು. ನಾವೀಗಾಗಲೇ ರಿಕ್ಷಾ ಸ್ಟ್ಯಾಂಡಿಗೆ ಒಂದು ಶೌಚಾಲಯ ನಿರ್ಮಾಣ ಆಗಬೇಕು ಅಂತ ಅವರ ಬೇಡಿಕೆ ಇತ್ತು. ಅವರಿಗೆ ಅದನ್ನು ಮಾಡಿಸಿಕೊಟ್ಟೆವು. ನಾವು ಆಗಲೇ ಹೇಳಿದೆವು,
ಶೌಚಾಲಯ ನಿರ್ಮಾಣ ಮಾಡಿದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಸಣ್ಣ ಸಂಗತಿ ಅಲ್ಲ, ಸಾರ್ವಜನಿಕ ಜಾಗದಲ್ಲಿ ಮಾಡಿದರೆ ಇದು ಸಮಸ್ಯೆ ಇರ್ತದೆ ಅಂತ ಹೇಳುವಂಥದ್ದು. ಅದನ್ನು ಮಾಡಿ ಅದರಲ್ಲಿ ಒಂದಷ್ಟು ತೊಂದರೆಗಳಾಯಿತು. ಅದನ್ನು ಸ್ವಚ್ಛ ಮಾಡಲಿಕ್ಕೆ ಈಗ ಅದನ್ನು ಮತ್ತೆ ಅವರಿಗೆ ಸ್ವಚ್ಛ ಮಾಡಿ ಇಟ್ಟುಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಜನ ಒಂದಷ್ಟು ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು, ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಾಡಬೇಕು, ಗ್ರಾಮ ಪಂಚಾಯತಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥ ಸಲಹೆಗಳನ್ನು ಕೊಡಬೇಕಾಗಿದೆ. ಆ ಸಲಹೆಯ ಮೂಲಕ ನಾವು ಕೆಲಸ ಮಾಡುವಂಥದ್ದು. ಜನರಿಗೆ ಏನು ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕಾಗಿದೆಯೋ ಅಷ್ಟನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ಮಾಡಿದ್ದಾರೆ. ಆನೆಗಳನ್ನು ಬಂದಂಥ ಸಂದರ್ಭ ಬಹುಶಃ ಪವನ್ರವರು ಇಡೀ ದಿನ ಅವರ ಜೊತೆ ಸುತ್ತಾಡಿ ಅವರ ಜೊತೆ ಇದ್ದುಕೊಂಡು ಅದಕ್ಕೆ ಮೊನ್ನೆ ಸಭೆಗಳನ್ನಾಯಿತು, ನಾವು ಒಂದಷ್ಟು ಖರ್ಚುಗಳನ್ನು ನಾವೇ ಮಾಡಿಕೊಂಡು ಜನರಿಗೆ ತೊಂದರೆ ಆದಾಗ ಜನರ ಬಳಿಗೆ ಹೋಗಿ ಮಾಡುವಂಥದ್ದು. ಒಬ್ಬ ಗ್ರಾಮ ಪಂಚಾಯತಿನ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವ ಗ್ರಾಮದ ಜನರಿಗೆ ಕಷ್ಟ ಅಂತ ಆದಾಗ ಅವರನ್ನು ತಲುಪಿಸಿ ಅವರಿಗೆ ಅವಕಾಶಗಳನ್ನು ಏನಲ್ಲಿ ಆಗಬೇಕು ಅದನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದಿರ್ತದೆ. ಹಾಗಾಗಿ ಅಂಥ ಎಲ್ಲ ಕೆಲಸವನ್ನು ನಾವು ಈ 5 ವರ್ಷದ ಅವಧಿಯಲ್ಲಿ ಮಾಡಿದ್ದೇವೆ. ಮುಂದಿನ 5 ವರ್ಷಗಳ ಕಾಲ ನಮಗೆ ಅವಕಾಶಗಳನ್ನು ಕೊಟ್ಟಾಗ ನಾವು ಇಡೀ ಗ್ರಾಮ ನಮ್ಮ ಇನ್ನೂ ಕಲ್ಪನೆ ಇದೆ, ಇನ್ನೊಂದಷ್ಟು ನಮಗೆ ಕೆಲಸ ಮಾಡಲಿಕ್ಕೆ ಏನು ಅಂತ ಹೇಳಿದ್ರೆ ಶಾಸಕರಿದ್ದಾರೆ, ಸರ್ಕಾರ ಇದೆ. ಆ ಮೂಲಕ ಕೊಳತಿಗೆ ಗ್ರಾಮದ ಪ್ರತಿ ಹಳ್ಳಿಯ ಏನು ರಸ್ತೆಗಳಿದೆ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆ ನಮ್ಮಲ್ಲಿದೆ. ಒಂದಷ್ಟು ರಸ್ತೆಗಳನ್ನು ಈಗಾಗಲೇ ಗುರುತಿಸಿ ಆಗಿದೆ. ಆ ಗುರುತಿಸಿದ ಮೂಲಕ ನಾವು ಈ ವರ್ಷ ಮತ್ತು ಮುಂದಿನ ವರ್ಷಕ್ಕೆ ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡುವಂಥ ಯೋಜನೆ ನಮ್ಮದಿದೆ. ನೀವು ಇಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ನೀವು ಏನು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಾಡಿಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ, ಅದಕ್ಕೆ ಯಾವುದೇ ಚುತ್ತಿ ಬಾರದ ರೀತಿಯಲ್ಲಿ 2.5 ವರ್ಷಗಳ ಕಾಲ ಸಾಮಸುಂದರಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನಾಗವೇಣಿಯವರ ಉಪಾಧ್ಯಕ್ಷತೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಅದರ ಜೊತೆಯಲ್ಲಿ ಅಕ್ಕಮ್ಮವರು ಅಧ್ಯಕ್ಷ ಆಗಿ ನಾನು ಉಪಾಧ್ಯಕ್ಷನಾಗಿ ಎಲ್ಲ ಸದಸ್ಯರು ಕೆಲಸ ಮಾಡಿಕೊಳ್ಳುವಂಥದ್ದು. PDO ಅವರು ನಮಗೆ 10 ವರ್ಷಗಳ ಕಾಲ ಇಲ್ಲಿ PDO ಆಗಿ ಕೆಲಸ ಮಾಡಿದ್ದಾರೆ. ಈ ವರ್ಷ ಅವರ ಸರ್ಕಾರದ ನಿಯಮದ ಪ್ರಕಾರ ಅವರಿಗೆ ಬೇರೆ ಕಡೆ ಹೋಗುವಂಥದ್ದು ಆಗ್ತದೆ. ಅವರನ್ನು ನಾವು ಅಂಥ ಸಂದರ್ಭಗಳು ಬಂದರೆ ಬೀಳ್ಕೊಡುವ ಸಮಾರಂಭಗಳನ್ನು ಮಾಡಿಕೊಂಡು ಒಬ್ಬ 10 ವರ್ಷಗಳ ಕಾಲ ಕೆಲಸ ಮಾಡುವಂಥದ್ದು ದೊಡ್ಡ ಸಾಧನೆ ಅದು. ಅಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳು ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬಹುದು, ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಗ್ರಾಮ ಪಂಚಾಯತಿಗೆ ಎಲ್ಲವೂ ಸಹ ನಾವು ಹೇಳಿದ ಹಾಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದಕ್ಕೊಂದಷ್ಟು ಕಾನೂನುಗಳಿದೆ, ಅದಕ್ಕೊಂದಷ್ಟು ದಾಖಲೆಗಳು ಬೇಕಾಗ್ತದೆ. ಆ ದಾಖಲೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿದೆ. ನಮ್ಮ ಸಿಬ್ಬಂದಿಗಳು ಕೂಡ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆ ರೀತಿ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಕೂಡ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಒಂದಷ್ಟು ಮನೆಗಳನ್ನು ಕೊಡುವಂಥ ಕೆಲಸ ನಮ್ಮ ಗ್ರಾಮದಲ್ಲಿ ಯಾರ್ಯಾರಿಗೆ ಮನೆಗಳಿಲ್ಲೋ ಅವರಿಗೆ ಮನೆ ಕೊಡುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ನಮಗೆ ಒಂದಷ್ಟು ಮನೆಗಳನ್ನು ನೀವು ಎಲ್ಲೆಲ್ಲಿ ಯಾರಿಗೆ ಮನೆ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು ಅದನ್ನು GPS ಫೋಟೋ ಮೂಲಕ ಕಳಿಸಿಕೊಡುವಂಥದ್ದನ್ನು ಕೇಳಿದ್ದಾರೆ. ಅದನ್ನು ಕೂಡ ಕಳಿಸಿಕೊಡುವಂಥದ್ದಾಗಿದೆ. ಇನ್ನೊಂದಷ್ಟು ಜನ ಉಳಿದಿರ್ತಾರೆ ಮನೆ ಬೇಕು ಅಂತ ಹೇಳುವಂಥವ್ರು, ಅವರಿಗೂ ಕೂಡ ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ. ಆ ಮನೆಗಳನ್ನು ಕೊಡುವಂಥದ್ದು ನಮ್ಮ ಗ್ರಾಮದಲ್ಲಿ ಒಬ್ಬ ವಿದ್ಯುತ್ ಇಲ್ಲದ ಒಬ್ಬ ವ್ಯಕ್ತಿ ಇರಬಾರ್ದು, ಶೌಚಾಲಯ ಇಲ್ಲದ ವ್ಯಕ್ತಿ ಇರಬಾರ್ದು, ಕುಡಿಯುವ ನೀರು ಬಹುತೇಕವಾಗಿ ಕುಡಿಯುವ ನೀರು ನಮಗೀಗಾಗಲೇ ಪುತ್ತೂರು ತಾಲೂಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟಿನಲ್ಲಿ 1110 ಕೋಟಿಯಲ್ಲಿ ನಮ್ಮ ಕೊಳತಿಗೆ ಗ್ರಾಮಕ್ಕೆ ಪೈಪನ್ನು ಹಾಕಿದ್ದಾರೆ. ನಮಗೆ ಕೆಲವರಿಗೆ ಕಾಣಬಹುದು ಪೈಪ್ ಹಾಕಿ ನಮಗೆ ರಸ್ತೆ ಹಾಳಾಯಿತು ಅಂತ ಕಾಣಬಹುದು. ಒಂದು ಕಾಲಕ್ಕೆ ನಮ್ಮಲ್ಲಿ ನೀರು ಎಲ್ಲಿಂದೂ ಇಲ್ಲದ ಸಂದರ್ಭದಲ್ಲಿ ನೀರನ್ನು ಸಪ್ಲೈ ಮಾಡುವಂಥ ಸ್ಕೀಮಾಗಿ ಅದು ಇರ್ತದೆ. ಎಲ್ಲ ಕಡೆಯಿಂದಲೂ ಅದಕ್ಕೆ ಒಂದೊಂದು ವ್ಯವಸ್ಥೆಗಳ ಕೊಟ್ಟಿದ್ದಾರೆ. ಈಗ ಸವಣೂರಿಂದ ನೀರು ಉಂಟಂತಾದರೆ ಸವಣೂರಿಂದ ಕೊಡುವಂಥದ್ದು, ಜಾಲ್ಸೂರು ಕೊಡುವಂಥದ್ದು ಮತ್ತು ಬೇರೆ ಹೊಳೆಗಳನ್ನು ಸಂಪರ್ಕ ಇರುವಂಥ ಜಾಗಗಳಿಗೆ ದೊಡ್ಡ ಪೈಪುಗಳನ್ನು ಹಾಕಿ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬನಿಗೂ ಸಲ್ತದೆ. ಮತ್ತು ನಾನು ಇಲ್ಲಿ ನಿಗಮದಿಂದ ಭಾಳಷ್ಟು ನಿಗಮದಲ್ಲಿ ಕೆಲಸ ಕಾರ್ಯಗಳು ದುಡ್ಡುಗಳು ಇರುವಂಥದ್ದು ಜನರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಮಾಹಿತಿಗಳಿರ್ತದೆ ಮತ್ತು ಅದರಿಂದ ಹೋಗೋದು ಯಾರು ಅಂತ ಹೇಳುವಂಥದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾಳಷ್ಟು ಅನುದಾನಗಳು ಇರುವಂಥದ್ದಿದೆ. ಅದಕ್ಕೆ ಅರ್ಜಿಯನ್ನು ಹಾಕಬೇಕು. ಅರ್ಜಿ ಹಾಕಿದ ಕೂಡಲೇ 100 ಜನ ಅರ್ಜಿ ಹಾಕಿದರೆ 100 ಜನಕ್ಕೆ ಸಿಗ್ತದೆ ಅಂತ ಅಲ್ಲ.
ನಾವು ಅರ್ಜಿ ಹಾಕಿದರೆ ಅದರ ಹಿಂದೆ ಸ್ವಲ್ಪ ನಾವು ಇದ್ದರೆ ನಮಗೆ ಅದು ಅಗತ್ಯ ಉಂಟು ಅಂತ ಆದರೆ ಅದನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಾಗ್ತದೆ. ಕೋಳಿ ಸಾಕುವಂಥವರಿಗೆ ಯಾರಾದರೂ ಕೋಳಿ ಸಾಕುವವರು ಇದ್ದರೆ ಅವರಿಗೆ ಒಂದಷ್ಟು ಅನುದಾನಗಳನ್ನು ತರಲಿಕ್ಕೆ ಸರ್ಕಾರದ ಕಡೆಯಿಂದ ಆಗ್ತದೆ, ಸಬ್ಸಿಡಿಗಳಿರ್ತದೆ. ಅದಕ್ಕೆ ಆ ಸಬ್ಸಿಡಿಗಳ ಮೂಲಕ ಈ ಎಲ್ಲ ಯೋಜನೆಗಳನ್ನು ಪ್ರಯೋಜನಗಳನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಆ ಪಡ್ಕೊಳ್ಳುವ ಮೂಲಕ ಕೊಳತಿಗೆ ಗ್ರಾಮದ ಅಭಿವೃದ್ಧಿಗೆ ಇನ್ನಷ್ಟು ನೀವು ಸಾಕಾರ ಮಾಡಬೇಕು ಅಂತ ಹೇಳುತ್ತಾ ಇನ್ನು ಅಧ್ಯಕ್ಷರು ಮಾತಾಡ್ತಾರೆ. ನಮ್ಮ ಎಲ್ಲ ಗ್ರಾಮದ ಜನ ನೀವು ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಸಹಕಾರಕ್ಕೆ ನಾವು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಮುಂದೆ ಕೂಡ ಇನ್ನು ಒಂದಷ್ಟು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತದೆ. ಅದರ ಜೊತೆಯಲ್ಲಿ ಫೆಬ್ರವರಿ ಅಂತ್ಯಕ್ಕೆ ನಮಗೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಕೂಡ ಬರ್ತದೆ. ಇದು ನಮ್ಮ ಕೊನೆಯ ಈ ಬಾಡಿಯ ಕೊನೆಯ ಒಂದು ಗ್ರಾಮ ಸಭೆ. ಹಾಗಾಗಿ ಈ ಗ್ರಾಮ ಸಭೆಯಲ್ಲಿ ನಿಮಗೆಲ್ಲರಿಗೂ ನಾವು ಹೇಳುವಂಥದ್ದು, ಇಡೀ ಗ್ರಾಮದ ಅಭಿವೃದ್ಧಿಗೆ ನಾವು ಪಣ ತೊಟ್ಟಿದ್ದೇವೆ. ಮುಂದಿನ 1-2 ವರ್ಷ ನಾವು ಇಡೀ ಗ್ರಾಮದ ಅಭಿವೃದ್ಧಿಯಲ್ಲಿ, ಅದು ಶಾಲೆಯ ಮೈದಾನ ಇರ್ಬೋದು, ಈ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಶಾಲೆಯಾಗಿ ಅಲ್ಲಿ ಒಂದು ದೊಡ್ಡ ಗ್ರೌಂಡನ್ನು ಮಾಡಿಕೊಂಡು ನಮ್ಮ ಗ್ರಾಮದ ಮಕ್ಕಳಿಗೆ ಯಾವುದೇ ಕುಂದುಕೊರತೆ ಇಲ್ಲದ ರೀತಿಯಲ್ಲಿ ಪಟ್ಟಣದ ಮಕ್ಕಳ ರೀತಿಯಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಆ ಕೆಲಸವನ್ನು ಮಾಡಿದೆ. ಇದಕ್ಕಾಗಿ ನೀವು ಸಹಕಾರ ಕೊಡಬೇಕು, ಮುಂದಿನ ದಿನಗಳಲ್ಲಿ ಕೂಡ ಸಹಕಾರ ನೀಡಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.